ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ಇಂದಿರಗೆ ತಲೆಬಾಗಿ ಪರಮಾನಂದ ಭಕ್ತಿಯೋಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದಿಗೆ ಶಕ್ರಾದ್ಯಮರರಿಂಗೆರಗಿ ಅಂಬುರೋದಳ ನೇದ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಗೆ ಬಡಬಡುದವಣಿ ಬೆನಿ ಕಥಾಮೃತವ ಭುವನೈಕ ಶೂರ ಮಾನಸಿಕವಾದಂತಹ ಕ್ಲೈಬ್ಯವನ್ನು ನೀಗಿಸಿಕೊಳ್ಳುವುದಕ್ಕೆ ಬೇಕಾಗಿ ಜಲಕ್ರೀಡೆಗಾಗಿ ವನವಿಹಾರಕ್ಕಾಗಿ ಹೋಗಬೇಕೆನ್ನುವಂತಹ ಸಂಕಲ್ಪವನ್ನು ಮಾಡಿದ್ದೇನೆ. ನನ್ನ ಜೊತೆಗೆ ಅನುಕೂಲರಾಗಿ ನೀವು ಬರ್ತೀರೋ ಹೇಗೆ ಹೇಳಿ ಅಭಿಪ್ರಾಯ. ಬರುವೆ ವೈಭೂಪ ನಿಮ್ಮ ಅಗಲಿರುವೆವೆ ನಾವು ಬರುವೆ ವೈಭೂಪ ನಿಮ್ಮ ಅಗಲಿರುವೆವೆ ನಾವು ಅಗಲಿರುವೆವೆ ನಾವು ಸರಿ 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 ಎನ್ನುತ್ತ ಪರಮಟ್ಟ ಆದಿನ ಮುದದಿ ಬರುವೆ ವೈಭವ ನಿನ್ನಗಲಿರುವೆವೆ ನಾವು
ಸರಿ 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 ಎನ್ನುತ್ತ ಪರಮಟ್ಟರಾದಿನ ಮುದದಿ ಹೋಗುವ ನಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದ್ದೀರಿ. ಹೌದು. ಕೇಳುವ ಅಗತ್ಯವೇ ಇಲ್ಲ ಪ್ರಭು. ಯಾಕೆ? ತೀರಾ ನಿಮ್ಮ ಅನುಕೂಲಿಯರು ನಾವು. ಹೌದು. ಸದಾಕಾಲ ನಿಮ್ಮ ಜೊತೆಯಲ್ಲೇ ಇದ್ದವರು. ಹಾ. ಅದೆಷ್ಟೋ ಮಂದಿ ನಮ್ಮಂತ ಹೆಣ್ಣು ಮಕ್ಕಳೇ ಆಶ್ರಯವನ್ನು ಕೊಟ್ಟಿದ್ದೀರಿ. ಹಾ. ಪ್ರಭು, ನಿಮ್ಮ ಮಾತನ್ನು ಕೇಳಿದಾಗ ಉಸುಕಿನ ನೆಲದಲ್ಲಿ ನಡೆವಾತನಿಗೆ ಜಲದ ಹೊಸಗೆ ಸಿಕ್ಕಿದಷ್ಟು ಸಂತೋಷ ನನ್ನ ಪಾಲಿಗಾಗಿದೆ. ನಿಮ್ಮ ಜೊತೆಯಲ್ಲಿ ನಾನು ಬರ್ತೇನೆ. ನೀನು ನನ್ನನ್ನು ಕೇಳುವುದೇ ಬೇಡ ನೀವು. ಅಂದ್ರೆ ಬರುವುದೇ ಇಲ್ವಾ? ಹಾಗಲ್ಲ ಸ್ವಾಮಿ, ಹಾ. ಯಾವತ್ತು ನೀವೆಲ್ಲಿ ಆದ್ರೂ ಹೊರಡುವುದಕ್ಕೆ ಸಿದ್ಧರಾದ್ದೆ ಹೌದಂತಾದ್ರೆ ಹಾ. ಮಧ್ಯದಲ್ಲಿ ತಡೆದು ಕೆಲವು ಪ್ರಶ್ನೆಯನ್ನ ಕೇಳುವಳು ನಾನು. ಹೌದು. ಯಾಕೆಂತಂದ್ರೆ ಪೀಠಿಕೆ ಹಾಕುವುದು ನಾನು ನಿಮ್ಮ ಜೊತೆ ಬರಬೇಕೆನ್ನುವ ಕಾರಣಕ್ಕಾಗಿತ್ತು. ಹಾ. ಆದ್ರೆ ಇವತ್ತು ನೀವಾಗೆ ಕೇಳ್ತೀರಿ ಅಂತಾದ್ರೆ ಹಾ. ನಾನು ಅಲ್ಲಂತ ಹೇಳ್ತೀನ? ಹಾ. ಖಂಡಿತ ಹೇಳುವುದಿಲ್ಲ. ಹಾ. ಮಾತೊಂದಿರುವ ರಸಿಕ ನಾಡಿದ ಮಾತು ಶಶಿಯದಿಸಿ ಬಂದಂತೆ, ಹೌದು. ರಸಿಕ ನಲ್ಲದವನ ಮಾತು ಕಿವಿಯಳು ಕೂರೆಸೆಯಿಂದ ಬಡಿದಂತೆ ಅಂತ ಹೇಳಿದ್ರು. ಹೌದು. ನಿಮ್ಮಂತಹ ರಸಿಕರು ಕರೆದಾಗ ಬರೆದಿದ್ರೆ ಉತ್ತಮ ಅವಕಾಶವನ್ನು ನಾವು ಕಳೆದುಕೊಂಡಾಗ ಆಗುವುದಿಲ್ವಾ? ಹಾ. ಬರುವುದಕ್ಕೆ ನಾನು ಸಿದ್ಧಲಿದ್ದೇನೆ. ಹಾಗಾದ್ರೆ ತಡೆಯಾಕೆ ಹೊರಡೋಣವೇ? ತೈ ತೈ ತದ್ದಿನದೇ ತದ್ದಿನ ತೈ ತದ್ದಿನದೇ ಓ ನನ್ನ ಪರಿಚಯ ಯಾರಿಗೂ ಸಿಕ್ಕುವುದಿಲ್ಲ ಸ್ವಾಮಿ. ನನ್ನ ಪರಿಚಯ ಯಾರಿಗೂ ಸಿಕ್ಕುವುದಿಲ್ಲ. ಯಾಕೆ? ನಾನು ಮೊದಲಿನ ಹಾಗೆ ಉದ್ಯೋಗಕ್ಕೆ ಹೋಗುವುದಿಲ್ಲ, ಹೋದರೂ ಬೇರೆಯವರಿಗೆ ಸಿಕ್ಕುವುದಿಲ್ಲ. ಪರಿಚಯ ಆಯ್ತಾ ನನ್ನದು? ನನಗೂ ಗೊತ್ತಾಗ್ಲಿಲ್ಲ. ಪರಿಚಯ ಆಗ್ಲಿಲ್ವಾ? ಏ ದೇವರೇ, ನಾವು ಯಾರು ಏನು ಅಂತ ಹೇಳಬೇಕಾದದ್ದಿಲ್ಲ ಸ್ವಾಮಿ. ನಾವು ಯಾವಾಗಲೂ ಹೊಳೆ ಬದಿಯಲ್ಲೇ ಇರುವವರು. ಆರೋಗ್ಯ ಸರಿ ಇಲ್ವಾ? ಹೊಳೆ ಬದಿಯಲ್ಲಿರುವವರು ಅಂತ ಹೇಳಿದ್ರೆ ಆರೋಗ್ಯ ಸರಿ ಇಲ್ಲ ಅಂತ ಲೆಕ್ಕವಾ? ಅದಲ್ಲಪ್ಪ. ಇದು ನಮ್ಮನ್ನು ನೋಡಿದ್ರೆ ಸಾಕು, ದೋಣಿಯನ್ನು ನೋಡಿದ್ರೆ ಸಾಕು, ನಾವು ಯಾರು ಅಂತ ಗೊತ್ತಾಗ್ತದೆ ನಿಮಗೆ. ಈಗ ಗೊತ್ತಾಯ್ತು. ಯಾರು? ದೋಣಿ ಮಾಡುವ ಆಚಾರ ನಾವೇನು ವಿಶ್ವಕರ್ಮರ ಅಲ್ವಾ? ದೋಣಿ ಮಾಡ್ಲಿಕ್ಕೆ ಶುರು ಮಾಡಿದೇವಾ? ಈಗ ಮಾಡ್ಲಿಕ್ಕೆ ಶುರು ಮಾಡಲಿಲ್ಲ. ಇನ್ನೊಂದು 4 ವರ್ಷ ಬಿಟ್ಟಾದ್ರೂ ಮಾಡಬೇಕಾದೀತೋ ಏನು. ಯಾಕೆ ಹೇಳಿ? ಆಚಾರ್ಯರೆಲ್ಲ ತಾಳ ಹಿಡ್ಕೊಂಡು ಪದ ಹೇಳಲಿಕ್ಕೆ ಶುರು ಮಾಡಿದ್ರೆ ನಾವು ದೋಣಿ ಮಾಡಿದ್ರೆ ಇನ್ನಂತ ಸಾಯೋದು ಹೇಳಿ ನೋಡುವ. ಉದ್ಯೋಗ ಬದಲಾವಣೆ ಹಾಗಲ್ಲ ಸ್ವಾಮಿ, ಇದು ನಾವು ಅಂಬಿಗರು. ಅಂಬಿಗ ಅಂದ್ರೆ ಬೆಸ್ತರು. ಬೆಸ್ತರು ಅಂತ ಹೇಳಿದ್ರೆ ಮೊಗವೀರು. ಓಹೋ ಮಗೆಯರ. ಎಂತ ಮಾತಾಡ್ತೀರಿ ಸ್ವಾಮಿ? ನಾವು ಮೊಗವೀರರು. ನೀವ್ ಹೇಳಿದ ಹಾಗೆ ಮಗೆಯರಲ್ಲ. ಮಗೆಯರು ಅಂತ ಹೇಳಿದ್ರೆ ನಮ್ಮಿಂದ ಸ್ವಲ್ಪ ಕಡಿಮೆ ಅವರು. ಹೌದಪ್ಪ. ಮೊಗವೀರರು ಅಂತ ಹೇಳಿದ್ರೆ ಹೊಳೆಯಲ್ಲಿ ಮೀನು ಹಿಡಿಯುವವರು. ಮಗೆಯರು ಅಂದ್ರೆ ತೋಡ್ ಬದಿಯಲ್ಲಿ ಕಾಣಿ ಹಿಡಿಯುವವರು. ಹೌದಾ? ಮತ್ತೆಂತ? ಹೌದಾ? ತಮಾಷೆ ಮಾಡಿದೆ. ಅದೇ ನಾನು ಹೇಳುದು. ನಾವಿಲ್ಲಿ ಬಂದು ಕೂತು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸಾಕು ನಿಮ್ಗೆ ತಮಾಷೆ. ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ನಮ್ಮ ವಾಸನೆ ಬರ್ತಿದ್ರೆ ನಿಮ್ಗೆ ಅನ್ನ ಸೇರುವುದಿಲ್ಲ. ನಮ್ಮ ವಾಸನೆ ಅಂದ್ರೆ ಬೆವರಿನ ವಾಸನೆ ಅಲ್ಲ, ಮೀನಿನ ವಾಸನೆ. ಹಾಗೆ. ಕೈರವ ಅಂದ್ರೆ ನನ್ನ ಹೆಸರು ಸ್ವಾಮಿ. ಕೌರವ? ಕೌರವ ಅಲ್ಲ, ದುಶ್ಯಾಸನ. ಸುಮ್ಮನಿರಿ. ಅದಲ್ಲ, ಕೈರವ. ಹೌದು. ಇಲ್ಲಿ ಎಲ್ಲ ಸಣ್ಣ 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 ಗುಡಿಸಲು ಕಾಣ್ತಾ ಉಂಟು ನೋಡಿ. ಆ ಗುಡಿಸಲೆಲ್ಲ ನಮ್ಮ ಜಾತಿಯವರದ್ದೇ ಸ್ವಾಮಿ. ಹೌದೌದು. ಆ ಗುಡಿಸಲಿನ ತನ್ಮಧ್ಯದಲ್ಲಿ ಸ್ವಲ್ಪ ದೊಡ್ಡ ಗುಡಿಸಲು ಕಾಣುವುದಿಲ್ವೇ? ಅದು ನನ್ನ ಗುಡಿಸಲು.
ಇವರಿಗೆಲ್ಲ ಸಣ್ಣ ಸಣ್ಣ ಮನೆ, ಅದೊಂದು ದೊಡ್ಡ ಮನೆ ಕಾಣ್ತಾ ಉಂಟಲ್ಲ. ಹಾ, ಸ್ವಲ್ಪ ದೊಡ್ಡ ಮನೆ ಅಂದ್ರೆ ಕಾರಣ ಉಂಟು ಸ್ವಾಮಿ. ಇವರಿಗೆಲ್ಲವರಿಗೂ ನಾನೊಬ್ಬ ಗುರಿಕಾರ, ಈ ತಂಡಕ್ಕೆ ನಾನೊಬ್ಬ ತಾಂಡೇಲ. ಎಲ್ಲವರು ಸೇರಿ ನನ್ನನ್ನು ಒಂದು ದೊಡ್ಡ ಜನ ಅಂತ ಮಾಡಿದ್ದಾರೆ. ಇವರೆಲ್ಲವರು ಸೇರಿ ನನ್ನೊಂದೊಂದು ದೊಡ್ಡ ಜನ ಅಂತ ಯಾಕೆ ಮಾಡಿದ್ರು? ಸುಳ್ಳಲ್ಲ ಸ್ವಾಮಿ, ಯಾಕೆ ಮಾಡಿದ್ದು ಎನ್ನುವುದು ನನಗೆ ಗೊತ್ತುಂಟು, ನಿಮಗೆ ಹೇಳುವುದಿಲ್ಲ ಸ್ವಾಮಿ. ಯಾಕೋ? ನಿಮಗೆ ಕೇಳಲೇಬೇಕು ಅಂತಿದ್ರೆ ಭಾರಿ ಕುತೂಹಲ ಉಂಟು. ಒಂದು ಕೆಲಸ ಮಾಡಿ, ಏನ್ ಮಾಡು? ಒಂದ್ ದಿವಸ ನಮ್ಮ ಮನೆಗೆ ಬನ್ನಿ. ಹಾ, ಯಾವಾಗ? ಯಾವಾಗ ಬರ್ಲಿ? ನಾನು ಸಾಯುವ ಮುಂಚಿನ ದಿವಸ ನಮ್ಮ ಮನೆಗೆ ಬನ್ನಿ. ಅದು ನಾನು ಯಾವಾಗ ಅಂತ ಯೋಚನೆ ಮಾಡು ಸ್ವಾಮಿ. ಹೌದು, ಅದು ಕಷ್ಟ. ನೀವು ಪುರ್ಸೊತ್ತುಂಟು ಯಾವಾಗ ಹೇಳಿ? ಅಂದ್ರೆ ಯಾಕಂದ್ರೆ ನಿಮಗೆ ಈಗ ವೈಶಾಖದಲ್ಲಿ ಪುರ್ಸೊತ್ತಿಲ್ಲ, ಮಳೆಗಾಲದಲ್ಲೂ ಪುರ್ಸೊತ್ತಿಲ್ಲ. ಪುರ್ಸೊತ್ತಿದ್ದಾಗ ನಂಗೆ ಹೇಳಿ, ನಾನು ಸಾಯುವುದು ಯಾವಾಗ ಅಂತ ಹೇಳ್ತೇನೆ. ಆ ದಿವಸ ಕುಂತು ಮಾತಾಡಿ ನಾನು ಪ್ರಾಣ ಬಿಡ್ತೇನೆ, ನೀವು ಮನೆಗೆ ಹೋಗ್ಬಹುದು. ಏನು ನಿಮ್ಮ ಪಾಲಿನ ಯಮನ ನಾನು? ಹಾಗಲ್ಲ ಸ್ವಾಮಿ, ಮತ್ತೆ ಅಂತ ಹೇಳುವುದು ಪೂರ್ತಿ ಇವತ್ತೇ ಮಾತಾಡಿದ್ರೆ ನಾಳೆ ನಾವು ಎಂತ ಮಾತಾಡುದು ಹೇಳಿ. ಆದ್ರೆ ನೋಡಿ, ಇವತ್ತು ನಮ್ಮ ಮನೆ ಅಂಗಳದಲ್ಲಿ ಎಲ್ಲ ಜನ ಸೇರಿದ್ದಾರೆ. ಹೌದಾ? ಇವರೆಲ್ಲ ಯಾರು? ಇವರೆಲ್ಲ ನಮ್ಮ ಜಾತಿಯವರೇ ಸ್ವಾಮಿ. ನಮ್ಮ ಮನೆ ಅಂಗಳಕ್ಕೆ ಬಂದು, ಗುರಿಕಾರ್ರೆ ನೀವು ಬರಬೇಕು, ತಾಂಡೇಲ್ರೆ ನೀವು ಬರಬೇಕು, ಹೊಳೆಗೆ ಹೋಗ್ಬೇಕು, ಮೀನು ಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಆದೀತು ಅಂತ ನಾನು ಒಪ್ಪಿಗೆ ಕೊಡುವಣವೇ? ಮನೆಯಲ್ಲಿದ್ದ ಮಗಳಲ್ಲಿ ಒಂದು ಮಾತು ಕೇಳುವುದು ಬೇಡವೇ? ಹೌದಾ ಅಲ್ವಾ? ನಾನು ಎಲ್ಲಿಗೆ ಹೋಗ್ಲಿ, ಎಷ್ಟೊತ್ತಿಗೆ ಬರಲಿ, ಪ್ರೀತಿಯಿಂದ ನಾನು ಅವಳನ್ನು ಕರೆದಾಗ ಓಡಿ ಬಂದು ನೀರ್ ಬೇಕಾ ಅಂತ ಕೇಳುವವಳು ನನ್ನ ಮಗಳು. ಅವಳಲ್ಲಿ ಒಂದು ವಿಷಯ ಹೇಳದೆ ಹೋದ್ರೆ ನಮ್ಮ ಅಪ್ಪಯ್ಯ ಎಲ್ಲೋದ್ರು ಅಂತ ಆಲೋಚನೆ ಮಾಡುವುದಿಲ್ಲ ಸ್ವಾಮಿ. ಹಾಗಾಗಿ ಅವಳನ್ನು ಕರೆದು ಒಂದು ವಿಷಯ ಹೇಳಿ ಹೋಗುವ ಅಂತ ಆಲೋಚನೆ ಮಾಡಿದ್ದೇನೆ. ಎಲ್ಲೋದ್ಲಿ ಇವಳು? ದಾರಿಕಾ, ದಾರಿಕಾ, ದಾರಿಕಾ. ಸುಕುಮಾರಿ ದಾರಿಗೆ ಬಾರೆ ಬಾಬಾಲೆ, ಸುಕುಮಾರಿ ದಾರಿಗೆ ಬಾರೆ ಬಾಬಾಲೆ, ಸುಕುಮಾರಿ ದಾರಿಗೆ ಬಾರೆ ಬಾಬಾಲೆ, ಶುಕವಾಣಿ ಕೇಳೇನ ನದಿಗೆ ಶುಕವಾಣಿ ಕೇಳೇನ ನದಿಗೆ ವೇಳೆ, ಸಕಲ ಬೆಸ್ತರ ಕೂಡಿ ಪಿಡಿದು ಮಸಗಳ, ಪಿಡಿದು ಮಸಗಳ, ಸಕಲ ಬೆಸ್ತರ ಕೂಡಿ ಪಿಡಿದು ಮಸಗಳ, ಪಿಡಿದು ಮಸಗಳ, ಯುಕುತಿಂತೆಯೇ ಸಿದ್ಧ ಮಾಡು ಭೋಜನವ, ಯುಕುತಿಂತೆಯೇ ಸಿದ್ಧ ಮಾಡು ಭೋಜನವ, ಸಕಲ ಬೆತ್ತರ ಕೂಡಿ ಬಿಡಿದ ಮಸಗಳ, ಯುಕುತಿಂತೆಯೇ ಸಿದ್ಧ ಮಾಡು ಭೋಜನವ, ಬಾರೆ ಬಾಬಾಲೆ. ಹೆಚ್ಚಾಯ್ತಾ ಮಗ? ಹೌದು. ಹೆಚ್ಚಾದ್ರೆ ಇನ್ನೊಂದು ಸುತ್ತು ಕಡಿಮೆ ಮಾಡಿದ್ರೆ ಆಯ್ತು. ಅಂದ್ರೆ ನಿನ್ನ ನೋಡುವಾಗ ಹೆಚ್ಚು ಕಡಿಮೆ ಆದದ್ದೇ ಗೊತ್ತಾಗ್ಲಿಲ್ಲ ಮಗ. ಮಗ ಓ ಇಲ್ಲಿ ಬಾ ಮಗ, ಇಲ್ಲಿ ನಿಲ್ಲು ಮಗ. ನಿಂತ್ಕೊಂಡೆ. ದಾರಿಕಾ, ನೀನು ಎಷ್ಟು ಚಂದ ಮಗ. ಹೋಗಿ ಅಪ್ಪಯ್ಯ ನೀವು. ಏನು ಮಗ ನೀವು ಯಾವಾಗ್ಲೂ ಹಾಗೆ ನನ್ನನ್ನು ಕರೆಯುವುದು, ಎದುರಲ್ಲಿ ನಿಲ್ಲಿಸಿಕೊಳ್ಳುವುದು, ಹೊಗಳುತ್ತಾ ಇರುವುದು. ಹಾಗಲ್ಲ ಮಗ, ಮತ್ತೆ ನಾನು ಕರೆದ್ರೆ ಸಾಕು, ನನ್ನ ಎದುರಿಗೆ ನೀನು ಬಂದು ನಿಂತಾಗ ನಿನ್ನನ್ನು ನೋಡಿದ ತಕ್ಷಣ ನನ್ನ ಹೊಟ್ಟೆ ತುಂಬಿ ಹೋಗ್ತದೆ ಮಗ. ನನ್ನನ್ನು ನೋಡಿದ್ರೆ ಹೊಟ್ಟೆ ತುಂಬಿ ಹೋಗ್ತದೆ. ಹಾಗಿದ್ರೆ ಒಂದು ಕೆಲಸ ಉಳಿತು. ಏನು? ಅಡುಗೆ ಮಾಡುವುದು. ಯಾಕಂದ್ರೆ ನಿಮ್ಗೆ ಹಸಿವೆ ಆಯ್ತು ಅಂತ ಆದ್ರೆ ನನ್ನನ್ನು ನೋಡಿದ್ರೆ ಆಯ್ತಲ್ಲ, ಹೊಟ್ಟೆ ತುಂಬ ಹೋಗ್ತದೆ. ಊಟ ಬೇಡ.
ಊಟ ಇಲ್ಲದಿದ್ರೆ ನನ್ನ ಆಟ ನಡೆಯುವುದಿಲ್ಲ ಮಗ. ಏನಿ ಆಟ ಇರುವುದು ಊಟದಲ್ಲ. ಹೌದು ಮಗ. ಊಟ ಒಳ್ಳೇದಾಯ್ತಾ ಆಟವೂ ಒಳ್ಳೇದಾಯ್ತು ಅಂತ ಲೆಕ್ಕ. ಊಟ ಒಳ್ಳೇದಾಗ್ಲಿಲ್ವಾ ಆಟವೂ ಪೂರ್ಣಾಸು ಅಂತ ಲೆಕ್ಕ ಮಗ. ಆಗ ಧಾರಿಕಾ, ನಿನ್ನನ್ನು ಕರೆದದ್ದು ಯಾಕೆ ಗೊತ್ತಾಯ್ತಾ? ಯಾಕೆ? ನೋಡು ಮಗ, ನಮ್ಮ ಮನೆ ಅಂಗಳದಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ. ಯಾರು ಇವರೆಲ್ಲ? ಇವರೆಲ್ಲ ನಮ್ಮ ಜಾತಿಯವರೇ ಮಗ. ಯಾಕೆ ಬಂದಿದ್ದು? ಇವರೆಲ್ಲ ಬಂದು ಇವತ್ತು ಹಠ ಮಾಡ್ತಾ ಇದ್ದಾರೆ. ಏನಂತ? ಗುರಿಕಾರ್ರೆ ನೀವು ಬರಬೇಕು, ತಾಂಡೇಲ್ರೆ ನೀವು ಬರಬೇಕು, ಹೊಳೆಗೆ ಹೋಗ್ಬೇಕು, ಮೀನ್ ಹಿಡಿಬೇಕು ಅಂತ ಹೇಳ್ತಾರೆ ಮಗ. ನೀವೇನ್ ಹೇಳಿದ್ರಿ? ಆದಿತ್ತು ಅಂತ ಒಪ್ಪಿಗೆ ಕೊಟ್ಟೆ ಮಗ. ಹೋಗಿ ಅಪ್ಪಯ್ಯ, ನಿಮಗೇನು ಬುದ್ಧಿ ಇಲ್ವಾ ಅಂತ. ಅದಲ್ಲದೆ ಹೋದ್ರೆ ನೀವೀಗ ದೋಣಿ ಹಿಡ್ಕೊಂಡು ಹೊಳೆಗೆ ಹೋಗುವುದಾ? ಈ ವಯಸ್ಸಿನಲ್ಲಿ ನೀವೆಲ್ಲಾದ್ರೂ ದೋಣಿ ಹಿಡ್ಕೊಂಡು ಹೊಳೆಗೆ ಹೋದ್ರೆ, ವಿಶೇಷವಾಗಿ ಗಾಳಿ ಬೀಸಿದ್ರೆ, ನಿಮ್ಮ ದೋಣಿಯಲ್ಲಾದ್ರೂ ಮುಗುಚಿದ್ರೆ ನನಗಿರುವುದು ಒಂದೇ ಅಪ್ಪ ಅಲ್ವಾ? ಹೌದು ಮಗ, ನಿನಗೆ ನಾನು ಒಬ್ಬನೇ ಅಪ್ಪ, ಊರವರಿಗೆಲ್ಲ ನಾಲ್ಕು ಅಪ್ಪ ಉಂಟ ಮಗ. ಅಯ್ಯೋ ಹಾಗಲ್ಲ, ನಿಮ್ಗೆ ಈಗ ವಯಸ್ಸಾಗಿದೆ ನೋಡಿ, ಕೂದಲು ಅಂತ ಹೇಳಿದ್ರೆ ಬೆಳ್ಳೆ ಸರಿಗೆ ಹಾಗಾಗಿದೆ, ಕಣ್ಣು ಸರಿಯಾಗಿ ಕಾಣಿಸುವುದಿಲ್ಲ ನಿಮ್ಗೆ. ಆದ್ರಿಂದ ಮುದುಕರಾದ ನಮ್ಮ ದೋಣಿಯಲ್ಲಿ ಆದ್ರೂ ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು. ನಮ್ಮಂತ ಮುದುಕರ ದೋಣಿ ಸದ್ಯಕ್ಕೆ ಈಗ ಮುಗುಚುವುದಿಲ್ಲ ಮಗ. ಪಕ್ಕನೇ ಎಲ್ಲಿಯಾದ್ರೂ ಮುಗುಚಿ ಹೋಗುದಿದ್ರೆ ಈಗಿನ ಯುವಕರ ದೋಣಿ ಮುಗುಚುವುದು ಹೆಚ್ಚಿಗೆ. ಅದ್ಯಾಕೆ? ಗಡಿಬಿಡಿಯಲ್ಲಿ ಹೊಳೆಗೆ ಹೋಗ್ತಾರೆ, ಎಲ್ಲಿ ಜೆಲ್ ಹಾಕಬೇಕು ಅಂತ ಗೊತ್ತಿಲ್ಲ, ಒಟ್ಟಾರೆ ಮೇಲೆ ಜೆಲ್ ಹಾಕ್ತಾರೆ, ದೋಣಿ ಮುಗುಚಿ ಹೋಗ್ತಾರೆ. ನಾವು ಹಾಗಲ್ಲ ಮಗ. ಮತ್ತೆ ನಾವು ಹೋಗಿ ದೋಣಿಯಲ್ಲಿ ಕೂತರೆ ಸಾಕು, ಜೆಲ್ ಹಾಕುವುದೇ ಬೇಡ, ದೋಣಿ ಹೋಗ್ತಾ ಇರ್ತಾನೆ. ಮತ್ತೆ ಎಂತದ್ದು ಇದೆಲ್ಲ ಪ್ರಾಯ ಆಗಿ ಹಣ್ಣಾದದ್ದ? ಅದು ಕೂದಲು ಹಣ್ಣಾಗಿದೆ ನೋಡಿ. ಇದೆಲ್ಲ ಪ್ರಾಯ ಆಗಿ ಹಣ್ಣಾದದ್ದಲ್ಲ ಮಗ, ಮತ್ತೆಂತದ್ದು? ಬಿಸಿಲಿಗೆ ಒಣಗಿದ್ದು ಮಗ. ಎಂತ? ಯಾವ ಪ್ರಾಯ ಆದವರ ಎದುರಿನಲ್ಲಿಯೂ ನಿಮಗೆ ಪ್ರಾಯ ಆಯಿತು ಅಂತ ಹೇಳಬಾರ್ದು. ಯಾಕೆ? ಆವಾಗಲೇ ಅವರಿಗೆ ತಿಳಿಯುವುದು, ಕಳೆದದ್ದು ಹೆಚ್ಚು ಉಳಿದದ್ದು ಕಡಿಮೆ, ಹಕ್ಕಂತ ಪ್ರಾಣ ಬಿಟ್ಟುಬಿಟ್ರೆ. ಓ ಹಾಗೆ. ಹೌದು ಮಗ. ಹೋಗ್ಲಿ, ನಾನು ಇವರೊಂದಿಗೆ ಹೋಗಿ ಮೀನು ಹಿಡ್ಕೊಂಡು ಬರ್ತೇನೆ, ನೀನು ಒಳಗಡೆ ಹೋಗಿ ಅಡುಗೆ ಸಿದ್ಧ ಮಾಡು ಮಗ. ಅಪ್ಪಯ್ಯ, ನೀವು ಅಡುಗೆ ವಿಷಯ ಹೇಳಿದವಾಗ ನನಗೆ ನೆನಪಾಯ್ತು. ಏನು? ಸಾಧಾರಣವಾಗಿ ಎಲ್ಲ ಮನೆಯಲ್ಲಿ ಯಾರು ಅಡುಗೆ ಮಾಡುವುದು? ಹೆಂಗಸರು. ನಮ್ಮ ಮನೆಯಲ್ಲಿ ನೀನು. ನನ್ನ ಬುದ್ಧಿ ಬಲಿತದಿಂದ ನಾನು ಮಾಡ್ತಾ ಇದ್ದೇನೆ. ಅದಕ್ಕೂ ಮೊದಲು ನಾನೇ ಅಡುಗೆ ಮಾಡ್ತಿದ್ದೆ ಮಗ. ಅದ್ಯಾಕಪ್ಪ? ನಮ್ಮಮ್ಮ, ನಿಮ್ಮ ಹೆಂಡತಿ ಏನಾದ್ರಪ್ಪಯ್ಯ? ನಮ್ಮಮ್ಮ ಎಲ್ಲಿ ಮಗ? ಓ, ನನಗೆ ಹೆಂಡತಿ ಇಲ್ಲ ಮಗ. ನಿನ್ನಮ್ಮ ಯಾರು ಅಂತ ಕೇಳಬೇಡ ಮಗ. ಎಂತ? ನನಗೆ ಹೆಂಡತಿ ಇಲ್ಲ ಮಗ, ನಿನ್ನ ಅಮ್ಮ ಯಾರು ಅಂತ ಕೇಳಬೇಡ ಮಗ. ನಿಮಗೆ ಬೇಸರ ಆಗ್ತದೆ ಅಂತ ಆದ್ರೆ ಬೇಡ, ನೀವು ಹೇಳುದು. ಇಲ್ಲಿ ಬನ್ನಿ, ಇಲ್ಲಿ ಒಂದು ಮಾತಪ್ಪಯ್ಯ ನಿಮ್ಮಲ್ಲಿ ಹೇಳು. ಲೇಸಾಯ್ತು ಜನಕ ಗುಡಿಸಿಲೋಳು ನೀರಿಲ್ಲ, ಲೇಸಾಯ್ತು ಜನಕ, ಲೇಸಾಯ್ತು ಜನಕ ಗುಡಿಸಿಲೋಳು ನೀರಿಲ್ಲ, ಗುಡಿಸಿಲೋಳು ನೀರಿಲ್ಲ, ನಾ ಶೀಘ್ರ ತರಲಿಯೇ, ನಾ ಶೀಘ್ರ ತರಲಿಯೇ ಬೇಗ ನೀವೆಲ್ಲ. ತೋಷದಿ ಬಲೆ ಬೀಸಿ, ತೋಷದಿ ಬಲೆ ಬೀಸಿ ಮತ್ಸ್ಯವ ಪಿಡಿದು, ಮತ್ಸ್ಯವ ಪಿಡಿದು, ದಾಶರ ರಾಜ ಬಾರಯ್ಯ ಬಾನಲಿದು, ದಾಶರ ರಾಜ ಬಾರಯ್ಯ ಬಾನಲಿದು. ತೋಷದಿ ಬಲೆ ಬೀಸಿ ಮತ್ಸ್ಯವ ಪಿಡಿದು, ದಾಶರ ರಾಜ ಬಾರಯ್ಯ ಬದಲಿದು.
ಕಬ್ಬಿಣ ತಾಗಿಸಿದ್ದು ನಿಮ್ಗೆ? ಈ ಕಬ್ಬಿಣ ನನಗೆ ತಾಗಿಸಿದ್ದು ಯಾಕೆ ಮಗ? ಮತ್ತೆ ಕಬ್ಬಿಣ ಕಾಯಿಲೆ ಬಂದವರಾಗ ಮಾಡ್ತಿದ್ರಲ್ಲ ನೀವು. ನನಗೆ ಕಬ್ಬಿಣದ ಕಾಯಿಲೆ ಉಂಟು ಅಂತ ಇದನ್ನು ನನಗೆ ತಾಗಿಸಿದ್ದ. ಹೌದು. ನನಗೆ ತಾಗಿಸುವ ಮೊದಲು ಇದು ಎಲ್ಲಿದ್ದಿತ್ತು ಮಗ? ಅದವ್ರ ಕೈಲಿತ್ತು. ಅವರಿಗೂ ಅದೇ ಕಾಯಿಲೆಯ ಮಗ. ಅದ್ಯಾಕೆ? ನಮಗೆ ಅಪರೂಪಕ್ಕೆ ಬರುದು, ಅವರಿಗೇನು ಕಾಯಮ್ಮ ಅದಲ್ಲ ಅದಲ್ಲ ಮಗ. ಅದವ್ರ ಕೆಲ್ಸಕ್ಕೆ ಬೇಕಾಗದು ಕೊಟ್ಟಿದ್ದವ್ರು. ನನಗೆ ನೀನು ಕುಣಿಯುವುದು ನೋಡಿ ಇದು ಆನಂದ ಲಾರಿ ಬಂದದ್ದು ಮಗ. ಆನಂದದ ಲಾರಿ ಲಹರಿ. ಆನಂದ ಎನ್ನುವ ಲಹರಿ. ಓ ಹಾಗೆ. ಹೌದು ಮಗ. ನನ್ನ ನೋಡಿದವ ನಿಮಗೆ ಸಂತೋಷ ಆಗ್ತದೆ ಮಗ. ನನ್ನನ್ನು ಸಾಕಿ ಬೆಳೆಸಿದ್ಯಾರು ಹೇಳಿ? ನಾನೇ. ನಿಜವಾಗಿ ಹೇಳ್ಬೇಕಾ? ಏನು ಮಗ? ಮಕ್ಕಳನ್ನ ಹೇಗೆ ಸಾಕಿ ಬೆಳೆಸಬೇಕು ಅಂತ ನಿಮ್ಮಲ್ಲಿ ಕೇಳಿ ತಿಳಿಬೇಕು. ನಿನ್ನನ್ನು ಹೇಗೆ ಸಾಕಿದ್ದು ನಾನು? ಕೆಳಗಡೆ ಇಟ್ರೆ ಹಾ ಇದುವೆ ಕಚ್ಕೊಂಡು ಹೋಗ್ತದೋ, ಹಾ. ಮೇಲಿಟ್ರೆ ಹಾ. ಕಾಗೆ ಕಚ್ಕೊಂಡು ಹೋಗ್ತದೋ. ಹಾಗೆ ಸಾಕ್ಲಿಕ್ಕೆ ನೀನೇನು ಹಪ್ಪಳದ ಚೂರ ಮಗ. ಯಾಕೆ? ಹಾಗಲ್ಲ, ನಿನ್ನನ್ನು ಆ ರೀತಿಯಲ್ಲಿ ಸಾಕಿದ್ದು ಯಾಕೆ? ಯಾಕೆ? ನನಗೆ ಬೇರೆ ಮಕ್ಕಳಿದ್ದಾರಾ? ಇಲ್ಲ. ಹೆಣ್ಣಂದ್ರು ನೀನೇ, ಗಂಡಂದ್ರು ನೀನೇ, ಎರಡು ನೀನೇ ಅಲ್ಲೋ ಮಗ. ಎರಡು ನಾನೇ ಆಗುವುದು ಹೇಗಪ್ಪ ಅದು? ಹೌದು, ಎರಡು ನೀನಾಗ್ಲಿಕ್ಕೆ ನೀನೇನು ಆಣ್ಬೋಣ್ಣ. ಮತ್ತೆ ಹೇಳಿದ್ದು ನೀವು ಗಂಡು ಎನ್ನುವ ಲೆಕ್ಕ, ಹೆಣ್ಣು ಎನ್ನುವ ರೀತಿಯಲ್ಲಿ ಸಾಕಿದ್ದು ಮಗ. ಅದಕ್ಕೆ ಹೇಳಿದ್ದು ನಾನು ಹಾ. ಊರಿನವರೆಲ್ಲ ಮಕ್ಕಳನ್ನು ಹೇಗೆ ಸಾಕಬೇಕು ಅಂತ ನಿಮ್ಮನ್ನು ನೋಡಿ ಕಲಿಬೇಕು ಅಂತ. ಯಾರು ಊರಿನವರು ಬಂದ್ರು ನಾನು ಮಕ್ಕಳನ್ನು ಸಾಕುವುದು ಹೇಳಿ ಕೊಡುದಿಲ್ಲ. ನನಗೆ ಕೂಡುದಿಲ್ಲ, ನನಗೆ ಆಗುದಿಲ್ಲ, ನಾನು ಆಗುದು, ನನಗೆ ಎಂತದ್ದು ಮಗ? ಕೂಡದೇ ಇದ್ದವರನ್ನು ದೂಡುದು ಎಂತದ್ದು ಮಗ ನೀನು? ಮತ್ತೆಂತದ್ದು ನೀವು? ನನಗೆ ಕೂಡುದಿಲ್ಲ. ಯಾರು ಬಂದಿದ್ದು ಈಗ? ಇಲ್ಲಿ ಯಾರು ಇಲ್ಲ. ಯಾರಿಲ್ಲ ಇಲ್ಲಿ. ಒಂದು ಕೇಳಿದ್ರು ನಾನು ಹೇಳುದು ಇಲ್ಲಿ ಮಗ, ಇಲ್ಲಿ ಬಾ, ಇಲ್ಲಿ ಬಾ ಮಗ. ದಾರಿಕಾ, ನೀನೀಗ ಎಷ್ಟು ದೊಡ್ಡವಳಾಗಿದ್ದಿ ಮಗ. ಎಷ್ಟು ದೊಡ್ಡವಳಾಗಿದ್ದೇನೆ? ನೀನು ಮೊದಲು ಹೇಗಿದ್ದೆ? ಹೇಗಿದ್ದೆ ಮೊದಲು? ಮೊದಲು ನೀನು ಚಿಕ್ಕ ಪ್ರಾಯದ ಬಾಲೆ ಚದುರೆ ಆಗಿದ್ದಿ. ಈಗ ಹೇಗಾಗಿದ್ದೇನೆ? ಈಗ ನೀನು ಚದುರೆ ಹೋಗಿ ದೊಡ್ಡ ಕುದುರೆ ಆಗಿದ್ದಿ. ನೀವು ಹೋಗಿ ನೀವು ಹೀಗೆ ಕುದುರೆ ಅಂತ ಹೇಳಿದ್ರೆ ನಾನು ಜನರೆಲ್ಲ ನನ್ನನ್ನು ಕುದುರೆ ಕುದುರೆ ಅಂತ ಕರೀಲಿಕ್ಕಿಲ್ವಾ? ತಮಾಷೆ ಮಾಡ್ಲಿಕ್ಕಿಲ್ವಾ? ಊರಿನವರೆಲ್ಲ ನೀವು ಬಂದಾಗ ಕುದುರೆ ಬಂತು ಅಂತ ಹೇಳ್ತಾರೆ ಮಗ. ಮತ್ತೆ ಆ ಧೈರ್ಯ ಯಾರಿಗೆ ಉಂಟು? ಯಾರು ಹೇಳುದು ಮಗ? ನಾನು ಹೇಳಿದ್ದೆ ಯಾಕೆ? ಯಾಕೆ? ಅದು ಮಾತಿಗೆ ಹೇಳಿದ್ದು ಮಗ. ಅಂದ್ರೆ ನಿನ್ಗೆ ಗೊತ್ತಿಲ್ವಾ? ಏನು? ಮಾತಿಗೊಂದು ಮಾತು, ಚಪ್ಪುಲಿಗೊಂದು ತೂತು ಅಂತ. ಓ ಹಾಗೆ ಹೇಳಿದ್ದು ಮಗ. ಅಪ್ಪಯ್ಯ, ನಂಗೆ ಈಗ ವಯಸ್ಸು ಎಷ್ಟಾಯ್ತು ಹೇಳಿ? ನಿನ್ಗೆ ಸಾಧಾರಣ ಈಗ 14 ಜಾರಿ, 15 ಸೇರಿ, 16 ಮೀರಿ 17 ವರ್ಷ 11 ತಿಂಗಳು 29 ದಿವಸ ಆಯ್ತು ಮಗ. ಅಬ್ಬಾ, ಒಂದು ದಿವಸ ಕಳೆದ್ರೆ ಭರ್ತಿ ಆಗ್ತದೆ ಮಗ. ನಿಮ್ಮಲ್ಲಿ ಲೆಕ್ಕಾಚಾರ ಆಗ್ಬಹುದು. ಲೆಕ್ಕಾಚಾರ ನಾವು ಸರಿ ಉಂಟು ಮಗ. ಬರೆಯೋರು ಹೆಚ್ಚು ಬರೆದ್ರೆ ನಾನೆಂತ ಸಾಯುದು ಮಗ. ಏನು ಮಾಡ್ಲಿಕ್ಕೆ ಬರುದಿಲ್ಲ. ಹೌದಾ? 18 ಭರ್ತಿ ಆಗ್ತದೆ ಮಗ. ಹೌದಾ? ಹೌದು ಮಗ. ಅಪ್ಪಯ್ಯ, ಓ, ನಾನು ನಿಮ್ಮನ್ನೊಂದು ವಿಷಯ ಕೇಳಬೇಕು ಅಂತಿದ್ದೆ. ಏನು ಮಗ? ಅಂದ್ರೆ ನಾನು ನೀರಿಗೆ ಅಂತ ಎಲ್ಲಾದ್ರೂ ಹೋದವಾಗ ಅಲ್ಲಿ ಹೆಣ್ಮಕ್ಕಳೆಲ್ಲ ನನ್ನನ್ನು ನೋಡಿ ನನ್ನನ್ನು ಒಂದು ರೀತಿ ಹೊಟ್ಟೆ ಕಿಚ್ಚಿನ ನೋಡುವುದು ಅಪ್ಪಯ್ಯ ಅವರು. ಊರಿನ ಹೆಣ್ಣು ಮಕ್ಕಳೆಲ್ಲ ನಿನ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಬರ್ತಾರ? ಹೌದು. ಏನಂತೆ? ಅಯ್ಯೋ, ನೀನು ಎಷ್ಟು ಚಂದ ಇದ್ದೀಯಾ, ಒಳ್ಳೆ ರಾಜಕುಮಾರಿ ಆಗಿದ್ದೀಯಾ ಅಂತ ಹೇಳುದು ಅವರೆಲ್ಲ. ಊರಿನ ಹೆಣ್ಣು ಮಕ್ಕಳೆಲ್ಲ ನಿನ್ನನ್ನು ರಾಜಕುಮಾರಿ ಅಂತ ಹೇಳ್ತಾರ ಮಗ. ಹೌದಪ್ಪ. ಅವ್ರು ಹೇಳಿದ್ದಲ್ಲ ಮಗ, ಅವ್ರ ಬಾಯಿಂದ ದೇವರು ಹೇಳಿಸಿದ್ದು. ಅಂದ್ರೆ ನನಗೂ ಸಂತೋಷ. ಯಾಕೆ? ಯಾಕೆ? ನೀನು ಯಾರ ಮಗಳು? ನಿಮ್ಮ ಮಗಳು. ನನ್ನ ಹೆಸರೇನು? ಕೈರವ. ಅಲ್ಲ, ಮತ್ತೆ ದಾಶರಾಜ ಕೈರವ. ಓಹೋ. ದಾಶರಾಜನ ಮಗಳಾದ್ರಿಂದ ನಿನ್ಗೆ ಹಾಗೆ ಹೇಳ್ತಾರೆ ಮಗ. ಮತ್ತೆ ಅವರಿಗೆಲ್ಲ ನಿನ್ನನ್ನು ನೋಡಿ ಹೊಟ್ಟೆಗಿಚ್ಚು. ಯಾಕೆ? ಯಾಕೆ? ನಿನ್ನಷ್ಟು ಯಾರಾದ್ರೂ ಚಂದ ಇದ್ದಾರ ಮಗ? ಎಲ್ಲ ಕಪ್ಪು ಕಪ್ಪು ಮುಖದವರು. ಹೌದಾ? ಅವರೆಲ್ಲ ಹಾಗೆ, ನಾನು ಮಾತ್ರ ಹೀಗೆ. ಯಾಕೆ? ನಿನ್ನಪ್ಪ ಯಾರು? ನೀವು. ನಾನು ಎಷ್ಟು ಚಂದ ನೋಡು ಮಗ. ಅಪ್ಪಯ್ಯ, ನೀವು ಈಗಲೇ ಇಷ್ಟು ಚಂದ ಮಗ. ಪ್ರಾಯದಲ್ಲ ಬಹುಶಃ ಬಹಳ ಚಂದ ಇರಬಹುದು. ಈಗಲೇ ಇಷ್ಟು ಚಂದ ಮಗ ನಾನು. ಇನ್ನೂ 4 ವರ್ಷ ಹೋದ್ರೆ ಮತ್ತೂ ಚಂದ ಆಗ್ತೇನೆ ಮಗ. ಹೌದಾ? ಇನ್ನೂ 4 ವರ್ಷ ಹೋದ ಮೇಲೆ ನನ್ನ ಈ ವದನ ಹೇಗಾಗ್ತದೆ? ಹೇಗೆ? ಸಾರ್ವಜನಿಕರ ಬಾವಿಕಟ್ಟೆಯಲ್ಲಿ ಒಂದು ಕೊಡಪಾನ ಇರ್ತದೆ ನೋಡಿದ್ದೆ ಮಗ. ಬುಡ ಸರಿ ಇರುವುದಿಲ್ಲ. ಆ ಕೊಡಪಾನದ ಬುಡದ ಹಾಗೆ ನನ್ನ ಮುಸುಡ ಆಗ್ತದೆ ಮಗ. ಹೌದಾ? ವಯಸ್ಸಾದ್ಮೇಲೆ ಎಲ್ಲ ಹಾಗೆ ಎಲ್ಲವರ ಮುಖವು ಹಾಗಾಗ್ತದೆ ಅಂತ ನನಗೇನು ಭರವಸೆ ಇಲ್ಲ ಮಗ. ಯಾಕೆ? ಯಾಕಂದ್ರೆ ಅವರು ನನ್ನಷ್ಟು ವರ್ಷ ಬದುಕಬೇಕಲ್ಲ. ಹಾಗೆ ನಮ್ಮ ಲೆಕ್ಕದಲ್ಲಿ ನಾವು ಬದುಕಿದ್ದೇ ಹೆಚ್ಚಾಗಿ ಕಾಣ್ತದೆ ಮಗ. ನೀವು ಚಂದ ಚಂದವೇ ಅಪ್ಪಯ್ಯ. ಇರ್ಲಿ ಮಗ. ಆದ್ರೂ ಒಂದು, ಏನು? ನೀವೀಗ ಮೀನು ಹಿಡ್ಕೊಂಡು ಬರ್ಲಿಕ್ಕೆ ಹೊರಟಿದ್ದ? ಹೌದು ಮಗ. ಆದ್ರೂ ಒಂದು, ಏನು? ಮನೇಲಿ ನೀರೇ ಇಲ್ಲ. ಅದೇನು ಮಗ, ಬಾವಿ ಬೆಂಕಿ ಬಿತ್ತ? ಹೌದು, ಬಾವಿಗೆ ಬೆಂಕಿ ಬಿತ್ತು. ಮತ್ತೆ ಯಾಕೆ ನೀರಿಲ್ಲ? ಅದಲ್ಲ, ನಾನ್ ನೀರ್ ತರಬೇಕು ಅಂತ ಬಾವಿ ಕಟ್ಟೆಗೆ ಹೋಗುದಾ, ಅಲ್ಲಿ ನಮ್ಮಂತ ಊರಿಗೆ ಹೆಣ್ಮಕ್ಳೆಲ್ಲ ಸೇರುವುದಾ, ಹೀಗೆ ಮಾತಾಡುವುದು. ಎಂತ ಮಾತಾಡಿದ್ರಿ ಮಗ? ಎಂತ ಅಂತಿಲ್ಲ, ಒಟ್ಟಾರೆ ಮಾತಾಡಿದ್ದೌದು. ಹೆಣ್ಮಕ್ಳು 4 ಜನ ಒಟ್ಟಾದ್ರ ಮಾತಿಗೆ ಪ್ರಾರಂಭ ಆಯ್ತು. ಮಾತೇ ಮಾತು, ಮಾತೇ ಮಾತು. ಏನು ಮಾತಾಡಿದ್ರಿ ಕೇಳಿದ್ರೆ ದೇವರಾಣೆ ಅವ್ರಿಗೆ ಗೊತ್ತಿಲ್ಲ ಮಗ. ಅವ್ರು ಆಡುವ ಮಾತು ಯಾವುದು? ಯಾವುದು? ಅವಳ ಗಂಡ ಹಾಗೆ, ಇವಳ ಗಂಡ ಹೀಗೆ, ಮತ್ತೊಬ್ಬಳ ಗಂಡ ಕಾಗೆ, ನಿನ್ನ ಗಂಡ ಹೇಗೆ, ಇವಳ ಗಂಡ ಹೇಗೆ ಆದ್ರೆ ಉಳಿಗೆ ಅಂತದ್ದು ತಲೆ ಬಿಸಿ ಮಗ. ಅಷ್ಟನ್ನು ಬಿಟ್ರೆ ಅವರ ಮನೆಯಲ್ಲಿ ಬೊಂಗುಡೆ ಪದಾರ್ಥ, ಇವರ ಮನೆಯಲ್ಲಿ ಬಸಳೆ ಪದಾರ್ಥ, ಅವರ ಮನೆಯಲ್ಲಿ ಭೂತಾಯಿ ಪದಾರ್ಥ ಅಂತ ಮಾತಾಡೋದು ಬಿಟ್ರೆ ಇನ್ನೇನಿಲ್ಲ ಮಗ. ಇವತ್ತು ಹಾಗಲ್ಲ, ನೀರ್ ತಂದು ನಾನು ಅಡಿಗೆಗೆ ಸಿದ್ಧತೆ ಮಾಡಿ
ಅಡ್ಡಿಲ್ಲ. ನೀವೊಂದಿಷ್ಟು ಮೀನು ಹಿಡ್ಕೊಂಡು ಬನ್ನಿ. ಎಷ್ಟು ಮಗ? ಒಂದಿಷ್ಟು. ಇಷ್ಟು ಯಾಕೆ? ನಾವು ಮನೆಯಲ್ಲಿ ಇಬ್ಬರೇ ಇರೋದಲ್ವ ಮಗ. ಹೌದು. ನನಗೆ ಮೊದಲಿನಾಗ ತಿನ್ಲಿಕ್ಕೆ ಆಗುದಿಲ್ಲ ಮಗ. ಮತ್ತೆ ನಾನು ಮೊದಲಿನಾಗ ಮಸ್ತ್ ತಿಂತಿದ್ದೆ. ಹ. ಈಗ ಹೆಚ್ಚು ಅಂತ ಹೇಳಿದ್ರೆ ಹೆಚ್ಚು ಅಂದ್ರೆ 100, ಹ. ಕಡಿಮೆ ಅಂದ್ರೆ ಹ್ಮ್. 60. ಹ್ಮ್. ಒಟ್ಟಿಗೆ 160 ಆಯ್ತಾ? ಹ. ತಲೆ ಎತ್ಲಿಕ್ಕೆ ಆಗುದಿಲ್ಲ. ಎಂತದ್ದು? ಬೊಂಗುಡಿ ಮತ್ತು ಬೈಗೆ. ಹೌದಾ? ಹೋಗಿ ಬರ್ತಾನೆ. ಆದಷ್ಟು ನೀನು ಬೇಗ. ಹೋಗು, ಹೋಗು. ನೀಲ ಗಗನದೊಳು ನೀಲ ಗಗನದೊಳು ಮೇಘಗಳು ಕಂಡಾಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ ನೋಡಿ. ನೀಲ ಗಗನದೊಳು ಮೇಘಗಳು ಕಂಡಾಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ 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 ನೋಡಿ ನೋಡಿ ಕಂಡಾಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡಿ ನೋಡಿ ಕಂಡಾಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡಿ ನೋಡಿ ನೋಡಿ. ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ದುಂಬಿಗಳು ದುಂಬಿಗಳು ಝೇಂಕರಿಸುವ ಧ್ವನಿಯು ಝೇಂಕರಿಸುವ ಧ್ವನಿಯು ಮಧುವಾಗಿರುತ್ತಿದೆ ಝೇಂಕರಿಸುವ ಧ್ವನಿಯು ಮಧುವಾಗಿರುತ್ತಿದೆ ಮಧುವಾಗಿ
ಚಿಗುರಲೆ ಮೇಯುತ್ತ ಚಿಗುರಲೆ ಮೇಯುತ್ತ ಚಿಗುರಲೆ ಮೇಯುತ್ತ ಚಿಗರೆಯ ಮರಿಗಳು ಚಿಗರೆಯ ಮರಿಗಳು ಚಿಗುರಲೆ ಮೇಯುತ್ತ ಚಿಗುರಲೆ ಮೇಯುತ್ತ ಚಿಗುರಲೆ ಮೇಯುತ್ತ ಜಿಗಿಯುವ ಚಂದವ ಜಿಗಿಯುವ ಚಂದವ ಜಿಗಿಯುವ ಚಂದವ ಜಿಗಿಯುವ ಚಂದವ ಜಿಗಿಯುವ ಚಂದವ ಜಿಗಿಯುವ ಚಂದವ ನೋಡೆ 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 ಚಿಗರೆಯ ಮರಿಗಳು ಚಿಗರೆಯ ಮರಿಗಳು ಚಿಗುರಲೆ ಮೇಯುತ್ತ ಚಿಗುರಲೆ ಮೇಯುತ್ತ ಜಿಗಿಯುವ ಚಂದವ ಜಿಗಿಯುವ ಚಂದವ ಜಿಗಿಯುವ ಚಂದವ ಜಿಗಿಯುವ ಚಂದವ ನೋಡ 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 ಮಲ್ಲಿಕಾಯ ಲತೆಗಳು ಮಲ್ಲಿಕಾಯ ಲತೆಗಳು ಮಾಮರವ ಮಾಮರವ ಚಲುವದಳಾಂತಿದೆ 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 ನೋಡೆ ಮಲ್ಲಿಕಾಯ ಲತೆಗಳು ಮಲ್ಲಿಕಾಯ ಲತೆಗಳು ಮಾಮರವ ಚಲುವದಳಾಂತಿದೆ 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 ನೋಡೆ 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 ನೀಲ ಗಗನದಳು ಮೇಘಗಳ ಮೇಘಗಳ ಕಂಡಾಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ 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 ತಾ ದಿನ ತೈ ತೈ ದಿನ ತಾ ದಿನ ತೈ ತೈ ದಿನ ಜಲಜಾಕ್ಷಿಯೇ ಬಾರೆ ಜಲಜಗಂಧಿನಿ ಬಾರೆ ಜಲಜಾಕ್ಷಿಯೇ ಬಾರೆ ಜಲಜಗಂಧಿನಿ ಬಾರೆ ಜಲಕ್ರೀಡೆಯಾಡುವ ಬಾರೆ ಸಖಿ ಜಲಕ್ರೀಡೆ ಆಡುವ ಬಾರೆ ಸಖಿ ಸಖಿ ಬಾ 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 ಬಾರೆ ಸಖಿ ಬಾ 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 ಬಾರೆ ನೀರಜ ಮುಖಿ ಬಾ ನೀರಜ ಗಂಧಿ ಬಾ ನೀರಾಟ ಸಖಿ ನೀರಾಟ ನೀರಾಟ ಮಾಡುವ ಬಾರ ಸಖಿ ಓಯ್ 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 ನೋಡಿದನು ಬಾಲೆಯನು ನೋಡಿದನು ಬಾಲೆಯನು ಮೋಹವು ಮೂಡಿದುದು ಮನದಂತರಾಳದಿ ನೀಡಿದನು
ಸುಮಶರಗೆ ತನುವನು ಬಳಲಿ ಬಾಡಿದನು ನೀಡಿದನು ಸುಮಶರಗೆ ತನುವನು ಬಳಲಿ ಬಾಡಿದನು ಬಳಲಿದನು ಶಶಿ ವದನೆಯೇ ನಿನ್ನ ಪೆಸರೇ ಶಶಿ ವದನೆಯೇ ಶಶಿ ವದನೆಯೇ ಶಶಿ ವದನೆಯೇ ನಿನ್ನ ಪೆಸರೇನೆ ಶಶಿ ವದನೆಯೇ ಶಶಿ ವದನೆಯೇ ಶಶಿ ವದನೆಯೇ ಶಶಿ ವದನೆಯೇ ನಿನ್ನ ಪೆಸರೇನೆ ನಿನ್ನ ಪೆಸರೇನೆ ನಿನ್ನ ಪೆಸರೇನು ಪಿತನ್ಯಾರು ಉಸುರ್ಯಾವ ಪುರವೆಂಬ ಪಿತನ್ಯಾರು ಉಸುರ್ಯಾವ ಪುರ ಎಂಬುದ ಕುಸುಮ ಲೋಚನೆ ಕುಸುಮ ಲೋಚನೆ ಕುಸುಮ ಲೋಚನೆ ತವ ಸೊಬಗಿಗೆ ನಾಚಳೆ 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 ಕುಸುಮ ಲೋಚನೆ ಕುಸುಮ ಲೋಚನೆ ತವ ಸೋಬಗಿಗೆ ಸೋಬಗಿಗೆ ನಾಚಳೆ 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 ಕುಸುಮ ಶರಣ ಸತಿಯು ನಾಚಳೆ 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 ಕುಸುಮ ಶರಣ ಸತಿಯು
ಪಿಸರೇನೆ ಪಿತನ್ಯಾರು ಉಸುರ್ಯಾವ ಪೂರ ಎಂಬುದ. ಓ ಶಶಿವದನೆ, ಯಾರು ನನ್ನನ್ನು ಕರೆದದ್ದ? ಹೌದು, ನನ್ನ ಹೆಸರದಲ್ಲ. ಅದೆಲ್ಲ ನನಗೆ ಗೊತ್ತಿ. ಮತ್ತೆ ಯಾಕೆ ಹಾಕದದ್ದು? ನಿನ್ನ ತಂದೆ ತಾಯಿಂದರು ಹ್ಮ್ ಕರೆಯುವುದಕ್ಕೆ ಇಟ್ಟ ಹೆಸರು ಏನು ಅಂತ ಗೊತ್ತಿಲ್ಲ. ಆ, ಹಾಗಾಗಿ ಹ್ಮ್ ಅಂಕಿತ ನಾಮದ ಪರಿಚಯ ಇಲ್ಲದೆ ಇದ್ದುದರಿಂದ ಹ್ಮ್ ಅನ್ವರ್ಥಕ ನಾಮ ಹ್ಮ್ ಶಶಿವದನೆ ಹಾಗೆ ಸಂಬೋಧಿಸಿದೆ. ತೊಂದ್ರೆ ಇಲ್ಲ. ಹಾ, ನಿನಗೆ ತೊಂದರೆ ಇಲ್ಲ ಅಂತಾದ್ರೆ ಗಂಡು ಸಾದ ನಮಗೆ ತೊಂದರೆಯಾ? ಏನ್ ಯಾವ್ದಕ್ಕೆ? ಪರಿಚಯಕ್ಕೆ. ಹಾ ಹಾ ಹಾ. ನೀನು ಯಾರು? ಹ್ಮ್ ತಂದೆ ತಾಯಿರು ಯಾರು? ಹ್ಮ್ ಊರು ಯಾವುದು? ಹ್ಮ್ ಕರೆಯುವುದಕ್ಕೆ ಇಟ್ಟ ಹೆಸರೇನು? ಹ್ಮ್ ಒಬ್ಬಳೇ ಈ ಕಡೆ ಯಾಕೆ ಬಂದೆ? ಹ್ಮ್ ಮರೋಣಕ್ಕೆ ಕಾರಣ ಏನು? ಹ್ಮ್ ಯಾವಾಗಲೂ ಒಬ್ಬಳೇ ಬರ್ತೀಯೋ ಹೇಗೆ? ಅಥವಾ ಇವತ್ತು ಮಾತ್ರ ಒಬ್ಬಳೇ ಬಂದಿದ್ದೋ ಹೇಗೆ? ಹಾ. ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ಹೇಳ್ತೀಯಾ? ಏನು ಅದಕ್ಕೇನಂತೆ? ಹೇಳು. ಕೈರವ ಅಂಬಿಗದು ಕೈರವ ಅಂಬಿಗದು ಬೆಸ್ತರವಾನಗ ಬಾಲಗನು ಬೆಸ್ತರವಾನಗ ಬಾಲಗನು ಶೂರನವನೆ ಬಿದದಾರಿಗೆ ನಾನೈ ಶೂರನವನೆ ಬಿದದಾರಿಗೆ ನಾನೈ ದಾರಿಗೆ ನಾನೈ ವೀರನೇ ಧೀರನೇ ಶೂರನೇ ನೀನ್ಯಾರೆಂಬುದ ಅರಿಯೇ ಓ ಧೀರನೇ ಓ ವೀರನೇ ವೀರನೇ ನೀನ್ಯಾರೆಂಬುದ ಅರಿಯೇ ಅರಿಯೇ ಅರಿಯೇ. ಶೂರನವನೆ ಬಿದದಾರಿಗೆ ನಾನೈ ವೀರನೆ ನೀನ್ಯಾರೆಂಬುದನರಿಯೇ. ಕೈರವ ಅಂಬಿಗದು ಬೆಸ್ತರವಾನಗ ಬಾಲಗನು ಬೆಸ್ತರವಾನಗ ಬಾಲಗನು ಶೂರನವನೆ ಬಿದೋಯ್ ದಾರಿಗೆ ನಾನೈ ದಾರಿಗೆ ನಾನೈ ವೀರನೆ ನೀನ್ಯಾರ್ ಎಂಬುದ ಅರಿಯೇ ಅರಿಯೇ ಅರಿಯೇ. ಕೈರವ ಅಂಬಿಗನು ಬೆಸ್ತರವಾನಗ ಪಾಲಗನು. ಪರಿಚಯ ಕೇಳೋದಕ್ಕೆ ಹೇಳೋಣದಕ್ಕೇನಂತೆ? ಹೇಳು. ಓಲಿ ಹಳೆ ಬದಿಯಲ್ಲಿ ಹಾ. ಸಾಲು ಸಾಲು ಸಣ್ಣ 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 ಮನೆಗಳು ಕಾಣಿಸ್ತಾ ಉಂಟು, ಹೌದಾ? ಎಲ್ಲಿ? ಓ ಆ ಕಡೆ ಅಲ್ಲಿ ಹಾ, 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 ಓ ಆ ಕಡೆ. ಅಲ್ಲಿ ನಿಂತು ಕಾಣುದಿಲ್ವಾ ಅದೇನು? ಇಲ್ಲಿ ಕಾಣಿಸ್ಲಿಲ್ಲ, ಹಾಗಾಗಿ ಹತ್ತಿರ ಬಂದು ನೋಡಿದೆ. ಆ ಸಣ್ಣ ಸಣ್ಣ ಮನೆಗಳ ಸಾಲಲ್ಲ, ಹಾ. ಅದು ಅಂಬಿಗರ ಮನೆಗಳು, ಬೆಸ್ತರ ಮನೆಗಳು ಓ ಅಂಬಿಗರ ಕೇರಿ. ಹಳೆ ಬದಿಯಲ್ಲಿ. ಹಾ, ಹಾ, ಹಾ. ಹಾಗೆ ಹಾ. ಓಲ್ ಮಧ್ಯದಲ್ಲಿ ಒಂದು ದೊಡ್ಡ ಮನೆ ಕಾಣ್ತಾ ಉಂಟಲ್ಲ, ಹಾ, ಸುಳ್ಳದ ಮಧ್ಯದಲ್ಲಿ ದೊಡ್ಡದಾಗಿ ಕಾಣುವುದು ಅದೇನು? ಅದು ಹಾ. ದಾಸರಾಜ ಕೈರವನ ಮನೆ. ಓಹೋ, ಹ್ಮ್. ದಾಶ ರಾಜ ಕೈರವನ ಮನೆ. ಹೌದು. ಹಾಗಾಗಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ಹಾ. ನನಗೆ ದಾಶರಾಜ ಕೈರವ ಯಾರು, ಅವನ ಮನೆಯಲ್ಲಿ ಅಂತ ಕೇಳಿದ್ದಲ್ಲ, ಮತ್ತೆ ನೀನು ಯಾರು ಅಂತ ಕೇಳಿದ್ದ. ಅಯ್ಯೋ, ಅವನಿಗೂ ನನಗೂ ಸಂಬಂಧ. ಅವನಿಗೂ ನಿನಗೂ ಸಂಬಂಧ? ಅವನ ಮಗಳು ನಾನು. ಓ, ನಿನ್ನ ಅಪ್ಪ ಹೌದು. ಕೈರವ. ಹಾ. ಹಾ, ಹಾ. ನನ್ನ ಹೆಸರು ದಾರಿಕೆ ಅಂತ. ದಾರಿಗೆ. ಹಾ. ಹಾಗಾಗಿಯೇ ದಾರಿಯಲ್ಲಿಯೇ ಸಿಕ್ಕಿದೆಯೋ ಏನು? ಇರ್ಬೋದು. ಹಾ, ಹಾ. ನಾನು ಈ ಕಡೆಗೆ ಬರೋದು ಹೊಸ್ತಲ್ಲ, ಆಗಾಗ ನಾನು ಬರ್ತಾ ಇರ್ತೇನೆ. ನಾನು ಬಹಳ ಅಪರೂಪ. ಹೌದಾ? ಹೌದು. ಹಾಗಾಗಿ ನನ್ಗೆ ಆಶ್ಚರ್ಯ ಆದದ್ದು. ಹಾ. ಅಲ್ಲ, ಹಾ. ನಿಮ್ಮನ್ನ ನೋಡಿದ್ರೆ ನನಗೆ ಅನುಮಾನ ಕಾಣುವುದು. ಅನುಮಾನ? ಹೌದು. ಅನ್ಕೊಂಡ್ರೆ ಅನುಮಾನ. ಅನುಮಾನ ಯಾಕೆ? ಹಾ. ಈ ಪ್ರದೇಶದಲ್ಲಿ ಇರುವವರಲ್ಲ ನೀವು. ಆಹಾ. ನೀವ್ ಯಾರು? ಹಾ. ಎಲ್ಲಿಂದ ಬಂದವರು? ಹಾ. ಯಾಕೆ ಬಂದವರು? ಹಾ. ನಿಮ್ಮ ಪರಿಚಯ ಹೇಳಬಹುದೇ? ಪವರ ಪಾಠ ಮಲ್ಲ ಜಯ ಜಪರಾಧಿಪ ಪವರ ಚೌಪಾಠ ಮಲ್ಲ ಚೈದ್ಯ ದರಾಧಿಪ ಕುವರನ ಶಿಥಿಲಾಟೆನು ಚೈದ್ಯ ದರಾಧಿಪ ಕುವರನ ಶಿಥಿಲಾಟೆನು.
ವನವಿಹಾರಕ್ಕೆ ಬಂದೆ ಕುವಲಯಾಂಬಕಿ ಕೇಳೆ ವನವಿಹಾರಕ್ಕೆ ಬಂದೆ ವನವಿಹಾರಕ್ಕೆ ಬಂದೆ ತವ ಸೊಬಗನೆ ಕಂಡೆನೋ ತವ ಸೊಬಗನೆ ಕಂಡೆನೋ 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 ಕುವಲಯಾಂಬಕಿ ಕೇಳೆ ವನವಿಹಾರಕ್ಕೆ ಬಂದೆ ವನವಿಹಾರಕ್ಕೆ ಬಂದೆ ತವ ಸೊಬಗನೆ ಕಂಡೆನೋ ತವ ಸೊಬಗನೆ ಕಂಡೆನೋ 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 ಕುವಲಯಾಂಬಕಿ ಕೇಳೆ ವನವಿಹಾರಕ್ಕೆ ಬಂದೆ ತವ ಸೊಬಗನೆ ಕಂಡೆನೋ ನನ್ನ ಪರಿಚಯ ಹೌದು ಸಾಮಾನ್ಯದವರಲ್ಲ, ಯಾರು ತಾವು? ಅಸಾಮಾನ್ಯ ಹ್ಮ್ ಅರಿತಿಮರ ಮಾರ್ತಂಡ, ಹಾ ವೈರಿಗಜ, ಹ್ಮ್ ಸಿಂಹ. ಓ ಮತ್ತೆ ಹ್ಮ್ ಹೀಗೆಲ್ಲ ಹೇಳಿದ್ರೆ ನಾನು ಯಾರು ಅಂತ ಗೊತ್ತಾಗುವುದಿಲ್ಲ. ಇಷ್ಟೆಲ್ಲ ಹೆಸರುಂಟ ನಿಮಗೆ? ಹಾ, ಹಾ ಇದೆಲ್ಲ ಹೆಸರಲ್ಲ, ಮತ್ತೆಂತದ್ದು? ಇದೆಲ್ಲ ಬಿರುದು ಬಾವಲಿಗಳು. ಏ ದೇವ್ರೇ, ಇದೆಲ್ಲ ನಿಮಗೆ ಬಂದ? ಬಿರುದು ಬಾವಲಿಗಳು. ಈ ವಯಸ್ಸಿಗೆ ಇಷ್ಟುಂಟು, ಹಾ. ಇನ್ ಎಷ್ಟು ಬರ್ಲಿಕ್ಕುಂಟೋ ಎಷ್ಟು ಹೋಗ್ಲಿಕ್ಕುಂಟೋ. ಥೋ, ಹಾ ನಷ್ಟ ಜಾತಕ ಮಾಡಬೇಡ್ವೆ, ಯಾಕೆ? ಹೋಗುವುದಿಲ್ವೇ ಇಲ್ಲ. ಮತ್ತೆ ನಮ್ಮ ಜಾಯಮಾನ ಏನು ಗೊತ್ತಾ? ಏನು? ಗಳಿಸುವುದು, ಹ್ಮ್ ಗಳಿಸಿದ್ದನ್ನು ಉಳಿಸುವುದು, ಹಾ ಉಳಿಸಿದ್ದನ್ನು ಬೆಳೆಸುವುದು. ಓ ಕಳೆದುಕೊಳ್ಳುವ ಜಾಯಮಾನೇ ನಮ್ಮದಲ್ಲ. ಸರಿ. ಆ ವರ್ತಮಾನ ಕಾಲದ ಹ್ಮ್ ಛೇದಿ ನಾಡಿನ ಹ್ಮ್ ಪ್ರಭು ವಿಭು ಹಾ ನಾನು. ನೀವು ಶಿಥಿಲ ಅಂತ ನನ್ನ ಹೆಸರು. ನೀವು ರಾಜಕುಮಾರ ಅಲ್ಲ, ವರ್ತಮಾನ ಕಾಲದ ರಾಜ. ಮಹಾರಾಜರು? ಹೌದು. ನಮೋ ನಮಃ. ಕಲ್ಯಾಣಮಸ್ತು. ಅದೇ ಮುತ್ತಿ ಆಶೀರ್ವಾದ ಮಾಡ್ಬೇಕಾ ನೀವು? ಅದರ ಪ್ರಭಾವ ಪರಿಣಾಮ ಹೆಚ್ಚಾಗ್ಲಿ ಅಂತ. ಹಾಗಲ್ಲ, ನಿಮ್ಮನ್ನ ಕಂಡು ನಿನ್ನಯ ದರ್ಶನದಿ ನಾದಿರ್ದಿನ್ನದಿ ತದಿತ್ತ ನಾದಿರ್ದಿನ್ನದಿ ತದಿತ್ತ ನಾದಿರ್ದಿನ್ನದಿ 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 ನಾದಿರ್ದಿನ್ನ ತಾದೇಂ ತರಗಡದ ನಿನ್ನಯ ದರ್ಶನದಿ ನಾನದಿ ಧನ್ಯಳು ಈ ದಿನದಿ ನಾನದಿ ಧನ್ಯಳು ಈ ದಿನದಿ ಗಣ್ಯನೇ ಇಂದಿನ ಜನ್ಮದ ಸುಕೃತದಿ ಗಣ್ಯನೇ ಇಂದಿನ ಜನ್ಮದ ಸುಕೃತದಿ ಸನ್ಮಾನ್ಯನು ನೀನಾಗಿಯೇ ತೋಷವು ಸನ್ಮಾನ್ಯನು ನೀನಾಗಿಯೇ ತೋಷವು ಗಣ್ಯನೇ ಇಂದಿನ ಜನ್ಮದ ಸುಕೃತದಿ ಸನ್ಮಾನ್ಯನು ನೀ ಆಗಿಯೇ ತೋಷವು ನಿನ್ನಯ ದರ್ಶನದಿ ನಾನದಿ ಧನ್ಯಳು ಈ ದಿನದಿ
ಕಲ್ಯಾಣಮಸ್ತು. ಬೇರೆ ಆಶೀರ್ವಾದವೇ ಗೊತ್ತಿಲ್ವಾ ಅಂತ ನಿಮ್ಗೆ? ಬೇರೆ ಆಶೀರ್ವಾದ ನಮಗೆ ಗೊತ್ತಿಲ್ಲ ಅಂತಲ್ಲ, ಮತ್ತೆ ಇದೇ ಬೇಕು ಅಂತ ಮಾಡಿದ್ದೇನೆ. ಹ್ಮ್ ನಿನಗಿನ್ನ ಆಗಬೇಕಾದದ್ದು ಕಲ್ಯಾಣವೇ ಅಲ್ವಾ? ಅದು ಹೌದು. ಹಾಗಾಗಿ ಹಾ ನಿಮ್ಮನ್ನು ಇಷ್ಟು ಹೊತ್ತಿಗೆ ಇಲ್ಲಿ ಕಾಣ್ತೇನೆ ಅಂತ ನಿರೀಕ್ಷಿಸೇ ಇರಲಿಲ್ಲ ನಾನು. ಮಹಾರಾಜರು ತಾವು. ಹೌದು. ನಾನು ಎಷ್ಟು ಪುಣ್ಯವಂತಳು ನೋಡಿ. ಹಾ ರಾಜರನ್ನು ಕಾಣಬೇಕು ಅಂತಾದ್ರೆ ಸರದಿಯ ಸಾಲಿನಲ್ಲಿ ನಿಂತು ನಮ್ಮ ಅವಕಾಶಕ್ಕಾಗಿ ನಾವು ಕಾಯಬೇಕು. ಉಳಿದವರಿಗಾದ್ರೆ ಹಾಗೆ. ಹೌದು, ನಿಮ್ಮಂತವರಿಗೆ ಮುಕ್ತ ಅವಕಾಶ ಎಷ್ಟೊತ್ತಿಗೂ. ಆ ಮಟ್ಟಿಗೆ ನಾನು ಪುಣ್ಯವಂತರು ಅಂತ ಹೇಳಿದಕ್ಕೆ ನೋಡಿ ನನಗೆ ಎಷ್ಟು ಸುಲಭದಲ್ಲಿ ಹೊಳೆ ಬದಿಗೆ ಮಹಾರಾಜರ ದರ್ಶನ ಆಗೋಯ್ತು. ಹೊಳೆ ಬದಿಗೆ ಅಂದ್ರೆ ಬಹಳ ಸುಲಭದಲ್ಲಿ ಹೇಳ್ಬೇಡ. ಹಾಗಲ್ಲ, ಅಂದ್ರೆ ಈ ಸ್ಥಳದಲ್ಲೇ ನನಗೆ ದರ್ಶನ ಆಯ್ತು ಅಂತ. ಅಬ್ಬಾ, ಈ ವಯಸ್ಸಿಗೆ ಇಂಥದ್ದೊಂದು ಹುದ್ದೆಯನ್ನು ಪಡೆದು ವಿಶೇಷವಾದಂತಹ ಕೀರ್ತಿಯನ್ನು ಪಡೆದು ನೀವು ಬದುಕ್ತಾ ಇದ್ದೀರಿ ಅಂತಾದ್ರೆ ಬಹುಶಃ ಇದು ನೀವು ಮಾಡಿದ ಪುಣ್ಯ ಅಲ್ಲ, ಮತ್ತೆ ನಿಮ್ಮ ಪರಂಪರೆಯಲ್ಲಿ ಯಾರೋ ಅಪ್ಪಯ್ಯನೋ ಅಜ್ಜಯ್ಯನೋ ಮಾಡಿದ ಪುಣ್ಯ ಇರಬೇಕು. ಹಿರಿಯರ ಪುಣ್ಯ ಇಲ್ಲದೆ ಇದ್ರೆ ಕಿರಿಯರು ಹುಟ್ಟುವುದೇ ಇಲ್ಲ. ಯಾಕೆ ರೂಢಿಯಲ್ಲಿಯೇ ಮಾತುಂಟಲ್ಲ. ಹೌದು. ಅವೆಲ್ಲ ಅಲ್ಪ ಸ್ವಲ್ಪ ಕೆಲವೊಂದಿಷ್ಟು ನಮಗೆ ಬೇಕಾದಷ್ಟು ನೆನಪಿಟ್ಕೊಂಡಿದ್ದೇವೆ. ಸುತರು ಜನಿಸುವುದೆಲ್ಲ ಪಿತನ ಪುಣ್ಯದ ಫಲದಿ. ಹೌದು. ಹಾಗೆ. ಹಾಗಾಗಿ ಇಷ್ಟು ಹೊತ್ತಿಗೆ ನಿಮ್ಮ ದರ್ಶನವನ್ನು ಪಡೆದು ನಾನು ಧನ್ಯತೆಯನ್ನು ಅನುಭವಿಸ್ತಾ ಇದ್ದೇನೆ. ಅದರೊಂದು ಹೆಣ್ಮಕ್ಳು ಹೆಚ್ಚು ಹೊತ್ತು ಹೀಗೆ ನೀವು ಹೇಳಿದ್ರಲ್ಲ ಒಂಟಿಯಾಗಿ ಬರುವುದು ಕಡಿಮೆ ಅಂತ, ಬಹಳ ಕಡಿಮೆ. ಮನೆಗೆ ಹೋಗ್ಬೇಕು ಆದಷ್ಟು ಬೇಗ. ನಾನು ಬರ್ಲಾ? ಅಂಗನಾಮಣಿ ನಿಲ್ಲು ನಿಲ್ಲು ನಿಲ್ಲೇಲೇ, ಅಂಗನಾಮಣಿ ಅಂಗನಾಮಣಿ ನಿಲ್ಲು ನಿಲ್ಲು ನಿಲ್ಲೇಲೇ, ಇಂಗಿತವ ಕೇಳಲೇ ಮನದಿಂಗಿತವ ಕೇಳಲೇ, ಅಂಗಜನ ಶರದುರುಭೆ ಭಂಗವನೇ ಅರಿಯೇ ಶೀಲೇ, ಅಂಗಜನ ಉರುಭೆ ಭಂಗವ ಅರಿಯನಿ ಶೀಲೇ, ಅಂಗ ಸುಖವಂತಿತ್ತು ಮನವನು, ಅಂಗ ಸುಖವನ್ ಇತ್ತು ಮನವನು, ತುಂಗ ಕುಜಯುಗೆ ತಣಿಸುಬಾರೆ, ಕುರಂಗಲೋಚನೆ ಕೂಡಲೆನ್ನನು ಭಾಗ್ಯ ಸ್ಥಿರವುದು, ಕುರಂಗಲೋಚನೆ ಕೂಡಲೆನ್ನನು ಭಾಗ್ಯ ಸ್ಥಿರವುದು, ಬಾರೆ ಬಾರೆ ಅಂಗನಾಮಣಿ ಅಂಗನಾಮಣಿ ನಿಲ್ಲು ನಿಲ್ಲು ನಿಲ್ಲೇಲೇ, ಆ ನಿಲ್ಲು ನಿಲ್ಲು ಅದು ಬೇಡ, ಅದು ಸುಮ್ಮನೆ. ನಿನ್ನನ್ನು ನೋಡಿದಾಗ ಬಂದಿರುವುದು ಲಹರಿ, ನಿನ್ನನ್ನು ನೋಡಿದಾಗ ಅನುರಾಗ. ಓ ಹಾಗ. ಹಾಗಾಗಿ ಈ ರಾಗ ಸರಾಗ ಬೇಡವೋ ಅಂತ ಅಲ್ಲ. ವನವಿಹಾರಕ್ಕೆ ಜಲಕ್ರೀಡೆಗೆ ಅಂತ ಬಂದವ ನಾನು. ಸರಿ, ಅದನ್ನೆಲ್ಲ ಪೂರೈಸಿ ಸುತ್ತಾಡುತ್ತಿರುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನೀನು ಕಾಣಸಿಕ್ಕಿದೆ. ನಿನ್ನನ್ನು ಕಂಡ ಮೇಲೆ
ನನಗೆ ಸ್ಥಳ ಬಿಟ್ಟು ಹೋಗುವುದಕ್ಕೆ ಮನಸ್ಸು ಬರುವುದಿಲ್ಲ. ಅಯ್ಯೋ ಅದು ಯಾಕೆ? ನೀನು ಅಷ್ಟು ಬೇಗ ಯಾಕೆ ಬಿಡ್ತೀಯ? ಅಯ್ಯೋ ನಾ ಹೆಣ್ಣು ಮಕ್ಕಳು ಹೇಳಿದ್ನಲ್ಲ, ಆದಷ್ಟು ಬೇಗ ಮನೆ ಸೇರ್ಕೊಳ್ಳೋದು ಒಳ್ಳೇದಲ್ವಾ? ಹೆಣ್ಣು ಮಕ್ಕಳನ್ನ ಕಂಡಾಗ್ಲೇ ನಮಗೆ ಹೀಗೆ ಸ್ಥಳದಲ್ಲಿ ಹೀಗಾಗುವುದು. ಏನಾಯ್ತು ಈಗ? ತನಗೆ ತನ್ನಂಗವಿಲ್ಲದ ಅನಂಗ ಅನೇಕ ಮಸಮಸದ ಇಂಗೋಲುಗಳನ್ನು ಎಸೆದು ಗಾಗೈಸುತ್ತಾ ಇದ್ದಾನೆ. ಅಯ್ಯಯ್ಯ, ಹಾಗಾಗಿ ನಿಲ್ಲುವುದಕ್ಕೆ ಆಗುವುದಿಲ್ಲ, ಏನಾಯ್ತು ನಿಮ್ಗೆ? ಕುಳಿತುಕೊಳ್ಳುವುದಕ್ಕೂ ಆಗುವುದಿಲ್ಲ, ಅಯ್ಯೋ ದೇವ್ರೇ, ಮಲಗುವುದಕ್ಕೂ ಆಗುವುದಿಲ್ಲ. ಅದ್ಯಾವ್ರು ಆಗೋದು? ಯಾವುದೊಂದು ನನಗೆ ಇನ್ನೂ ಗೊತ್ತಾಗ್ಲಿಲ್ಲ. ಅಯ್ಯಯ್ಯ, ಸ್ವಲ್ಪ ಸೂಕ್ಷ್ಮವಾಗಿ ಗ್ರಹಿಸಿದ್ರೆ ನಿನಗೆ ಅರ್ಥ ಆದೀತು. ಆ? ಹಾಗಾಗಿ ಈ ಕಾಲದಲ್ಲಿ ಹ್ಮ್. ಹೆಣ್ಣಾದವಳಿಗೆ ಗಂಡಿನ ಅವಶ್ಯಕತೆ ಉಂಟು, ಹಾ. ಗಂಡಾದವನಿಗೆ ಹೆಣ್ಣಿನ ಅವಶ್ಯಕತೆ ಅಷ್ಟೇ ಉಂಟು. ಅದು ಸಹಜ ಅಲ್ವೇನೆ? ಪ್ರಾಕೃತಿಕವಾಗಿ ಅದು ಸಹಜವಾದದ್ದು. ಆದ್ರಿಂದ ಅಂಗ ಸುಖವನ್ನು ತುಂಗ ವಿಕ್ರಮಿಯಾದಂತ ನಾನು ಅಪೇಕ್ಷಿಸಿದ್ರೆ ತಪ್ಪಲ್ವಲ್ಲ? ಬಾ, ಬಾ. ಯಾರು? ಏನಂತೆ ಪೋರ ಏನಂತೆ ಏನಂತೆ ಪೋರ ಏನಂತೆ ಪೋರ ಏನಂತೆ ಏನಂತೆ ಪೋರ ನಿಮಾನವದಿಪದೆ ಜ್ಞಾನ ವಿಹೀನರ ತೆರದಿ ವಾಕ್ಯವನ್ನೇ ನೀ ನೋಡಿದರೆ ಮುಂದೆ ಕೇಳುವುದಾಗುವುದು, ನೀ ನೋಡಿದರೆ ಮುಂದೆ ಕೇಳುವುದಾಗುವುದು, ಮೌನದಿ ತೆರಳು ಕಮುಕ ಪಥ ಪಿಡಿದು ನೀ ನೋಡಿದರೆ ಮುಂದೆ ಕೇಳುವುದಾಗುವುದು, ಕೇಳುವುದಾಗುವುದು, ಮೌನದಿ ತೆರಳು ಕಮುಕ ಪಥ ಪಿಡಿದು ಏನಂತೆ ಪೋರ ಏನಂತೆ ಏನಂತೆ ಪೋರ ಏನಂತೆ ಏನಂತೆ ಪೋರ ಏನಂತೆ 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 ಎಷ್ಟು ಮಾತಾಡುದು? ಎಲ್ಲಿವರೆಗೆ ಮಾತಾಡುದು ನೀನು? ಕೂಗಬೇಡ್ವೆ? ಕೂಗುದಲ್ಲ, ಇನ್ನೂ ಕೂಗ್ತಾನೆ, ಬೊಬ್ಬೆ ಬೊಬ್ಬೆ ಹಾಕ್ತಾನೆ. ಬೊಬ್ಬೆ ಹಾಕು ವಿಷಯವೇ ಅಲ್ಲ ಇದು. ಯಾಕೆ? ಸುಮ್ಮನೆ ಇರ್ಬೇಕು. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಅರಸ ಎನ್ನುವ ಕಾರಣಕ್ಕಾಗಿ ನಾನು ಮರ್ಯಾದೆಯನ್ನು ಕೊಟ್ಟು ಗೌರವದಿಂದ ನಮಸ್ಕರಿಸಿದ್ರೆ ತಲೆ ಮುಟ್ಟಿದೆ ಯಾಕೆ ಅಂತ ನನಗೆ ಈಗ ಅರ್ಥ ಆಯ್ತು. ಕಲ್ಯಾಣ ಮಸ್ತ್. ಏನ್ ಕಲ್ಯಾಣ ಮಸ್ತು? ನಿನ್ನ ಮುಖ ನೋಡಿದ್ರೆ ನನಗೆ ಅಸಹ್ಯ ಆಗ್ತಾ ಇದೆ ಈಗ. ಈಗೆಲ್ಲ ಹೇಳಿದ್ರೆ ನೋಡು, ಕಲ್ಯಾಣ ಆಗುದಿಲ್ಲ. ಬೊಬ್ಬೆ ಹಾಕಿ ನಮ್ಮವರು ಬರ್ತಾನೆ ಈಗ. ಪೆಟ್ಟು ತಿನ್ನುವ ಮೊದಲು ಮುಂದುವರಿಯುತ್ತ ಅಂತಾದ್ರೆ ಬಳೆ ಹಾಕಿದ ಕೈ ಪೆಟ್ಟು ತೋರಿಸ್ಬೇಕಾಗ್ತದೆ. ಒಲಿದ ಮುಚ್ಚಲ ಮಾಯ ಬಾಯ್ ಮುಚ್ಚು ಬಾಯ್ ಮುಚ್ಚು ಒಲಿದ ಮುಚ್ಚಲ ಮಾಯ ಎನ್ನುವುದು ಗಲನೆ ಕಾಮದ ಕೆರಳಿ ಗಣಮನ ಗಣಮನದ ಬಿಡಿದಿರುವುದರ ಮಂದರ ಬಗೆಯರ ಬಾರೆ ಬಾರೆ ಅಂಗ ಸುಖವ ನೀಡು ಈ ಹುಡುಗಿಯ ಗಿಡಗಳು ಹೊರತು ಕಡೆಗಾಲವನ್ನು ಗೆದ್ದು ಅಡಿಗಡೆಗೆ ಅವನು ನಿಂದಿಸುತ್ತ ಏನೋ ಚಂದ ಇದ್ದ ಹೆಣ್ಣು ಮಕ್ಕಳೆಲ್ಲ ನಿನಗೆ ಬೇಕೇನೋ? ಹೌದು. ಕೇಳುವ ನಾನು ಅವಳ ಅಪ್ಪ ಕಣೋ. ಬಾರೋ, ನಾನು ಚಂದ ಇದ್ದೇನೆ, ಬಾರೋ. ಥೂ ನೀನು. ಅಪ್ಪಯ್ಯ, ಯಾರಂತೆ ಮಗವ? ಇವ್ರನ್ನ ಅರಸನಂತೆ, ಅರಸನಿಗೆ ಮಗನಂತೆ. ಈ ದೊಡ್ಡವರು ಮಕ್ಕಳಿಗೆಲ್ಲ ಏನು ಹಾಳಾಗಿ ಹೋಗುವ ಕಾಲ ಬಂತು ಹೇಳು. ನಾನು ಇಷ್ಟೊತ್ತಿಗೆ ಬಾರದೆ ಹೋಗಿದ್ರೆ ನಿನ್ನ ಮಾನ ಮತ್ತು ಪ್ರಾಣ ಉಳಿತಾ ಇರಲಿಲ್ಲ ಮಗ. ಹೌದು. ಅವ ಯಾರು ಏನು ಎನ್ನುವುದನ್ನು ತಿಳಿಯದೆ ಹೊಡಿಲಿಕ್ಕೆ ಹೋದೆ, ಬಾಯಿಗೆ ಬಂದ ಹಾಗೆ ಬೈದೆ. ಮುಂದೆ ಏನಾಗ್ತದೋ ಏನು. ಹೆದರುದು ಯಾಕಪ್ಪ ನೀವು? ನೈತಿಕವಾಗಿ ತಪ್ಪಿದ್ದ ಅವ ಅಲ್ವಾ? ನಮಗೆ ಯಾಕೆ ಹೆದರಿಕೆ? ಬನ್ನಿ ನೀವು ಮನೆಗೆ ಹೋಗ್ಬೋದು, ನಾವು ಮನೆಗೆ ಹೋಗ್ಬೋದು ಬನ್ನಿ. ಅಂದವಾಲಗ ಗುಡದಿರುವ ಭೂಮಿಯಿಂದ ನನಗನ ಬಗೆ ವಿಸ್ಮಯ ಹೊಂದಿ ಸಕ ಶುಭ್ರಾಂಗ ಬಂದನು ನಿನೇ ಕಾದಿರಲಿ ಬಂದು ದೂರದಿ ನೋಡಿದನು
ಏಕಾಂತ ಮಂದಿರವನ್ನು ನೋಡ್ತೇನೆ. ನೀ ಬರೆಯಳು ಮಿಗೆ ಚಿಂತಿಪ ಕಾರಣವೇನು? ಚಿಂತಿಪ ಕಾರಣವೇನು? ಪರಿಮಗಳು ಬಂದಂತೆ ಇದರ ಪರವನ್ನು ನಿಪುಣನೆ ನಿಪ್ಪುಸುರ. ಮಿತ್ರಾಶಿತನ ಮಹಾರಾಜ, ಎಂದೋ ಕಾಣದ ಆಶ್ಚರ್ಯವನ್ನು ಇಂದು ಕಾಣುತ್ತಾ ಇದ್ದೇನೆ ನಾನು. ಛೇದಿ ನಾಡಿನ ಭಾಗ್ಯ ಚಂದ್ರಮ ನೀನು. ಈ ನಾಡಿನ ಜನತೆಗೆ ಭಾಗ್ಯದ ಅನ್ನವನ್ನು ಉಣಿಸಂತಹ ಪುಣ್ಯಾತ್ಮ ನೀನಿದ್ದಿ. ಹಾಗಿರುವಾಗ ಅಂತಹ ನೀನು ಇವತ್ತು ಓಲಗ ಚಾವಡಿಯನ್ನು ಕೊಡದೆ ಏಕಾಂತ ಮಂದಿರವನ್ನು ಸೇರಿದ್ದಿ. ಗೊತ್ತನ್ನು ಮಾಡಿದ ಹೊತ್ತಿಗೆ ತಪ್ಪದೆ ನಿತ್ಯದ ಕರ್ತವ್ಯ ಮಾಡುವಲ್ಲಿ ಇವತ್ತು ಎಡವತ್ತಾ ಇದ್ದಿ. ಇಲ್ಲಿ ಬಂದು ನೋಡ್ತಾ ಇದ್ದಾನೆ, ನತಮಸ್ತಕನಾಗಿದ್ದಿ, ಕಣ್ಣೀರು ಮಿಡಿಯುತ್ತಾ ಇದ್ದಿ. ನಾನು ಕೇಳಿ ತಿಳಿದ ಹಾಗೆ ಈ ಛೇದಿ ನಾಡಿಗೆ ಸದ್ಯದಲ್ಲಿ ಅರಿಗಳ ಆಕ್ರಮಣವಾಗಲಿ, ದುರ್ಜನ ದುರಾಚಾರವಾಗಲಿ ಇಲ್ಲದೆ ಎಲ್ಲೆಡೆ ಸುಭಿಕ್ಷೆ ನೆಲೆಯಾಗಿದೆ ಅಂತ ನಾನು ಕೇಳಿದ್ದೇನೆ. ಆದರೂ ಈ ರೀತಿಯಾಗಿ ಇರ್ತಿ ಅಂತಾದ್ರೆ ಏನೋ ನಿನ್ನ ಮನಸ್ಸಿಗೆ ಘಾಸಿಯಾಗಿರ್ಬೇಕು. ಅರಿಗಳ ಆಕ್ರಮಣ ಆಯ್ತೆ, ಏನಾಯ್ತು ಹೇಳು. ಅರುವಲೆಂತು ಖೇದದಿರವ ಮಿತ್ರ ಮಿತ್ರ, ಅರುವಲೆಂತು ಖೇದದಿರವ ಮಿತ್ರ ಮಿತ್ರ, ಮಾನಕಿರದೆ ಘಾಸಿಯಾಯಿತೆಂದು ಮಿತ್ರ ಮಿತ್ರ, ಅರುವಲೆಂತು ಖೇದದಿರವ ಮಿತ್ರ ಮಿತ್ರ. ನೇಹಿಗನೇ, ನೀನೇನೋ ಹೇಳು 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 ಎಂದು ಒತ್ತಾಯಿಸುತ್ತಾ ಇದ್ದೀಯ. ಏನಾಯ್ತು? ಹೇಗೆ ಹೇಳಿದಿ? ಏನು ಅಂತ ಹೇಳಿದಿ? ಇಲ್ಲ, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲ ಅಂತಂದ್ರೆ ನನಗೆ ಗೊತ್ತಾಗಬೇಕಾ ಬೇಡ ಹೇಳು. ನನ್ನ ಮಾನಕ್ಕೆ ಘಾಸಿಯಾದಂತ ವಿಚಾರ ಹೇಗೆ ಹೇಳಿ ಗೆಳೆಯ? ಹ, ಯಾರ ಕಂಟತೆ? ಇದುವರೆಗೂ ನೀನು ಮಾಡಿದವನಲ್ಲ. ಒಂದು ವೇಳೆ ಮಾಡಿದ್ರೂ ಸಹ ನಿನ್ನನ್ನು ಪ್ರಶ್ನಿಸುವವನಲ್ಲಿ ಎಂಟದ ಬೇಕಾಗುತ್ತದೆ. ಯಾರ ಈ ಕಂಠತೆಯುಳ್ಳವ ನಿನ್ನನ್ನು ಧೈರ್ಯ ಕಣ್ಣಕ್ಕಿದವ ಯಾರು ಅಂತ ಹೇಳು. ಅವರನ್ನು ಉಗ್ರವಾಗಿ ನಾನು ಶಿಕ್ಷಿಸುತ್ತೇನೆ. ಹೇಳು. ಎನ್ನ ಮಾನ ಭಂಗಗೈದ ಮಿತ್ರ ಮಿತ್ರ, ಕಳರ ಬಣ್ಣ ಬಡಿಸಲೆಂದು ನಾನು ಮಿತ್ರ ಮಿತ್ರ, ಅರುವಲೆಂದು ಖೇದದಿರವ ಮಿತ್ರ ಮಿತ್ರ. ಹೇಳಯ್ಯ, ನನ್ನ ಮಾನಕ್ಕೆ ಊನವನ್ನು ತಂದವರು ಯಾರೇ ಆದ್ರೂ ತಕ್ಕ ಶಿಕ್ಷೆಯನ್ನು ಕೊಡ್ತೀಯೋ ನೀನು? ನಿಜ. ನೀನು ಏನೇ ಹೇಳಿದ್ರು ನಿನ್ನ ಮಾತಿನ ಮೇಲೆ ಭರವಸೆ ಸಾಲದು ಗೆಳೆಯ. ಬಾಲಭಾಸ್ಕರ ಹರಿಹರ ಅಜರಾಣೆ ಬಾಲಭಾಸ್ಕರ, ಹರಿಹರ ಅಜರಾಣೆ, ಹರಿಹರ ಅಜರಾಣೆ. ನಿನ್ನನ್ನು ಸಮಾಧಾನ ಪಡಿಸುವುದಕ್ಕಾಗಿ ಆಡಿದಂತಹ ಮಾತಿನ ಭರವಸೆ ಅಲ್ಲ, ಭರವಸೆ ಮಾತನಾಡುತ್ತಾ ಇದ್ದೇನೆ. ಹೆಚ್ಚೇನು ಜಗತ್ತಿಗೆ ಕವಿದ ಕತ್ತಲೆಯನ್ನು ಕಡಿದೊಗೆದು ಬೆಳಕಿನ ಸೊಗವನ್ನು ಪಸರಿಸುವಂತಹ ಕರ್ಮಸಾಕ್ಷಿಯಾದ
ಬಾಲ ಭಾಸ್ಕರನಾಣೆ ಹರಿಹರ ಅಚರಣೆಯಾಗಿ ಸಹ ನಿನ್ನ ಮನಸ್ಸಿಗೆ ಘಾಸಿ ಉಂಟು ಮಾಡಿದವರು ಯಾರಾದ್ರೂ ಸಹ ಅವ್ರು ನಾನು ಶಿಕ್ಷಿಸುತ್ತೇನೆ. ವನಜ ಮುಖಿಯರ ಬಳಸಿನಲಿನ ವನದ ಕೇಳಿಯ ನೆಸಗಿ ಬಳಿ ಇರುವ ವನವ ವಿಹರಿಸುತ್ತಿರುವ ಸಮಯದಿ ಕೈರವನ ತನುಜೆ ದಾರಿಕೆಯೂ ವನಚರಗೆ ಸಮ ಎನ್ನುತ್ತ ಎನ್ನಯ ಮಾನವನೋಯಿಸಿ ನಡೆದಳ್ ಅಕಟಕಟ ಆ ಗೆಳೆಯ ಆತ್ಮೀಯ, ಬೇಸರವನ್ನು ನೀಗಿಸಿಕೊಳ್ಳುವುದಕ್ಕೆ ಬೇಕಾಗಿ ಸಖಿ ಸಹಿತ ವನವಿಹಾರಕ್ಕೆ ಜಲಕ್ರೀಡೆಗೆ ಅಂತ ಹೋಗಿದ್ದೆ. ಸರಿ, ಜಲಕ್ರೀಡೆಯನ್ನು ಪೂರೈಸಿ ನಾನು ಓರ್ವನೇ ವನದಲ್ಲಿ ಸುತ್ತಾಡುತ್ತಿರುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಒಬ್ಬಾಕಿಯನ್ನು ಕಂಡೆ. ಸನಿಯಕ್ಕೆ ಸಾಗಿ ಹೋಗಿ ಕೇಳಿದೆ. ಕೈರವನ ಮಗಳಂತೆ, ದಾರಿಕೆ ಎನ್ನುವುದಾಗಿ ಅವಳ ಹೆಸರಂತೆ. ಓಹೋ, ನಾನು ಯಾರು ಅಂತ ನನ್ನ ಪರಿಚಯವನ್ನು ಕೇಳಿದ್ಲು. ನನ್ನ ಸಂಪೂರ್ಣ ಪರಿಚಯವನ್ನು ಸವಿಸ್ತಾರವಾಗಿ ಹೇಳಿ ಪೂರೈಸಿದೆ. ಒಳ್ಳೇದದು. ಅದನ್ನು ಕೇಳಿದ ಮರುಗಳಿಗೆಯಲ್ಲಿ ಅವಳಿಗೆ ಏನು ಆಯ್ತು ಅನ್ನುವುದೇ ನನಗೆ ಈಗಲೂ ಅರ್ಥ ಆಗಲಿಲ್ಲ. ಅಂದ್ರೆ ಇದ್ದಕ್ಕಿದ್ದ ಹಾಗೆ ಕ್ರುದ್ಧಳಾದಳು. ಬಾಯಿಗೆ ಬಂದಂತೆ ಬೈದು ಭಂಗಿಸುವುದಕ್ಕೆ ತೊಡಗಿದ್ಲು. ರಟ್ಟೆ ಹಿಡಿದು ಭಂಗಿಸುವುದಕ್ಕೆ ಮುಂದಾದೆ. ಸರಿಯಾದತೆ ಮಾಡಿದ್ದಿ. ಬೊಬ್ಬೆ ಹಾಕಿಬಿಟ್ಲು ಅವಳು. ಆಮೇಲೆ ಆ ಸಂದರ್ಭದಲ್ಲಿ ಅಂಬಿಗರೆಲ್ಲ ಓಡೋಡಿ ಬಂದ್ರು. ಆಕೆಯ ಅಪ್ಪ ದಾಶರಾಜ ಕೈರವನು ಓಡೋಡಿ ಬಂದ. ಆತನು ನನ್ನನ್ನು ಬಾಯಿಗೆ ಬಂದಂತೆ ಬೈದು ಭಂಗಿಸಿದ. ಗೆಳೆಯ, ಆಮೇಲೆ ಅಪಮಾನವನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲದೆ ಏಕಾಂತವನ್ನು ಸೇರಿದ್ದೇನೆ. ಹೇಗೆ ಮುಖ ತೋರಿಸಲಿ? ಮಾನಕ್ಕೆ ಪ್ರಾಶಸ್ತ್ಯ ಕೊಟ್ಟು ನಡೆಯೋಳು ಎಂಬ ಅರ್ಥ ವ್ಯಾಪ್ತಿಯಲ್ಲಿ ಹೆಣ್ಣನ್ನು ಮಾನಿನಿ ಅಂತ ಕರೆದ್ರು. ಹಾಗಿದ್ರೆ ಹೆಣ್ಣುತನದ ವ್ಯಾಪ್ತಿಯನ್ನು ಮೀರಿ ಒಬ್ಬಾಕೆ ವ್ಯವಹರಿಸ್ತಾಳಂತಾದ್ರೆ ಅವಳು ಹೆಣ್ಣು ಹೌದಾ ಅಲ್ವೋ ಎನ್ನುವಂತಹ ಅನುಮಾನ ಬರ್ತದೆ ಮಿತ್ರ. ಹೋಗ್ರೆ, ಆ ಸೊಕ್ಕಿದ ಹೆಣ್ಣಿನ ಮಾತನ್ನು ಕೇಳಿ ಕೊಪ್ಪಿದ ಬೆಸ್ತರು ನಿನ್ನನ್ನು ಭಂಗಿಸುವುದಕ್ಕೆ ಮುಂದಾದ್ರಲ್ಲ, ಆ ಕೊಪ್ಪಿದ ಬೆಸ್ತರ ಕೇರಿಗೆ ಬೆಂಕಿ ದುಡುಕು ಕೆಡುಕಿಗೆ ಕಾರಣವಾದೀತು ಗೆಳೆಯ. ಏನು ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ಬೇಡ, ಆ ಹುಡುಗಿಯ ಕೂಗನ್ನು ಕೇಳಿ ಸ್ಫೂರ್ತಿ ಹೊಡೆದು ಅವರು ಹಾಗೆ ವ್ಯವಹರಿಸಿದ್ರೆ ವಿನಃ ಸ್ವಯಂ ಬುದ್ಧಿಯಿಂದ ಹಾಗೆ ಮಾಡಿದ್ದಲ್ವಲ್ಲ. ಅದು ಹಾಗೆ ಇಲ್ಲಿ ತಪ್ಪಿತಸ್ಥಳು ಹುಡುಗಿಯೇ ವಿನಃ ಅವರಲ್ಲ. ಒಬ್ಬರು ಮಾಡಿದ ತಪ್ಪಿಗೆ ಹಲವರು ಶಿಕ್ಷೆನ ಅನುಭವಿಸಬೇಕಾಗ್ತದೆ. ಅದರಿಂದ ಎಲ್ಲರೂ ಅನುಭವಿಸಿ. ಬೇಡ ಬೇಡ ಬೇಡ, ಅವಳಿಗೆ ಶಿಕ್ಷೆ ಆದ್ರೆ ಸಾಕು. ಹೌದಾ? ಹೇಳು. ಕೇರಿಗೆ ನೀ ಬಾರ, ನಾನಿದ್ದೇನೆ. ಅಲ್ಲಿಗೆ ನಾನು ಬರುವುದಿಲ್ಲ. ಎಂತದ? ಅಲ್ಲಿಗೆ ನಾನು ಬರುವುದಿಲ್ಲ. ನೀನ್ ಯಾಕ ಹುಳಿ ತಿಂದ್ರೆ ಹಾಗೆ ಮಾಡುದು? ಹಾಗಲ್ವೋ, ಎಲ್ಲಿ ಮಾನ ಹೋಗಿದೆಯೋ ಮಾನ ಬರುವ ತನಕ ಆ ಸ್ಥಳಕ್ಕೆ ನಾನು ಕಾಲಿಡುವವನಲ್ಲ. ಅವಳು ಇಲ್ಲಿಗೆ ಬರಬೇಕು, ಅವಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಸರಿ, ಅಪರಾಧಿಯೇ ನ್ಯಾಯಾಲಯದ ಬಳಿಗೆ ಬರಬೇಕು ಬಿಟ್ರೆ ನ್ಯಾಯಾಲಯ ಅಪರಾಧಿ ಬಳಿಗೆ ಹೋಗುವುದಲ್ಲ. ಸರಿ, ಆ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ, ನೀನು ನಿಶ್ಚಿಂತನಾಗಿರು. ಸರಿ, ಮತ್ತೆ ಅವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಖಂಡಿತವಾಗಿಯೂ ನಾನೇ ಶಿಕ್ಷೆ ಕೊಡಬೇಕು. ಆ ಅನುಕೂಲತೆ ನಾನು ಮಾಡಿಕೊಡ್ತೇನೆ. ಸರಿ, ಈಗ ವಿಶ್ವಾಸ ಬಂತು. ಆಯ್ತು, ಹೋಗು. ಯಾರಲ್ಲಿ ಬನ್ನಿ. ಕೆಲಸ ಮುಗೀತಾ? ಹೌದು. ಎಲ್ಲಿಗೆ ಹೊರಟ್ರಿ? ಮನೆಗೆ. ಮನೆಗೆ ಹೋಗುವ ಹಾಗಿಲ್ಲ, ಇನ್ನೂ ಕೆಲಸ ಉಂಟು. ಇನ್ನೂ ಕೆಲಸ ಉಂಟಾ? ತಲೆಬಿಸಿ ಮಾಡ್ಕೊಳ್ಬೇಡಿ. ಹೆಚ್ಚಿನ ಕೆಲಸಕ್ಕೆ ಹೆಚ್ಚಿನ ವೇತನ ನೀಡಲಾಗುವುದು. ಹೌದಾ? ನನ್ನ ಜೊತೆ ಬನ್ನಿ. ಸೇವಕರೇ, ನೋಡಿದಿರೋ ಸಾವಿರಾರು ಗುಡಿಸಲು ಕಾಣುತ್ತವೆ. ಅಂತೂ ಅಂಬಿಗರ ಕೆರೆಗೆ ಬಂದಿದ್ದೇವೆ ಎನ್ನುವುದರಲ್ಲಿ ಸ್ಪಷ್ಟ. ಆದ್ರೆ ಶಿಥಿಲ ಮಹಾರಾಜ ಒಂದು ಸೂಚನೆಯನ್ನು ಕೊಟ್ಟಿದ್ದ.
ಅಂಗಳದಲ್ಲಿ ಒಂದೇ ಬುಡವನ್ನು ಹೊಂದಿರುವ 2 ಟಿಸಿಲೊಡೆದಿರುವಂತಹ ಕಲ್ಪವೃಕ್ಷ ಉಂಟು ಎಂಬ ಹಾಗೆ. ಅದು ಇದೇ ಅಲ್ವೇನೋ ಕಾಣ್ತಾ ಇರುವುದು? ಹೌದಲ್ಲ? ನಿಜ ಹಾಗಿದ್ರೆ ಇದು ಕೈರವನ ಮನೆಯೇ ಹೌದು ಎಂದು ಸ್ಪಷ್ಟ. ಒಳಗಡೆ ಯಾರಾದ್ರೂ ಇದ್ದಾರೆ ನೋಡಿ. ಬೇಗ ಬೇಗ. ಒಳಗಡೆ ಒಬ್ಳು ಹುಡುಗಿ ಕುಳಿತುಕೊಂಡಿದ್ದಾಳೆ. ಹುಡುಗಿ ಕುಳಿತುಕೊಂಡಿದ್ದಾಳೆ? ಹೌದೌದು. ಏನ್ ಮಾಡ್ತಾ ಇದ್ದಾಳೆ? ಅಯ್ಯೋ ತೂಕಡಿಸ್ತಾ ಇದ್ದಾಳೆ. ತೂಕಡಿಸ್ತಾ ಇದ್ದಾಳೆ? ಹೌದೌದು. ಆಮೇಲೆ ಆಮೇಲೆ ಒಂದು ದೀಪ ಉರಿತಾ ಉಂಟು. ದೀಪ ಉರಿತಾ ಉಂಟಾ? ಹೌದು. ನೀನೇನು ಗ್ರಹಿಸಿದೆ? ಓ ಹಾಗಾದ್ರೆ ಹೀಗಿರ್ಬೇಕು. ಏನು? ಈ ಗಂಡಸರೆಲ್ಲ ಒಳಗಡೆ ಮಲಗಿರ್ಬೇಕು, ಹೆಂಗಸರೆಲ್ಲ ಹೊರಗೆ ಮಲಗಿರ್ಬೇಕು. ನಿಮ್ಮ ಮನೇಲೆಲ್ಲ ಹಾಗೆ ಅಲ್ವಾ? ಗಂಡಸರೆಲ್ಲ ಒಳಗಡೆ ಮಲಗುದು, ಹೆಂಗಸರು ಹೊರಗಡೆ ಮಲಗುದಾ? ನಮ್ಮ ಮನೆಲ್ಲ ಆಗಲ್ಲಪ್ಪ. ಹಾಗಲ್ಲ. ಆದ ಕಥೆ ಏನು ಕೇಳು. ಕೈರವ ಮೀನುಗುಲಿಗನಲ್ವಾ? ಮೀನು ಹಿಡಿಯುವುದಕ್ಕೆ ಹೋದಂತ ಆತನ ಬರವನ್ನು ಕಾದು ಕಾದು ಈಕೆ ನಿದ್ರೆ ಹೋಗಿದ್ದಾಳೆ ಏನು ಸ್ಪಷ್ಟ. ಆದ್ದರಿಂದ ಅವಳಿಗೆ ಎಚ್ಚರ ಆಗದ ರೀತಿಯಲ್ಲಿ ಮಂಚ ಸಮೇತ ಅವಳನ್ನ ಎತ್ಕೊಂಡು ಹೋಗ್ಬೇಕು. ಹೇಳಿ. ಬರದಿ ನಿದ್ರಾಂಗನೆಯ ತ್ಯಜಿಸುತ್ತ ತರುಣಿದಾರಿಗೆಯೋ ದಿಗ್ದೆಸೆಯ ಕಂಡು ಭಯದಿ ತಾನಿರಲು ರೂಢಿಪತಿ ಮದ ಮೇರೆ ಬಂದ ಪೀಡಿಕೆಯ ಕದ ಮುಚ್ಚಿ ಕೂಡಿದನು ಪೂರ್ತ ಏನೆಂಬೆ. ಎಲ್ಲಿಂದ ತಂದಿರೋ ಅಲ್ಲಿಗೆ ನೆಲೆಸಿತಾಕಿಗೆ ಗರ್ಭ ನೆಲೆಸಿತಾಕಿಗೆ ಗರ್ಭ ಪಿತನಿಗೆ ತಿಲ್ಲದೆ ಹದನವ ಚಿತ್ತದಿ ಅಳುಕುತ ಕಾಲವ ಕಳೆದಿರೆ ಬಾಲಕಿಯ ಬದಲಾದ ಭಾವವ ಬಾಲಕಿಯ ಬದಲಾದ ಭಾವವ ಲೀಲೆಗಳ ಪರಿಕಿಸುತ್ತ ಕೈರವ ತಾಳಿ ಸಂದೇಹವನು ತಾಳಿ ಸಂದೇಹವನು ಕರೆಸುತ್ತ ಕೇಳಿದನು ಏಕಾಂತದಿ. ಏನು ಆಶ್ಚರ್ಯ ಇರಬಹುದು. ನಮ್ಮ ಮನೆಯಲ್ಲಿ ನಾನು ನನ್ನ ಮಗಳು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಎಲ್ಲಿಗೆ ಹೋಗಲಿ, ಎಲ್ಲಿಂದಲೇ ಬರಲಿ, ಪ್ರೀತಿಯಿಂದ ದಾರಿಕಾ ಅಂತ ಒಮ್ಮೆ ಕರೆದಾಗ 9 ಬಾರಿ ಅಪ್ಪ 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 ಅಂತ ಓಡಿ ಬಂದು ನನ್ನ ಹತ್ತಿರ ನಿಲ್ಲುವಂತಹ ನನ್ನ ಮಗಳು ಈಗ 9 ಬಾರಿ ಕರೆದ್ರು ಒಮ್ಮೆ ಯಾಕೆ ಅಂತ ಕೇಳ್ತಾ ಇಲ್ಲ, ಕೇಳಿದ್ರು ಹತ್ತಿರ ಬರ್ತಾ ಇಲ್ವಲ್ಲ. ಅವಳ ಚಲನ ವಲನ ಇತ್ಯಾದಿಗಳನ್ನೆಲ್ಲ ಪರೀಕ್ಷೆ ಮಾಡಿ ನೋಡುವಾಗ ಏನೋ ವ್ಯತ್ಯಾಸ ಆಗಿದೆ ಅಂತ ಕಾಣ್ತಾ ಉಂಟು. ಏನಾಗಿರ್ಬೋದು ಏನಾಗಿರ್ಬೋದು ಏನೋಗಿರ್ಬೋದು ಅಂತ ನನ್ನಲ್ಲಿಯೇ ನಾನು ಪ್ರಶ್ನೆ ಮಾಡಿಕೊಳ್ತಾ ಇದ್ರೆ ಇದಕ್ಕೆ ಉತ್ತರ ಸಿಕ್ಕುವುದೆಂತು? ಅವಳನ್ನೇ ಕರೆದು ಕೇಳುವ. ದಾರಿಕಾ ದಾರಿಕಾ ದಾರಿಕಾ. ತಾಳಿ ಸಂದೇಹವನು ಕರೆಸುತ್ತ ಕೇಳಿದನು ಏಕಾಂತದಿ. ಮಗಳೇ, ಅಪ್ಪ ಒಳಗಡೆ ಏನ್ ಮಾಡ್ತಿದ್ಯಮ್ಮ? ಕೆಲಸ ಮಾಡ್ತಾ ಇದ್ದೆಪ್ಪ. ಅಡುಗೆ ಸಿದ್ಧವಾಯ್ತಿ? ಹೌದು. ದಾರಿಕಾ ಅಂತ ಒಮ್ಮೆ ಕರೆದಾಗ 9 ಬಾರಿ ಅಪ್ಪ ಅಪ್ಪ ಅಂತ ಓಡಿ ಬಂದು ನನ್ನ ಹತ್ತಿರ ನಿಲ್ಲುವ ನೀನು ಹಿಂದ್ಯಾಕಮ್ಮ ದೂರ ನಿಂತಿದ್ದಿ? ಅದು ನೀವೇ ಹೇಳ್ತಿದ್ದಲ್ವೇ ಅಪ್ಪ, ಏನು? ಹಿರಿಯರನ್ನು ಗುರುಗಳನ್ನು ಕಂಡಾವಾಗ ತಗ್ಗಿ ಬಗ್ಗಿ ನಡಿಬೇಕು ಅಂತ. ಆ ಮಾತ್ರ ಇವತ್ತು ನೆನಪಿಗೆ ಬಂತ ಮಗಳೇ. ಮನೆಗೆ ಬಾಗಿಲು ಹಾಕಿದ್ದು ತಾನೆ? ಹೌದು. ಹತ್ತಿರದಲ್ಲಿ ನಮ್ಮವ್ರು ಯಾರು ಇಲ್ವಲ್ಲ? ಇಲ್ಲ. ನಿನ್ನಲ್ಲಿ 1-2 ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡ್ತೀಯ ಮಗ? ಕೇಳಿ ಅಪ್ಪ. ಕೆಲವು ದಿವಸದಿಂದ ನೀನು ಹಸಿ ಅಕ್ಕಿ ತಿಂತ ಇದೆಯಲ್ಲ, ಯಾಕೆ? ಯಾಕೋ ಕಂಡಾವಾಗ ತಿನ್ಬೇಕು ಅನ್ಸಿತ್ತು, ತಿಂದೆ. ಕೆಲವು ದಿವಸದಿಂದ ನೀನು ಹುಳಿ ತಿಂತ ಇದೆಯಲ್ಲ, ಯಾಕಮ್ಮ? ಹುಳಿ ಕಂಡಾವಾಗ ಬಾಯಲ್ಲಿ ನೀರು ಬಂತು, ತಿಂದೆ. ಹೇಳ್ತಾ ಇರುವುದು ನಿನ್ನ ಅಪ್ಪ ಅನ್ನೋದನ್ನು ಮಾತ್ರ ಮರಿಬೇಡ.
ಸತ್ಯ ಹೇಳು, ರಜಸ್ವಲೆ ಆಗದೆ ಎಷ್ಟು ಸಮಯ ಆಯ್ತು ನೀನು? ಹೇಳುವುದಿಲ್ಲ ಹೇಳುವುದಿಲ್ಲ ಹೇಳುವುದಿಲ್ಲ. ಕತಿಯ ತಾಳದಿರು ತಾತ ಕತಿಯ ತಾಳದಿರು ತಾತ ಸೇಡ ಸಾಧಿಸುವೋಡೆನ್ನ ನೀನಿರದಾಗ ಗಾಢವಿಮ್ಮೈದ ಎನ್ನ ಗಾಢಗರುವದಿ ಎನ್ನಯ ಶೀಲವ ಮೂಡ ಕಳೆದ ನಿಶ್ಚಯ ಕತಿಯ ತಾಳದಿರು ಕತಿಯ ತಾಳದಿರು ತಾತ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಏನಾಯ್ತು ನಿನ್ನ ಪಾಲಿಗೆ? ಹೊಡೀರಿಯಪ್ಪ, ಬಡೀರಿ. ನಿಮಗೆ ಮನಸ್ತೃಪ್ತಿ ಆಗುವಲ್ಲಿವರೆಗೆ ನನ್ನನ್ನು ಬಡಿದು ಬಿಡಿ ಅಪ್ಪ, ಹೊಡೆದು ಬಿಡಿ. ಹೊಡೆಯುವುದಲ್ಲ, ನಿನ್ನನ್ನು ಕೊಂದರೆ ಕೇಳುವವರು ಯಾರಿದ್ದಾರೆ? ಹೌದಪ್ಪ, ನನ್ನನ್ನು ಕೊಂದ್ರು ನಿಮ್ಮನ್ನು ಕೇಳುವವರು ಯಾರು ಇಲ್ಲ. ನಿಮ್ಮ ಮಗಳು ಈ ಸ್ಥಿತಿಗೆ ಬಂದಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಸಿಟ್ಟುಗೊಳ್ಳುತ್ತಾ ಇದ್ದೀರಿ. ನಿಮ್ಮ ಸ್ಥಾನದಲ್ಲಿ ಯಾರೇ ಇದ್ರು ಇಂಥದ್ದನ್ನು ಮಾಡ್ತಿದ್ರು. ಆದ್ರೆ ಅಪ್ಪ, ಏನು ನಾನು ನಾನಾಗಿ ಶೀಲವನ್ನು ಕಳ್ಕೊಂಡದ್ದಲ್ಲಪ್ಪ. ಹಾಗಾದ್ರೆ ನಾನು ಎಣಿಸಿದಂತೆ ನಿನ್ನ ಶೀಲವನ್ನ ನೀನೇ ಕಳ್ಕೊಂಡ್ಯಾ? ಅಲ್ಲಪ್ಪ, ಮತ್ತೆ ಕೆಡಿಸಿದ್ದು? ಹೌದು. ಯಾವವ? ನಾನೀಗ 3 ತಿಂಗಳ ಗರ್ಭವತಿಯಾದದ್ದು ಹೌದು. ಹೊಳೆ ಬದಿಯಲ್ಲಿ ನಡೆದಿರುವಂತಹ ಘಟನೆ ನಿಮಗೂ ಗೊತ್ತು. ಅದಾಗಿ ಕೆಲವು ದಿವಸಗಳಲ್ಲಿ ಮೀನು ಹಿಡಿಯುವುದಕ್ಕೆ ಹೋದಂತಹ ನೀವು ಬರಲಿಲ್ಲ ಅನ್ನುವ ಕಾರಣಕ್ಕಾಗಿ ಸಂಜೆಯಾದರೂ ಬರದೇ ಇದ್ದದ್ದಕ್ಕಾಗಿ ಬಾಗನ್ನು ತೆರೆದಿಟ್ಟೇ ನಾನು ಮನೆಯಲ್ಲಿ ಮಲಗಿದ್ದೆ. ಕಣ್ಣು ತೆರೆದು ನೋಡಿದೆ, ನಾನು ಮಲಗಿದ್ದು ನನ್ನ ಮನೆಯಲ್ಲಾಗಿರಲಿಲ್ಲ, ಅದು ಅರಮನೆಯಾಗಿತ್ತು. ಅಟ್ಟಹಾಸವನ್ನು ಗೈಯುತ್ತಾ ಬಂದಿರುವಂತಹ ಶಿಥಿಲ ನನ್ನ ಶೀಲವನ್ನು ಕೆಡಿಸಿದ ಪ್ರಯುಕ್ತ ನಾನೀಗ ಗರ್ಭವತಿಯಪ್ಪ, ನಾನೀಗ ಗರ್ಭವತಿ. ತರಳೆಯಿಂದನೆ ಗೇಳಿ ಕೈರವನು ಕೊರಗಿ ಲೋಕಪವಾದಕ್ಕೆ ಮರುಗಿದನು. ಶೀಲವನ್ನು ಕಳ್ಕೊಂಡಿರುವಂತ ನಾನು ಬದುಕಬಾರ್ದಪ್ಪ, ನನ್ನನ್ನು ಕೊಂದು ಬಿಡಿಯಪ್ಪ, ನಾನು ಸಾಯಬೇಕು, ನಾನು ಸಾಯಬೇಕು. ದಾರಿಕಾ ಅಪ್ಪ, ಸಾಯ್ಬೇಕಾದವಳು ನೀನಲ್ಲಮ್ಮ, ಸಾಯ್ಬೇಕಾದವ ನಾನು. ಯಾಕಪ್ಪ? ತಂಡಕ್ಕೆ ತಾನೇಲನಾಗಿ ಎಲ್ಲವರಿಗೂ ಗುರಿಕಾರ ಎನಿಸಿಕೊಂಡು ಮರ್ಯಾದೆವಂತ, ಮಾನವಂತ, ಗೈರವಂತ ಪ್ರತಿಯೊಬ್ಬರು ನನ್ನನ್ನು ಹೊಗಳುತ್ತಾ ಇದ್ರಮ್ಮ. ಯಾರು ನನ್ನನ್ನು ಹೊಗಳುತ್ತಾ ಇದ್ರೋ ಅವರೇ ನನ್ನತ್ತ ಬೆಟ್ಟು ತೋರಿಸಿ ಮರ್ಯಾದೆ ಬಿಟ್ಟವ, ಮಾನಸತ್ತವ, ಗೈರವ ಅಂತ ಹೇಳುವಾಗ ಅದನ್ನು ಕೇಳಿಕೊಂಡು ನಾನು ನಿಂತು ಬದುಕಲಮ್ಮ. ಹಾಗಾಗಿ ಸಾಯ್ಬೇಕಾದವಳು ನೀನಲ್ಲ, ನಾನು. ಇಲ್ಲಪ್ಪ, ನೀವು ಸಾಯ್ಬೇಕಾದವರಲ್ಲ. ಸಾಕಿ ಬೆಳೆಸಿದ ನೀವೇ ಒಂದಿಷ್ಟು ವಿಷ ಕೊಟ್ಬಿಡಿ, ನಾನೇ ಸಾಯ್ತೇನಪ್ಪ. ಇಲ್ಲಮ್ಮ, ಸಾಯ್ಬೇಕಾದವಳು ನೀನು ಅಲ್ಲ, ನಾನು ಅಲ್ಲ. ಸಿಟ್ಟಿನ ಹೊತ್ತಿನಲ್ಲಿ ಇಂಥದ್ದೊಂದು ಕಾರ್ಯ ನಡೆದಿರಬಹುದು. ನೇರವಾಗಿ ಆ ಸ್ಥಾನದಲ್ಲಿ ಮಹಾರಾಜರೊಂದಿಗೆ ಮರ್ಯಾದೆಯಿಂದ ಬದುಕುವುದಕ್ಕೊಂದು ಮಾರ್ಗ ತೋರಿಸಿ ಅಂತ ನಾವು ಕೇಳಿದ್ರೆ ಖಂಡಿತ ಸಿಕ್ಕಿಯಾಗ್ತು. ಹಾಗಾಗಿ ಅಲ್ಲಿಗೆ ಹೋಗೋಣ, ಬರ.
ದೈನ್ಯತೆ ಕೈರವ ಮಹಾಪ್ರಭುಗಳೇ, ವಂದಿಸಿಕೊಂಡೆ ದೊರೆಯೇ. ಯಾರೋ ನಾನು ಕೈರವ. ಇಲ್ಲಿಗೆ ಯಾಕೆ ಬಂದೆ? ನಮ್ಮಿಂದ ಏನಾಗಬೇಕು? ಮರ್ಯಾದೆ ಹೋಗುವ ಕಾಲ ಬಂತೊಡೆಯ, ಮರ್ಯಾದೆ ಹೋಗುವ ಕಾಲ ಬಂತು. ಮರ್ಯಾದೆ ಹೋಗುವ ಕಾಲ? ನಿಜ. ಯಾರಿಂದ ಮರ್ಯಾದೆ ಹೋಯ್ತು? ಎಲ್ಲಿ ಹೋಯ್ತು? ಹೇಗೆ ಹೋಯ್ತು? ಹೇಳು. ಯಾರಿಂದ ಹೋಯ್ತು, ಎಲ್ಲಿ ಹೋಯ್ತು ಅಂತ ಈ ತುಂಬಿದ ಸಭೆಯಲ್ಲಿ ನಾನೆಂತೂ ಹೇಳಿದೊರೆಯೇ. ಅಂದ್ರೆ ಮರ್ಯಾದೆಯಿಂದ ಬದುಕುವುದಕ್ಕೆ ನಮಗೊಂದು ಮಾರ್ಗ ತೋರಿಸ್ತೀರಿ ಅಂತ ಆದ್ರೆ ಇದು ನೋಡಿ, ಈಕೆ ನನ್ನ ಮಗಳು, ಮದುವೆ ಇನ್ನೂ ಆಗಲಿಲ್ಲ, 3 ತಿಂಗಳ ಗರ್ಭಿಣಿ. ಆಕೆಯನ್ನ ನಿಮ್ಮ ರಾಣಿ ನಿವಾಸಕ್ಕೆ ಸೇರಿಸಿಕೊಳ್ಳಿ. ದೀಪ ಏಕೆ ಬರಿದೆ ಭಕ್ತನಂತೆ ಬಗಳುತ್ತಿರುವೆ? ಚಿತ್ತಕ್ಕೆ ಈಗ ತಿಳಿಯಿತೇನೋ ಹೊತ್ತು ಪಡೆಯಲು. ಹುಚ್ಚ ಬಾಯಿಗೆ ಬಂದ ಹಾಗೆ ಹಲುಬುವುದಕ್ಕೆ ಅಂಬಿಗರಕ್ಕೇರಿ ಅಲ್ಲ ಇದು. ಶಿಥಿಲ ಮಹಾರಾಜನ ಓಲಗ ಚಾವಡಿ ಎನ್ನುವ ಪ್ರಜ್ಞೆ ನಿನಗಿರಲಿ. ಹೆಚ್ಚಿಗೆ ಮಾತನಾಡುವುದಕ್ಕೆ ಅವಕಾಶ ಇಲ್ಲ. ಬಂದ ದಾರಿಗೆ ಸುಂಕ ಇಲ್ಲ. ಎಲ್ಲಿಂದ ಬಂದೆಯೋ ಅಲ್ಲಿಗೆ ಮಗಳೇ, ನನ್ನ ಪ್ರಯತ್ನ ಮುಗಿಯಿತಮ್ಮ, ನನ್ನ ಪ್ರಯತ್ನ ಮುಗಿಯಿತು. ನೀನೇ ಹೇಳಿ. ದೊರೆರಾಯ ರಕ್ಷಿಸು ಹಿಂದೆ ನೀ ಎನ್ನ ದೊರೆರಾಯ ರಕ್ಷಿಸು ಹಿಂದೆ ನೀ ಎನ್ನ ಬೆರೆದೂದ ಮರತೆಯ ಸುಗುಣ ಸಂಪನ್ನ ಬೆರೆದೂದ ಸುಗುಣ ಸಂಪನ್ನ ಧರಿಸಿಯೇ ಗರ್ಭವ ಧರಿಸಿಯೇ ಗರ್ಭವ ಬಂಧು ಬಾಂಧವರ ನೆರಗಿಯ ಅವಮಾನ ಸೈಜನು ವೀರ ದೊರೆರಾಯ ರಕ್ಷಿಸು ದೊರೆರಾಯ ರಕ್ಷಿಸು ಹಿಂದೆ ನೀಯನ್ನ ಬೆರೆತುದ ಮರತೆಯ. ರಕ್ಷಿಸಬೇಕು ಪ್ರಭು. ಸರಿಯಾಗಿ ನನ್ನ ಮುಖವನ್ನು ನೋಡಿ, ಯಾಕೆ ನನ್ನ ಮುಖವನ್ನು ನೋಡಿಯೂ ನೋಡದ ಹಾಗೆ ತಿರುಗಿಸಿಕೊಳ್ತಾ ಇದ್ದೀರಿ ಪ್ರಭು? ಆ ದಿವಸ ಹೊಳೆ ಬದಿಯಲ್ಲಿ ನನಗೆ ಎದುರಾದವಾಗ ನಾನು ನಿಮ್ಮನ್ನು ಅವಮಾನಿಸದೆ ಎನ್ನುವ ಕಾರಣಕ್ಕಾಗಿ, ಬಾಯಿಗೆ ಬಂದಂತೆ ಬೈದೆ ಎನ್ನುವ ಕಾರಣಕ್ಕಾಗಿ, ಸೇಡನ್ನ ಸಾಧಿಸೋಸ್ಕರವಾಗಿಯೋ ಏನು ಮಂಚ ಸಮೇತವಾಗಿ ನೀವು ನನ್ನನ್ನು ಇಲ್ಲಿಯವರೆಗೆ ಕರೆಸಿಕೊಂಡಿದ್ದೀರಿ. ನನ್ನನ್ನು ಬೆರೆತ ಪ್ರಯುಕ್ತವಾಗಿ ನಿಮ್ಮಿಂದಲೇ ನಾನು ಗರ್ಭವತಿಯಾಗಿದ್ದೇನೆ ಪ್ರಭು, ಗರ್ಭವತಿಯಾಗಿದ್ದೇನೆ. ಹೆಣ್ಣಾದವಳೊಬ್ಳು ಮದುವೆಗೆ ಮೊದಲೇ ಗರ್ಭವತಿ ಆಯಿತು ಆದ್ಲು ಅಂತಾದ್ರೆ ಸಮಾಜವಳನ್ನ ಕಾಣುವಂತಹ ದೃಷ್ಟಿ ಹೇಗೆ ಅಂತ ನಿಮಗೆ ಗೊತ್ತಿಲ್ಲವೇ ಪ್ರಭು? ನನ್ನನ್ನು ಸ್ವೀಕರಿಸಬೇಕು, ನನಗೊಂದು ಬದುಕನ್ನು ಮಾಡಬೇಕು, ನನ್ನನ್ನು ಕಾಪಾಡಬೇಕು. ಕೇಳಿದೆಯ ಮಿತ್ರ ಬಾಲೆಯಂದಿಯ ನುಡಿಗಳಿದು ವಿಚಿತ್ರ, ಬಾಲೆಯಂದಿಯ ನುಡಿಗಳಿದು ವಿಚಿತ್ರ ವಿಚಿತ್ರ ವಿಚಿತ್ರ. ಗ್ರಹಿಸ ಮತಿ ಹೀಗೆ ಹೀಗೆ ನಾರಿಯರ ಸಾವಾಸ ಎನಗೆ ಬೇಕೆ. ಏ ಗೆಳೆಯ, ಕೇಳಿದೆಯೋ ಈಕೆ ಆಡಿದ ಮಾತನ್ನು? ಈಕೆಯನ್ನು ನಾನು ನೋಡಿ ಹುಚ್ಚುಗಟ್ಟಿ ಬಿಟ್ಟನಂತೆ. ನನ್ನನ್ನು ಸೇರಬೇಕೆನ್ನುವುದಾಗಿ ನಾನು ಕೇಳಿಕೊಂಡರಂತೆ ಎಲ್ಲಿಯಾದರೂ ಉಂಟು? ನಾನು ಯಾರು? ನನ್ನ ಯೋಗ್ಯತೆ ಯಾರು? ನನ್ನ ಸ್ಥಾನಮಾನ ಏನು? ಹಣೆಬರಗಟ್ಟ ಇವಳು ಯಾರು? ಇಂಥವರನ್ನೆಲ್ಲ ನಾನು ಬಯಸುವುದ? ಒಂದೊಮ್ಮೆ ನಾನು ಮನ ಮಾಡಿದೆ ಅಂತಾದರೆ, ಬಯಸಿದೆ ಅಂತಾದರೆ
ಸಾವಿರ ಸಾವಿರ ಸಂಖ್ಯೆಯ ನಾರಿಯರು ಅರಮನೆಯ ಸಮ್ಮುಖದಲ್ಲಿ ಸಾಲುಗಟ್ಟಿ ನಿಂತಾರು. ಹೀಗಿರುವಾಗ ಇವಳನ್ನು ಸೇರಿದ ಕಾರಣ ಇವಳು ತುಂಬು ಗರ್ಭಿಣಿಯಾಗಿದ್ದಾಳಂತೆ. ಹುಚ್ಚು ಹುಡುಗಿ, ಇಂಥವರ ಮಾತಿಗೆಲ್ಲ ನಾವು ಬೆಲೆ ಕೊಡುವುದಾ? ತಟಸ್ಥವಾಗಿ ಇರುವುದೇ ಸರಿ. ಇಳೆಯ ಬಾಲಕ ನಿನ್ನ ಮಲೆತು ದೂಷಿಸಿದೆ, ಛಲವ ಸಾಧಿಸಿ ತಕ್ಕ ಶಾಸ್ತಿಯ ಗೈದೆ, ಛಲವ ಸಾಧಿಸಿ ತಕ್ಕ ಶಾಸ್ತಿಯ ಗೈದೆ, ಶಿಲೆಗೆ ಸಮಾನ ನಾನಾದೆ 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 ಈ ದಿನದಿ, ಗಳವ ಕತ್ತರಿಸು ಗಳವ ಕತ್ತರಿಸು ಕತ್ತರಿಸು ಕತ್ತರಿಸು, ನಾನಿರಲಾರೆ ಜಗದಿ ದೊರೆಯೇ ದೊರೆರಾಯ, ರಕ್ಷಿಸು ಹಿಂದೆ ನೀಯನ್ನ ಬೆರೆತುದ ಮರತೆಯ. ನನಗೀಗ ಅರ್ಥ ಆಯ್ತು. ಆ ದಿವಸ ನೀವು ಹಳೆ ಬದಿಯಲ್ಲಿ ಬಂದಾವಾಗ ಬೊಬ್ಬಿಟ್ಟು ನಿಮ್ಮ ಮಾನವನ್ನು ಕಳೆಯುವುದಕ್ಕೆ ಮುಂದಾದವಳು ನಾನು. ನನಗೆ ಸರಿಯಾದಂತಹ ಶಾಸ್ತಿನ ಗೈಬೇಕು ಎನ್ನುವ ಕಾರಣಕ್ಕಾಗಿಯೋ ಈ ರೀತಿಯಾದಂತಹ ಶಿಕ್ಷೆಯನ್ನು ವಿಧಿಸಿದ್ದೀರಿ ಅಂತ ನಾನು ತಿಳಿಯುತ್ತೇನೆ. ಆದರೆ ಪ್ರಭು, ನೀವು ಛಲವನ್ನು ಸಾಧಿಸಿದ ಹಾಗಾಯ್ತು. ತುಂಬಿದ ಸಭೆಯಲ್ಲಿ ಹೆಣ್ಣಾದವಳೊಬ್ಬಳು ಬಂದು ನಾನು ಮಾನವನ್ನು ಕಳ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಅದಕ್ಕಿಂತಲೂ ಹೆಚ್ಚಿನದಾದಂತಹ ಅವಮಾನ ಅವಳಿಗುಂಟೆ ಹೇಳಿ, ಶೀಲಗೆಟ್ಟ ಹೆಣ್ಣು ಶಿಲೆಗೆ ಸಮಾನ ಅಂತ ಹೇಳಿದರು. ಪ್ರಭು, ಜನರಿಂದ ನಿಂದನೆಯ ಮಾತುಗಳನ್ನು ಕೇಳಿ ಬದುಕುವುದಕ್ಕೆ ನನಗೆ ಸಾಧ್ಯವಿಲ್ಲ. ನನಗೆ ಬದುಕನ್ನು ಕೊಡುವುದಿಲ್ಲ ಅಂತ ಆದ್ರೆ ನೀವು ಇದೋ ನಿಮ್ಮ ಕತ್ತಿಯಿಂದ ನನ್ನನ್ನು ಕತ್ತರಿಸಿರಿ ಪ್ರಭು. ಮತ್ತೆ ಕೂಡಿಯಳು ಪ್ರೇಮನೊಂದು ದೂತೆ, ಕೂಡಿಯಳು ಪ್ರೇಮನೊಂದು ದೂತೆ, ಚಾರಿಣಿ ವ್ಯಭಿಚಾರಿಣಿ ಚಾರಿಣಿ ವ್ಯಭಿಚಾರಿಣಿ ಚಾರಿಣಿಯ ತೊಲಗು ತೊಲಗು ಸಭೆಯೊಳಗೆ ತೋರದೆ ನಿನ್ನ ಬೆಳಕು ಚಾರಿಣಿ. ಈಗ ಅರ್ಥ ಆಯಿತು. ಏನು? ಪ್ರಾಯ ಕೊಬ್ಬಿದ ಹುಡುಗಿ ದೈಹಿಕವಾದಂತಹ ಕಾಮತೃಷ್ಟಿಯನ್ನು ನೀಗಿಸಿಕೊಳ್ಳುವುದಕ್ಕೆ ಬೇಕಾಗಿ ಊರೂರಿನಲ್ಲಿ, ಕೇರಿಯಲ್ಲಿ, ಬೀದಿ ಬೀದಿಯಲ್ಲಿ, ಓಣಿಯಲ್ಲಿ ತಿರುಗಾಟ ಪ್ರಾರಂಭ ಮಾಡಿದ್ದಿರಬೇಕು. ಯಾವನ ಒಬ್ಬ ಬೀದಿಯ ಕಾಮನನ್ನು ಸೇರಿ ಈ ಗರ್ಭವನ್ನು ಧರಿಸಿದ್ದಿರಬೇಕು. ಉಂಟಾಗಿರುವಂತಹ ಗರ್ಭಕ್ಕೆ ನಾನೇ ಕಾರಣ ಎಂದು ಜನ ನಂಬುವ ಹಾಗೆ ಬೊಬ್ಬಿಡುತ್ತಾ ಕಣ್ಣೀರಿಡುತ್ತಾ ಇಲ್ಲಿಗೆ ಬಂದಾಗ ನನ್ನನ್ನು ವಂಚನೆ ಜಾಲಕ್ಕೆ ಸಿಲುಕಿಸಿ ಆಕೆಯ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗುವಿಗೆ ನನ್ನನ್ನು ಅಪ್ಪನಾಗಿಸಬೇಕೆನ್ನುವಂತಹ ಹೊಂಚು ಇದು. ಚಾರುಣಿ, ಎಳೆದುರಾತ್ಮಕ ನಿನ್ನ ಮಾಯದ ಬಲೆಗೆ ಕೆಡುವುದಲೆನ್ನ ಶೀಲವ ಸೆಳೆದೊಗೆದೆಯೋ ಸೆಳೆದೊಗೆದೆಯನ್ನೋದು ಮಾಯೆ. ಮಹಾರಾಜ, ನಿನ್ನದಾದಂತಹ ಗ್ರಾಮತ್ರಶಿನ ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ನಿನ್ನೆ ಬಳಸಿಕೊಂಡಿದ್ದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಬಡವಿಯಾಗಿರುವಂತಹ ನನ್ನನ್ನು ಬಳಸಿ ಬಿಸಾಡಬಹುದು ಎನ್ನುವುದಾಗಿ ನೀನು ಭಾವಿಸಿರಬಹುದು. ನನಗೀಗ ಅರ್ಥ ಆಯಿತು. ನಿನ್ನಿಂದಲೇ ಗರ್ಭವತಿಯಾದವಳು ನಾನು, ನಿನ್ನಿಂದಲೇ ಗರ್ಭವತಿಯಾದವಳು. ಆದ್ರೆ ಏನು ಮಾಡೋಣ ಹೇಳು? ತುಂಬಿದ ಸಭೆಯಲ್ಲಿ ಬಂದು ನಿನ್ನಲ್ಲಿ ಕೇಳಿಕೊಂಡಾಗ ನನ್ನನ್ನು ಅವಮಾನಿಸ್ತಾ ಇದ್ದೀಯ ನೀನು. ಅಯ್ಯೋ ದೇವ್ರೇ, ನಿನ್ನಂತವನಿಂದ ಅವಮಾನಕ್ಕೊಳಗಾಗಿ ಬದುಕುವುದಕ್ಕಿಂತ ನಾನೆಲ್ಲಾದ್ರೂ ಹೋಗಿ ಸಾಯ್ಲೇ. ಹೋಗಿ ಸಾಯಿ. ಇಲ್ಲ ಇಲ್ಲ, ನಾನು ಸಾಯುವುದಿಲ್ಲ. ಚಲವ ಸಾಧಿಸದಿರೆನು, ಚಲವ ಸಾಧಿಸದಿರೆನು. ನಾರಿ ಒಲಿದರೆ ಮುನಿದರೆ ಮುನಿದರೆ ಕುಲಕುಟಾರನೇ. ಆಗುತ್ತಿರುವಂತಹ ಅವಮಾನವನ್ನು ಸಹಿಸಿಕೊಳ್ಳಲಾರದೆ ನಾನೆಲ್ಲಾದ್ರೂ ಹೋಗಿ ಸಾಯ್ಬೇಕು. ಹೊಸತ್ತೆ ಅಂತಾದ್ರೆ ನಿನ್ನೆ ಈ ಅನ್ಯಾಯ ಮುಂದುವರಿತದೆ. ನನ್ನಂತ ಅದೆಷ್ಟು ಅಮಾಯಕ ಹೆಣ್ಮಕ್ಕಳನ್ನು ಇದೇ ರೀತಿಯಾಗಿ ನೀನು ಸಾಯಿಸ್ತೀಯ ಅನ್ನೋದಕ್ಕೆ ಅನುಮಾನವೇ ಇಲ್ಲ. ನಿನ್ನಿಂದಲೇ ನಾನು ಗರ್ಭವತಿಯಾಗಿದ್ದೇನೆ. ನಿನ್ನನ್ನ ಬಿಡ್ತೇನೆ ನಾನು. ಮಾಡುವುದೇನು? ಹೌದು, ನಿನ್ನಿಂದಲೇ ಗರ್ಭವತಿ ಆಗಿರುವಂತಹ ನಾನು ಆ ಮಗುವನ್ನ ಹಡಿತೇನೆ, ಬೆಳೆಸ್ತೇನೆ. ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ಇವತ್ತಲ್ಲ ನಾಳೆ ಆ ಮಗುವಿನಿಂದಲೇ ನಿನ್ನ ಕೈ ಕಟ್ಟಿಸದೆ ಹೋದ್ರೆ ನಾನು ಹೊತ್ತದ್ದು ಮನೆಯಲ್ಲ, ಹುಟ್ಟಿದ್ದು ಸೀರೆ ಅಲ್ಲ, ಹೆಣ್ಣಲ್ಲ. ನೆನಪಿಟ್ಟುಕೋ. ಮಹಾಪ್ರಭುಗಳೇ,
ಎಂತ ಮಾತಾಡಿಬಿಟ್ರಿ, ಎಂತ ಮಾತಾಡಿಬಿಟ್ರಿ. ಹಿಂದೊಂದು ಕಾಲದಲ್ಲಿ ನಿಮ್ಮ ತಂದೆಯ ಆಡಳಿತದಲ್ಲಿ ನಾನು ಆಸ್ಥಾನಕ್ಕೆ ಬಂದಾಗ ಕೈರವ ನೀನು ಪ್ರಾಮಾಣಿಕ ಜನ ಅಂತ ಸೇರಿದ ಸಭೆ ಎದುರು ನನಗೆ ಸಮ್ಮಾನ ಮಾಡಿದ್ರು. ಇಂದೀಗ ನನ್ನ ಕಷ್ಟವನ್ನು ಹೇಳಲೋಸುಗ ಇಲ್ಲಿವರೆಗೆ ಬಂದರೆ ಹುಚ್ಚ ನಡಿ ಆಚೆ ಅಂತ ಹೇಳಿದ್ರಿ. ತೊಂದರೆ ಇಲ್ಲ ಪ್ರಭು, ತೊಂದರೆ ಇಲ್ಲ. ಅದು ದಾರಿಯಲ್ಲಿ ಒಬ್ಬ ಹುಚ್ಚ ಹೋಗ್ತಾ ಇದ್ದಾನೆ ಅಂತ ನಮ್ಮ ಕೈ ಬೆಟ್ಟು ಒಂದು ಆ ಕಡೆ ತೋರಿಸಿದ್ರೆ ಮತ್ತೊಳಿದ 3 ಬೆಟ್ಟು ನಮ್ಮನ್ನೇ ತೋರಿಸ್ತದೆ. ನೆನಪಿರ್ಲಿ, ನೆನಪಿರ್ಲಿ. ಬಾಮಗ ಆತ್ಮೀಯ, ಅಲ್ಪ ಸಂಸ್ಕಾರವಂತರೆಲ್ಲ ಸಭಾವಲಯವನ್ನು ಪ್ರವೇಶ ಮಾಡಿ ಇಲ್ಲ ಸಲ್ಲದ ಮಾತನಾಡಿ ನನ್ನ ಮನಸ್ಸಿನ ಸ್ವಾಸ್ಥ್ಯವನ್ನೇ ಕೆಡಿಸಿಬಿಟ್ರು. ನನಗೆ ತಲೆಬುಡ ಒಂದು ಅರ್ಥ ಆಗಲಿಲ್ಲ ನೋಡಿ. ಹಾಗಾಗಿ ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಾಳೆ ಸಮಯಕ್ಕೆ ಸರಿಯಾಗಿ ಬನ್ನಿ. ಓರವ್ಯಸ್ತರಾದಂತಹ ಸಂದರ್ಭದಲ್ಲಿ ಬೇಡಿಕೆಯನ್ನು ಮಂಡಿಸಿ ಈಡೇರಿಸ್ತೇನೆ. ತಂದೆಯ ಸಹಿತ ಕಂದುಗರ ನೀನೇ ಗತಿಯನು ಮುಂಬರಿಯುತ್ತಿರೇ ಸಂತೈಸಿ ದಾರಿಗೆಯ ಸಂತೈಸಿ ದಾರಿಗೆಯ ಪೂರ್ವರತ್ತಾಂತವ ನುಡಿದ ಮನಮರುಗಿ ಆ ಅರಮನೆಗೆ ನಾವು ಹೋಗಬಾರ್ದಾಗಿತ್ತಮ್ಮ. ಇದ್ದ ಮರ್ಯಾದೆಯನ್ನು ಕಳೆದುಕೊಳ್ಳುವುದಕ್ಕಾಗಿ ಹೋದಾಗ ಆಯಿತು. ಬಡವರಾದ ನಮ್ಮ ಕಷ್ಟವನ್ನು ಕೇಳುವುದಕ್ಕೆ ಯಾರಿದ್ದಾರೆ ಹೇಳಮ್ಮ? ಹೋಗಿ ನಮ್ಮ ಅನಿಸಿಕೆಯನ್ನು ಹೇಳಿಕೊಂಡ್ರೆ ಅರಮನೆಯ ಮುಂದೆ ಕಾಗೆ ಕರ್ಕಶ ಮಾಡಿದಾಗ ಆಯ್ತೇ ಹೊರತು ಪ್ರಯೋಜನ ಏನೂ ಸಿಗಲಿಲ್ಲಮ್ಮ, ಸಿಗಲಿಲ್ಲ. ಅಪ್ಪ, ಈ ವಯಸ್ಸಿನಲ್ಲಿ ನೀವು ನೆಮ್ಮದಿಯಿಂದ ಬದುಕಬೇಕಾದವರು. ಆದರೆ ನನ್ನ ಕಾರಣಕ್ಕಾಗಿ ಇಂಥದ್ದೊಂದು ದುಃಖವನ್ನು ಅನುಭವಿಸಬೇಕಾಗಿ ಹೋಯಿತು. ನಿಮ್ಮ ಬದುಕಿನಲ್ಲಿ ಕಪ್ಪು ಚುಕ್ಕಿಯೊಂದು ಬಂದು ಹೋಯಿತು. ನನ್ನನ್ನು ಕ್ಷಮಿಸಿಬಿಡಿ ಅಪ್ಪ, ನನ್ನನ್ನು ಕ್ಷಮಿಸಿಬಿಡಿ. ಮಗಳೇ, ಅಪ್ಪ, ನಿನ್ನ ಕೈಯಾರೆ ನಿನ್ನ ಶೀಲವನ್ನು ಕೆಡಿಸಿಕೊಂಡಿರಬಹುದು ಅಂತ ಆಲೋಚನೆ ಮಾಡಿದ ನಾನು ಯಥೆಷ್ಟ ಹೊಡೆದೆ, ಬಾಯಿಗೆ ಬಂದಾಗ ಬೈದೆ. ನನ್ನ ತಪ್ಪನ್ನು ಕ್ಷಮಿಸಿಬಿಡಮ್ಮ. ಅದ್ಯಾಕಪ್ಪ ಹಾಗೆ ಹೇಳ್ತೀರಿ? ಮಕ್ಕಳು ತಪ್ಪು ಮಾಡಿದವಾಗ ಅವ್ರನ್ನ ತಿದ್ದಿ ನಡೆಸಬೇಕಾದ್ದು ತಂದೆ ತಾಯಿಗಳ ಕರ್ತವ್ಯ. ತಂದೆಯಾಗಿ ನೀವು ನನಗೆ ಹೊಡೆದ್ರೇನು ಬಡಿದ್ರೇನು ಅದರಲ್ಲಿ ಕ್ಷಮಿಸಬೇಕಾದ ಮಾತು ಯಾಕಪ್ಪ ಹಾಗೆ ಯಾಕೆ ಹೇಳ್ತೀರಿ? ಯಾರ ತಂದೆ, ಯಾರ ಮಗಳು? ನೀನು ನನ್ನ ಮಗಳಲ್ಲಮ್ಮ, ನೀನು ನನ್ನ ಮಗಳಲ್ಲ. ಅಪ್ಪ, ಈ ಪ್ರಾಯದಲ್ಲಿ ಶೀಲವನ್ನು ಕಳ್ಕೊಂಡಿದ್ದೀರಿ ಎನ್ನುವ ಕಾರಣಕ್ಕಾಗಿ ನನ್ನ ಮಗಳೇ ಎಲ್ಲ ಅಂತ ತಿರಸ್ಕರಿಸ್ತಾ ಇದ್ದೀರಿ ಏನಪ್ಪ? ಯಾಕಪ್ಪ ಹಾಗೆ ಹೇಳ್ತಾ ಇದ್ದೀರಿ? ನಿನಗೊಂದು ಕಷ್ಟ ಬಂದಿದೆ ಎನ್ನುವ ಕಾರಣದಿಂದ ನಾನೊಂದು ಕಟ್ಟು ಕತೆ ಹೇಳ್ತೇನೆ ಅಂತ ಭಾವಿಸಬೇಡ ಮಗ. ನೀನು ನನ್ನ ಹುಟ್ಟು ಮಗಳಲ್ಲ, ಸಾಕು ಮಗಳು. ಅಂದ್ರೆ ಹೊಳೆಗೆ ಮೀನು ಹಿಡಿಯಲು ಹೋದಾಗ ಅಲ್ಲಿ ನೀನು ಸಿಕ್ಕಿದವಳು. ಸಿಕ್ಕಿದ ನಿನ್ನನ್ನು ಮಕ್ಕಳಿಲ್ಲ ಎನ್ನುವ ಕಾರಣದಿಂದ ಸಾಕಿದೆ ಎನ್ನುವುದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲಮ್ಮ, ಬೇರೆ ಏನು ಗೊತ್ತಿಲ್ಲ. ಅಂತೂ ಅನಾಥಲು ನಾನು. ಹೌದಮ್ಮ, ನನಗೊಂದು ಬದುಕನ್ನು ಕೊಟ್ಟವರು ನೀವು. ಇಲ್ಲಿಯವರೆಗೆ ನನ್ನನ್ನು ಸಂತೋಷದಿಂದ ಬೆಳೆಸಿದ್ದೀರಿ. ಇಂತಹ ಸಂಕಟ ಒದಗಿದವಾಗ ನಿಮ್ಮ ಕೈಲಾದ ಪ್ರಯತ್ನವನ್ನು ಮಾಡಿದ್ದೀರಿ. ನಿಜ. ಆದರೂ ಒಂದಪ್ಪ, ಈ ಸಮಯಕ್ಕೆ ನನಗೊಬ್ಬ ಅಣ್ಣನೋ ತಮ್ಮನೋ ಇರ್ತಿದ್ರೆ ಆ ಮಹಾರಾಜನ ರಟ್ಟೆಗೆ ಕೈ ಹಾಕಿ ಕೇಳ್ತಾ ಇದ್ದ, ನನಗೆ ನ್ಯಾಯವನ್ನು ಒದಗಿಸಿಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದ. ಅಳ್ಬೇಡಮ್ಮ, ನಿನಗೂ ಒಬ್ಬ ಅಣ್ಣ ಇದ್ದಾನೆ. ಆಸ್ಥಾನದಲ್ಲಿ ಶುಭ್ರಾಂಗ ಎನ್ನುವ ಹೆಸರಿನಿಂದ ರಾರಾಜಿಸ್ತಾ ಇದ್ದ ನೋಡು, ಅವು ನಿನ್ನ ಅಣ್ಣಮ್ಮ. ಇನ್ನಲ್ಲ ನಾಳೆ ಏಕಾಂತ ಪ್ರದೇಶದಲ್ಲಿ ಆತ ಸಿಕ್ಕಿದಾಗ ನೀನವನ ತಂಗಿ, ಅವ ನಿನ್ನ ಅಣ್ಣ. ನಿಮ್ಮಿಬ್ಬರನ್ನು ಒಂದುಗೂಡಿಸ್ತೇನೆ. ನನ್ನನ್ನು ಮಾತ್ರ ಅಪ್ಪ, ಅಪ್ಪ.
ಮನ ಮರುಗಿ ನಿನ್ನೆ ದಿನ ರಾಜ್ಯಸಭೆಯಲ್ಲಿ ನಡೆದಂತಹ ವಿದ್ಯಮಾನಗಳ ಕುರಿತಾಗಿ ಯೋಚಿಸುವುದಕ್ಕೆ ಹೊರಟರೆ ಕಣ್ಣಿಗೆ ನಿದ್ರೆ ಬರುವುದಿಲ್ಲ, ಬಾಯಿಗೆ ಅನ್ನ ಸೇರುವುದಿಲ್ಲ. ಹೀಗೂ ಉಂಟೆ ಅಂತ ನನಗನ್ನಿಸುವುದು. ಇಲ್ಲದೆ ಇದ್ರೆ ಭಾರತೀಯ ನಾರಿ ಪರಿಶುದ್ಧಳು. ಆಕೆ ತನ್ನ ಗಂಡನ ಹೊರತಾಗಿ ಮಿಕ್ಕ ಎಲ್ಲ ಪುರುಷರನ್ನು ತನ್ನ ಮಕ್ಕಳ ಸಮ ಅಂತ ಭಾವಿಸ್ತಾಳೆ. ಹೆಚ್ಚೇನು, ತಾನು ಮಲಗಿ ನಿದ್ರಿಸುವಾಗಲೂ ಸಹ ತನ್ನ ಮೈಮೇಲಿನ ಬಟ್ಟೆ ಅಸ್ತವ್ಯಸ್ತವಾದರೆ ನಿದ್ರಾವಸ್ಥೆಯಲ್ಲಿ ಅದನ್ನು ಸರಿಪಡಿಸಿಕೊಳ್ಳುತ್ತಾಳೆ. ಅಂತಹ ಸಂಸ್ಕಾರ ಸಂಪನ್ನತೆಯನ್ನು ಹೊಂದಿರುವಂತಹ ಹೆಣ್ಣುಗಳಿರುವಂಥ ದೇಶ ನಮ್ಮದ್ದು. ಹಾಗಿರುವಾಗ ಅಂತಹ ಹೆಣ್ಣೊಬ್ಬಳು ರಾಜ್ಯಸಭೆಗೆ ಬಂದು ಆ ತುಂಬಿದ ಸಭೆಯಲ್ಲಿ ಮಹಾರಾಜ, ನಾನು ನಿನ್ನಿಂದ ಗರ್ಭವತಿಯಾಗಿದ್ದೇನೆ ಅಂತ ಹೇಳುವುದಕ್ಕೆ ಸಾಧ್ಯ ಉಂಟೆ? ಹಾಗೆ ಒಬ್ಬಾಕೆ ಹೇಳ್ತಾಳಂತಾದ್ರೆ ಅದರಲ್ಲಿ ಸತ್ಯಾಂಶ ಇರಬೇಕು ಅಂತ ನನಗನ್ನಿಸುವುದು. ಅದಲ್ಲ, ಎಳವರೆಯಿಂದಲೂ ನಾನು ಶಿಥಿಲ ಮಹಾರಾಜನ ಜೊತೆಯಲ್ಲೇ ಬೆಳೆದವನಿದ್ದೇನೆ. ಅಂಥವ ಇಂಥ ಕೆಲಸ ಮಾಡುವುದಕ್ಕೆ ಸಾಧ್ಯ ಉಂಟೆ? ಯಾವುದು ಸರಿ ಯಾವುದು ತಪ್ಪು ಎನ್ನುವುದು ಗೊತ್ತಾಗುತ್ತಾ ಇಲ್ಲ. ಒಟ್ಟಾರೆ ನನ್ನ ಮನಸ್ಸು ಗೊಂದಲ ಗೂಡಾಗಿ ಹೋಯಿತಲ್ಲ. ಛೇ, ಅಣ್ಣ ನಿನ್ನಿ ಸೋದರಿ ಅಣ್ಣ ನಿನ್ನಿ ಸೋದರಿಯ ಕಬಾಡಿಯ ಕಣ್ಣರಿಯದಿರೆ ಕರುಳು ಕೋರುಡೆ ಮುನ್ನ ಮಾಡಿದ ಪಾಪದಿಂದ ಬೇರಾಗಿಯೇವು, ಮುನ್ನ ಮಾಡಿದ ಪಾಪದಿಂದ ಬೇರಾಗಿಯೇವು, ಇನ್ನು ಬಿಟ್ಟಿರಲಾರೆ ಅಣ್ಣ, ಇನ್ನು ಬಿಟ್ಟಿರಲಾರೆ ಅಣ್ಣ. ನಾನು ಅಣ್ಣ ಅಂತ ಕೂಗಿದವಾಗ ಒಮ್ಮೆ ನಿನ್ನ ಕರಳ ಬಳ್ಳಿಯನ್ನು ಹಿಡಿದು ಎಳೆದ ಅನುಭವ ನಿನಗಾಗಲಿಲ್ಲವೇ ಹೇಳು? ಅಂಗಾಲಿಗೆ ಹೇಸಿಕೆ ಇಲ್ಲವಂತೆ, ಕರುಳಿಗೆ ನಾಚಿಕೆ ಇಲ್ಲವಂತೆ. ನಾನು ಅಣ್ಣ ಅಂತ ಹೇಳಿದವಾಗ ನಿನಗೆ ಕರುಳ ಬಳ್ಳಿಯಲ್ಲಿ ಯಾವುದೋ ಒಂದು ರೀತಿಯಾದಂತಹ ಸಂವೇದನೆ ಆಗುವುದಕ್ಕೆ ಸಾಧ್ಯ ಉಂಟಣ್ಣ. ನಾನು ನಿನ್ನ ತಂಗಿ ಅಣ್ಣ. ಈ ಅವಸ್ಥೆಯಲ್ಲಿ ಯಾರೇ ಇದ್ರೂ ಸಹಿತವಾಗಿ ಕಂಡವರನ್ನೆಲ್ಲ ಅಣ್ಣ ಅಂತ ಹೇಳುವ ಸ್ಥಿತಿ. ಆದ್ರೆ ನಾನು ಹಾಗಲ್ಲ, ನಾನು ನಿನ್ನ ತಂಗಿಯೇ ಹೌದು, ಒಡ ಹುಟ್ಟಿದವಳು. ಏನ್ ಮಾಡೋಣ ಹೇಳು? ಯಾವ ಜನ್ಮದಲ್ಲಿ ಯಾವ ಅಣ್ಣ ತಂಗಿಯರು ಒಟ್ಟಾಗಿ ಉಣ್ಣುತ್ತಿರುವಂತಹ ಬಟ್ಟಲನ್ನ ಕಸಿದವರು ನಾವು, ಒಟ್ಟಾಗಿ ತೊಟ್ಟಿಲಿನಲ್ಲಿ ಆಟ ಆಡುತ್ತಿರುವಂತಹ ಮಕ್ಕಳನ್ನ ಬೇರ್ಪಡಿಸಿದಂತಹ ಪಾತಕಿಗಳು ನಾವು. ಈ ಜನ್ಮದಲ್ಲಿ ಒಂದೇ ತೊಟ್ಟಿಲಿನಲ್ಲಿ ಆಡಿ ಬೆಳೆಯಬೇಕಾದಂತಹ ನಾವು, ನಾನು ಯಾರು ನೀನ್ ಯಾರೋ ಪರಿಚಯ ಇಲ್ಲದ ಸ್ಥಿತಿಯಲ್ಲಿ ಬದುಕುವಂತಹ ಅವಸ್ಥೆ ಒದಗಿತು. ಇಲ್ಲಣ್ಣ, ಆದ್ರೆ ನನಗೆ ಸತ್ಯ ಅರಿವಾಗಿದೆ, ನೀನು ನನ್ನ ಅಣ್ಣ, ಒಡ ಹುಟ್ಟಿದ ಅಣ್ಣ ಎನ್ನುವುದಾಗಿ. ಇನ್ನು ನಿನ್ನನ್ನು ಬಿಟ್ಟು ಬದುಕುವ ಸಾಧ್ಯತೆ ಇಲ್ಲ ಅಣ್ಣ. ನನ್ನನ್ನು ಸ್ವಲ್ಪ ನೋಡಣ್ಣ, ನನ್ನ ಸ್ಥಿತಿನ ನೋಡಿ ನನಗೆ ಕಾಪಾಡಣ್ಣ. ದಾರಿಕಾ, ಅಣ್ಣ 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 ಎನ್ನುವ ಹಾಗೆ ಸಂಬೋಧಿಸ್ತಾ ಇದ್ದಿ. ನಿನಗೆ ಮಾತ್ರ ಅಲ್ಲಮ್ಮ, ಈ ಶುಭ್ರಾಂಗ, ಈ ಛೇದಿನಾಡಿನ ಎಲ್ಲ ಹೆಣ್ಣು ಮಕ್ಕಳಿಗೂ ಅಣ್ಣನೇ ಹೌದು. ಆದ್ರೆ ಈ ಹೊತ್ತು ನೀನು ಅಣ್ಣ ಅಂತ ಕರೆಯುವಲ್ಲಿ ಅದರ ಹಿಂದಿರುವಂತ ಸ್ವಾರ್ಥ ಏನು ಅಂತ ನಾನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಹೇಗಿದ್ರು ಶಿಥಿಲ ಮಹಾರಾಜನ ಒತ್ತಿನಲ್ಲಿಯೇ ಇರುವ ನನ್ನನ್ನು ಅಣ್ಣ ಅಂತ ಕರೆದ್ರೆ ಕರುಳು ಕರಗಿ ತನಗೆ ನ್ಯಾಯ ಸಿಕ್ಕೀತು ಎನ್ನುವಂಥ ಆಶಾ ಗೋಪುರವನ್ನು ಕಟ್ಟಿಕೊಂಡು ನೀನು ಬಂದಿದ್ದೀಯ ಅಂತ ನನಗೆ ಅರ್ಥ ಆಗುತ್ತದೆ. ನೋಡಮ್ಮ, ನಿನ್ನ ಈ ದುಸ್ಥಿತಿಗೆ ಒಂದೆರಡು ಹನಿ ಕಣ್ಣೀರನ್ನು ಮಿಡಿಯಬಹುದೇ ಹೊರತು ಮತ್ತೆ ನನ್ನಿಂದ ಯಾವ ಸಹಾಯವೂ ನಿನಗೆ ಸಿಗುವುದಿಲ್ಲ. ಹೊರಟೋಗಮ್ಮ, ಹೊರಟೋಗು. ಆನಂದ ಜಲ ಉಕ್ಕಿ ಹರಿಯಲ ಕೈರವನು, ಆನಂದ ಜಲ ಉಕ್ಕಿ ಹರಿಯಲ ಕೈರವನು, ಮಾನದಿಯು ಕಾಯ್ದ ಪರಿಗಳನ್ನು ಈರ್ವರನು, ಮಾನದಿಯು ಕಾಯ್ದ ಪರಿಗಳನ್ನು ದೀನತೆಯೊಳ್ ಉಸುರೇ ಅವಳಾಗಿಯೇ ಬಂದದ್ದಲ್ವಪ್ಪ, ಅವಳನ್ನು ಕರೆತಂದವ ನಾನು. ಹೌದೇ? ಹಾಗಿದ್ರೆ ಏನೋ ಸ್ವಾರ್ಥ ಲಾಲಸೆಯಿಂದಲೇ ಕರೆದುಕೊಂಡು ಬಂದಿರಬೇಕು. ಇಲ್ವಪ್ಪ, ಈ ಪ್ರಾಯದಲ್ಲಿ ನನಗೆ ಯಾವ ಸ್ವಾರ್ಥವೂ ಇಲ್ಲ ಶುಭ್ರಾಂಗ. ಕೈರವ, ಕಿಂಚಿತ್ತು ಸ್ವಾರ್ಥ ಇಲ್ಲದ ಇದ್ದಂಥ ವ್ಯಕ್ತಿ ಈ ಪ್ರಪಂಚದಲ್ಲೇ ಇಲ್ಲ, ಗೊತ್ತುಂಟ ನಿನಗೆ? ಹೌದಪ್ಪ, ನನಗೂ ಕಿಂಚಿತ್ ಸ್ವಾರ್ಥ ಇದೆ. ಏನು ಶುಭ್ರಾಂಗ, ಅವಳ ಕಥೆ ಅಂತಿರ್ಲಿ, ನೀನಾದ್ರೂ ಯಾರು ಏನು ಎನ್ನುವ ವಿಚಾರ ನಿನಗೆ ಗೊತ್ತಿದೆಯಲ್ಲಪ್ಪ.
ಸುಬಲ ಮಹಾರಾಜನಿಂದ ಪರಿಪಾಲಿಸಲ್ಪಟ್ಟವೆ ಎನ್ನುವುದನ್ನು ಬಿಟ್ಟರೆ ಹೆಚ್ಚಿನದೇನು ನನಗೆ ಗೊತ್ತಿಲ್ಲಪ್ಪ. ನಿನ್ನ ವಿಷಯ ನನಗೆ ಗೊತ್ತಿದೆಯಪ್ಪ, ನನಗೆ ಗೊತ್ತಿದೆ. ಕೈರವ, ನನ್ನ ವಿಷಯ ನನಗೆ ಗೊತ್ತುಂಟಾ? ದಯವಿಟ್ಟು ಹೇಳು ಪುಣ್ಯಾತ್ಮ. ಹೊಳೆಯಲ್ಲಿ ಸಿಕ್ಕಿದಂತಹ ನಿನ್ನನ್ನ ಸುಬಲ ಮಹಾರಾಜರಿಗೆ ಒಪ್ಪಿಸಿದವ ನಾನಪ್ಪ, ನಾನು. ಬಿಡು. ಹಾಗಿದ್ರೆ ಹೊಳೆಯಲ್ಲಿ ಸಿಕ್ಕಿದಂತ ನನ್ನನ್ನು ಸುಬಲ ಮಹಾರಾಜನಿಗೆ ಒಪ್ಪಿಸಿದವ ನೀನು ಎನ್ನುವುದನ್ನು ಬಿಟ್ಟರೆ ಮತ್ತೆ ಅದರ ಹಿಂದಿನ ಪೂರ್ವಾಪರವನ್ನು ತಿಳಿದ ಹಾಗಾಗಲಿಲ್ಲ. ಇಲ್ವಪ್ಪ ಶುಭ್ರಾಂಗ, ಅದೆಷ್ಟೋ ದಿನಗಳಿಂದ ಏಕಾಂತ ಪ್ರದೇಶದಲ್ಲಿ ನೀನು ಒಬ್ಬನೇ ಸಿಕ್ಕಿದ್ರೆ ಕೆಲವು ರಹಸ್ಯದ ವಿಷಯಗಳನ್ನ ಹೇಳಿ ನನ್ನ ಹೊಣೆಗಾರಿಕೆಯನ್ನು ತಪ್ಪಿಸಿಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ದೆ. ರಹಸ್ಯದ ವಿಷಯ ಎಂತದ್ದು? ನನ್ನನ್ನು ನೋಡಪ್ಪ, ಕಳೆದ ಪ್ರಾಯ ಹೆಚ್ಚು, ಉಳಿದ ಪ್ರಾಯ ಕಡಿಮೆ. ಅರ್ಥ ಆಗ್ತದೆ. ಈ ಪ್ರಾಯದಲ್ಲಿ ಯಾವುದೇ ಕಾರಣದಿಂದ ಸುಳ್ಳು ಹೇಳುವುದಿಲ್ಲ ಶುಭ್ರಾಂಗ, ಸುಳ್ಳು ಹೇಳುವುದಿಲ್ಲ. ಹೌದು, ಅದಕ್ಕೆ ಸಾಕ್ಷಿ ಏನು? ಮನಸಾಕ್ಷಿ ಬಿಟ್ಟರೆ ಇನ್ಯಾವ ಸಾಕ್ಷಿಯೂ ನನಗೆ ಇಲ್ಲ. ಮನಸ್ಸಾಕ್ಷಿಗೆ ನಾನು ಹೆಚ್ಚು ಒತ್ತು ಕೊಡ್ತೇನೆ, ಹೇಳು. ನನಗೆ ಮಕ್ಕಳಿಲ್ವಪ್ಪ, ನನಗೆ ಮಕ್ಕಳಿಲ್ಲ. ಮಕ್ಕಳಿಲ್ವಾ? ಕೈರವ, ಸುಮ್ಮನೆ ಬಯಲಲ್ಲಿ ಅಡಗುವಂತ ಪ್ರಯತ್ನ ಮಾಡಬೇಡ. ನಿನಗೊಬ್ಬಳು ಮಗಳಿದ್ದಾಳೆ, ಎದೆತ್ತರಕ್ಕೆ ಬೆಳೆದಿದ್ದಾಳೆ ಎನ್ನುವುದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಹಾಗಿರುವಾಗ ಒಂದು ಕ್ಷಣದ ಹಿಂದೆ ತಾನು ಸುಳ್ಳು ಹೇಳುವುದಿಲ್ಲ ಅಂತ ಹೇಳಿದ ನೀನು ಈಗ ಮತ್ತೆ ಸುಳ್ಳು ಹೇಳ್ತಾ ಇದ್ದೆ, ಹೌದಾ? ಶುಭ್ರಂಗ, ಏನು? ಆಕೆ ನನ್ನ ಹುಟ್ಟು ಮಗಳಲ್ಲ, ಸಾಕು ಮಗಳು. ಸಾಕು ಮಗಳು ಅಂತ ಹೇಳಿದ್ರೆ ಎಲ್ಲಿಂದಲೂ ಸಿಕ್ಕಿದವಳು ಅಂತ ಅರ್ಥ ಅಲ್ವೇ? ನಿಜ. ಒಂದು ದಿನ ನರ್ಮದಾ ನದಿಗೆ ಮೀನು ಹಿಡಿಯಲು ಹೋದಾಗ ಅಲ್ಲಿ ಒಂದು ತೊಟ್ಟಿಲು ತೇಲಿ ಬರುವುದನ್ನು ಕಂಡೆ. ಮೇಲೆತ್ತಿ ತಂದು ನೋಡುವಾಗ 2 ಮಕ್ಕಳಿದ್ದು, ಒಂದು ಗಂಡು ಮತ್ತೊಂದು ಹೆಣ್ಣು. ನನಗೆ ಮಕ್ಕಳೇ ಇಲ್ಲ ಎನ್ನುವ ಉದ್ದೇಶದಿಂದ ಹೆಣ್ಣಾದ ಈಕೆಯನ್ನ ನಾ ಸಾಕಿದೆ. ಅದೇ ತೊಟ್ಟಿಲಲ್ಲಿದ್ದಂತಹ ಗಂಡಾದ ನಿನ್ನನ್ನ ಸುಬಲ ಮಹಾರಾಜರಿಗೆ ಒಪ್ಪಿಸಿದೆ. ಹಾಗಾಗಿ ನೀನು ಅಣ್ಣ, ಆಕೆ ತಂಗಿ. ಈ ಮಾತು ಸತ್ಯವಪ್ಪ, ಈ ಮಾತು ಸತ್ಯ. ಏನಿದೆತ್ತಣ ವಿಧಿಕೃತವೋ ಏನಿದೆತ್ತಡ ವಿಧಿಕೃತವೋ ಮತ್ತೇನ ಹೇಳುವುದು ಅಕಟ ಮತ್ತೇನ ಹೇಳುವುದು ಅಕಟಕಟ ತಂಗಿ ತಂಗಿ ನಿನ್ನಯ ಮಾನ ಬಂಧಕ್ಕೆ ಮೂಲ ನಾನಾದೆ. ನಿನ್ನಯ ಮಾನ ಬಂಧಕ್ಕೆ ಮೂಲ ನಾನಾದಿನೇ. ಶಿವ 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 ಎನ್ನುತ್ತ ಮರುಗಿದನು. ಆ ಸರಿಕಾ, ಅಣ್ಣ ಅಂತ ಕರಿಬೇಡಮ್ಮ. ನಿನ್ನ ಬಾಯಿಂದ ಅಣ್ಣ ಅಂತ ಕರೆಸಿಕೊಳ್ಳುವಂತಹ ನೈತಿಕ ಧೈರ್ಯ ನನಗಿಲ್ಲಮ್ಮ, ನೈತಿಕ ಧೈರ್ಯ ನನಗಿಲ್ಲ. ಯಾಕಣ್ಣ ಹಾಗೆ? ಈ ಪ್ರಪಂಚದಲ್ಲಿ ಯಾವ ಅಣ್ಣನೂ ಮಾಡದೇ ಇದ್ದಂತ ಘೋರ ಅಪರಾಧವನ್ನು ಮಾಡುವಂತಹ ಪಾಪಿ ನಾನಮ್ಮ, ಪಾಪಿ ನಾನು. ಏನಣ್ಣ ಅದು? ಹೌದು, ನಿನ್ನ ಶೀಲ ಹರಣವಾಗುವುದಕ್ಕೆ ನೇರವಾಗಿ ಶಿಥಿಲ ಮಹಾರಾಜನೇ ಕಾರಣ. ಹೌದಾದ್ರೂ ಸಹ ಪರ್ಯಾಯವಾಗಿ ನಿನ್ನ ಅಣ್ಣನಾತ ನಾನೇ ಕಾರಣ. ತಂಗಿ, ನಾನೇ ಕಾರಣ. ನೀನು ನನ್ನ ತಂಗಿ ಇದ್ದಿ ಎನ್ನುವುದನ್ನು ಅರಿದೇ ಇದ್ದಂತ ನಾನು ಸಿಟ್ಟಿನ ಆವೇಶದಲ್ಲಿ 3 ತಿಂಗಳ ಹಿಂದೆ ಮಂಚ ಸಮೇತ ಎತ್ತಿ ತಂದು ಶಿಥಿಲ ಮಹಾರಾಜನಿಗೆ ಒಪ್ಪಿಸಂತ ಪಾಪಿ ನಾನಮ್ಮ, ಪಾಪಿ ನಾನು. ದಯವಿಟ್ಟು ನನ್ನ ಕ್ಷಮಿಸಮ್ಮ, ದಯವಿಟ್ಟು ಮಾತನಾಡ್ತೀಯ. ನನ್ನ ಪ್ರಾರಬ್ಧ ಹೌದು. ನನ್ನ ತಂಗಿ ಎನ್ನುವಂತಹ ವಿಷಯವನ್ನು ತಿಳಿದಿದ್ರೆ ನೀನಿಂತಹ ಕೃತ್ಯಕ್ಕೆ ಮುಂದಾಗ್ತಿದ್ದೀಯೋ ಹೇಳು. ಅದು ಅರಿಯದೇ ಮಾಡಿದಂತಹ ಪಾಪ, ಹಾಗಾಗಿ ನೀನು ಯೋಚಿಸಬೇಕಾದಿಲ್ಲಣ್ಣ. ತಂಗಿ, ವಿಧಿ ಎಷ್ಟು ವಿಕಟ ವಿನೋದಿ ಎನ್ನುವುದನ್ನು ಯೋಚನೆ ಮಾಡುವುದೇನು? ತನ್ನ ಸೃಷ್ಟಿಯಲ್ಲಿಯೇ ವಿಕಾರವನ್ನು ಸೃಷ್ಟಿಸುತ್ತಾ ಅದನ್ನು ನೋಡಿ ಆನಂದವನ್ನು ಅನುಭವಿಸ್ತಾನಂತೆ ವಿಧಿ. ಇಲ್ಲದೇ ಇದ್ರೆ ಒಂದೇ ತಾಯಿಯ ಮಕ್ಕಳಾದಂತಹ ನಾವು ಒಂದೇ ಅಂಗಳದಲ್ಲಿ ಆಟ ಆಡುತ್ತಾ ಆ ಒಂದೇ ತಾಯಿಯ ಸ್ತನ್ಯವನ್ನುಂಡು ಆಡಿ ಬೆಳೆಯಬೇಕಿತ್ತು. ನಮ್ಮನ್ನೆಲ್ಲ ಬೇರೆಯಾಗಿಸಿ ಬಿಟ್ಟ ತಂಗಿ, ಬೇರೆಯಾಗಿಸಿ ಬಿಟ್ಟ. ಈಗಲಾದ್ರೂ ನಾವು ಹೌದು ತಂಗಿ, ಒಂದು ವಿಭಾಗದಲ್ಲಿ ವಿಧಿ ನಮ್ಮ ಪಾಲಿಗೆ ಕ್ರೂರಿಯಾಗಿದ್ದಾನೆ ಅಂತ ನಾನು ಭಾವಿಸಿದ್ದೆ.
ಆದ್ರೆ ಇನ್ನೊಂದು ವಿಭಾಗದಲ್ಲಿ ಯೋಚನೆ ಮಾಡಿದ್ರೆ ವಿಧಿ ನಮ್ಮ ಪಾಲಿಗೆ ದಯಾಮಯನೂ ಆಗಿದ್ದಾನೆ ತಂಗಿ. ಯಾಕೆಂದ್ರೆ ಶಿಥಿಲ ಮಹಾರಾಜನನ್ನು ನನ್ನ ಸ್ನೇಹಿತರನ್ನಾಗಿಸಿದ್ದಾನೆ ನೋಡು, ಅದು ನಮ್ಮ ಪೂರ್ವ ಜನ್ಮ ಸುಕೃತ ಎನ್ನುವುದರಲ್ಲಿ ಅನುಮಾನ ಇಲ್ಲ. ನಿನ್ನ ಮಾನಭಂಗಕ್ಕೆ ಮೂಲ ಕಾರಣನಾದಂತಹ ನಾನು ಇವತ್ತು ನಿನ್ನ ಬದುಕನ್ನು ನೇರ್ಪುಗೊಳಿಸಬೇಕಾದ ನನ್ನ ಕರ್ತವ್ಯ ತಾನೆ. ನೀನ್ ನನ್ನ ತಂಗಿ ಇದ್ದಿ ಎನ್ನುವುದು ಅವನಿಗೆ ಗೊತ್ತಾದ್ರೆ ಖಂಡಿತ ಮದುವೆ ಆಗುತ್ತಾನೆ ತಂಗಿ. ಹೌದಾ? ಹೌದು. ಹಾಗಿದ್ರೆ ತಡೆ ಮಾಡುವುದಲ್ಲ, ಅಲ್ಲಿಗೆ ಹೋಗೋಣ. ಭೈರವ, ಶುಭ್ರಾಂಗ, ಅರಮನೆಯವರೆಗೆ ನೀನು ಬರಬೇಕಪ್ಪ. ಇಲ್ವಪ್ಪ, ಯಾಕೆ? ನಿಮ್ಮೊಂದಿಗೆ ಬದುಕಿ ಬಾಳುವಂತಹ ಯೋಗ್ಯತೆ ನನಗಿಲ್ಲ ಶುಭ್ರಾಂಗ. ಒಂದೇ ತೊಟ್ಟಿಲಲ್ಲಿದ್ದಂತಹ ನಿಮ್ಮನ್ನು ಬೇರ್ಪಡಿಸಿದಂತಹ ಮಹಾ ಪಾಪಿ ನಾನು. ಹಾಗಾಗಿ ನನ್ನ ಹೊಣೆಗಾರಿಕೆ ತಪ್ಪಿತು. ರಹಸ್ಯದ ವಿಷಯಗಳನ್ನೆಲ್ಲ ಹೇಳಿದೆ. ಹೋಗಿ, ನೀವೇ ಹೋಗಿ. ಭೈರವ, ಇಲ್ಲಪ್ಪ, ಅವಳು ನನ್ನ ತಂಗಿ ಇದ್ದಾಳೆ ಎನ್ನುವುದಕ್ಕೆ ಸರಿಯಾದ ಸಾಕ್ಷಿ ಇದ್ದದಿದ್ರೆ ಅದು ನೀನೊಬ್ಬ ಅಲ್ವೇ ಹೇಳು. ಆದ್ರಿಂದ ಅಲ್ಲಿವರೆಗೆ ನೀನು ಬರಬೇಕು. ಅಷ್ಟಕ್ಕಾಗಿ ಆದ್ರೂ ಬರಲೇಬೇಕು. ಮುಂದೆ ಬರ್ತೇನಪ್ಪ. ಬನ್ನಿ ಬನ್ನಿ ಬನ್ನಿ. ಕುಳಿತುಕೊಳ್ಳುವುದಕ್ಕೆ ನಾನು ಒಬ್ಬನೇ ಬಂದದಲ್ಲ ಮಿತ್ರ. ಮತ್ತೆ ಅದು ಆ ಕಡೆಯಲ್ಲಿ ನೋಡು. ಇವರು ಯಾಕೆ ಬಂದ್ರು? ಅವರು ಬಂದದ್ದಲ್ಲ, ನಾನೇ ಕರೆತಂದದ್ದು. ಇವರನ್ನು ನೀನು ಕರೆದುಕೊಂಡು ಬಂದಿ? ಹೌದು. ಯಾಕೋ ಏನು ಕೇಳಬೇಕು? ಹೇಳು. ಕೇಳೆನ್ನ ಮಾತ ವಿಖ್ಯಾತ, ಕೇಳೆನ್ನ ಮಾತ ವಿಖ್ಯಾತ, ಈ ಬಾಲೆಯನ್ನ ನೋಡಿ ಪ್ರಖ್ಯಾತ, ಈ ಬಾಲೆಯನ್ನ ನೋಡಿ ಪ್ರಖ್ಯಾತ. ಲೀಲೆಯಲ್ಲಿ ನೀನಿವಳ ಕೂಡಲು ತಾಳಿಯಳು ಗರ್ಭವನ್ನು ಪೂರ್ವದಿ, ಲೀಲೆಯಲ್ಲಿ ನೀನಿವಳ ಕೂಡಲು ತಾಳಿಯಳು ಗರ್ಭವನ್ನು ಪೂರ್ವದಿ, ವೇಳೆಗಳ ಎದೆ ಒರಿಸುತ್ತೀಕೆಯ ಬಾಳ ಬೆಳಗುವುದಯ್ಯ ಮಿತ್ರ, ವೇಳೆಗಳ ಎದೆ ಒರಿಸುತ್ತೀಕೆಯ ಬಾಳ ಬೆಳಗುವುದಯ್ಯ ಮಿತ್ರನೇ. ಕೇಳೆನ್ನ ಮಾತ ವಿಖ್ಯಾತ, ಈ ಬಾಲೆಯನ್ನ ನೋಡಿ ಪ್ರಖ್ಯಾತ. ಅವರನ್ನು ನಾನೇ ಕರೆತರಬೇಕಾಯಿತು. ನಿನ್ನೆ ದಿನ ರಾಜ್ಯಸಭೆಯಲ್ಲಿ ನಡೆದಂತಹ ವಿಷಯಗಳ ಕುರಿತಾಗಿ ಯೋಚಿಸಿರುವಂತಹ ಕಾಲ ನಾನಿರುವಲ್ಲಿವರೆಗೆ ಅವಳು ಬಂದಳು. ಬಂದಂತಹ ಆಕೆ ಕಣ್ಣೀರಿಗರೆಯುತ್ತಾ ತನ್ನ ಬದುಕಿನಲ್ಲಿ ಅನ್ಯಾಯ ಆಗಿದೆ ಶಿಥಿಲ ಮಹಾರಾಜರಿಂದ, ತನಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಕೇಳಿಕೊಂಡ್ಲು ಮಿತ್ರ. ನಿನ್ನಲ್ಲಿ ಬಂದು ಕೇಳಿದ್ಲ? ಹೌದು. ನೀನು ಒಪ್ಪಿರ್ಲಿಕ್ಕಿಲ್ಲ ಬಿಡು. ನಾನು ಒಪ್ಪಿದೆ. ಕಾರಣ ಏನು? ಏನು? ಬಾಳಿನಲ್ಲಿ ಯಾವ ಮಚ್ಚೆಯೂ ಇಲ್ಲದ ಸ್ವಚ್ಛವಾದಂತ ವ್ಯಕ್ತಿತ್ವ ನಿನ್ನದ್ದು. ಶ್ವೇತ ಶುಭ್ರವಂತ ನಿನ್ನ ಬದುಕಿನ ಇತಿಹಾಸದಲ್ಲಿ ಹೀಗೆ ಆರೋಪ ಎನ್ನುವಂತ ಒಂದು ಕಪ್ಪು ಚುಕ್ಕೆ ಬಿದ್ದಿದ್ರೆ ಅದನ್ನು ನಿವಾರಿಸಬೇಕಾದ ನಿನ್ನ ಆತ್ಮೀಯನಾಗಿ ನನ್ನ ಕರ್ತವ್ಯ ಹೌದೋ ಅಲ್ವೋ? ಆದ್ದರಿಂದ ನಾನು ಒಪ್ಪಿದೆ. ಆ ನೆಲೆಯಲ್ಲಿ ನೀನು ಒಪ್ಪಿದ್ದು ಸರಿಯೇ ಉಂಟು. ಹಾಗಾಗಿ ಈಗ ಅವಳ ಪರವಾಗಿ ವಾದಿಸುವುದಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಪ್ರಾರ್ಥನೆ ಸ್ವಾಮಿ. ನನಗಾಗಿ ವಾದಿಸುವ ಅಂತಾದ್ರೆ ಅವಕಾಶ ಉಂಟು. ಹೌದಾ? ಸರಿ. 3 ತಿಂಗಳ ಹಿಂದೆ ತಾನು ತಳೆದಂತಹ ಗರ್ಭಕ್ಕೆ ಮಹಾರಾಜ ನೀನೇ ಕಾರಣ ಏನ್ ಹೇಳ್ತೀಯೋ ನೀನು ಎನ್ನುವುದು ಅವಳ ಆರೋಪದ ಸ್ವರೂಪ. ನೀನೇ ಹಾಗೆ ಹೇಳಿದೆಯೋ ನೋಡಿದೆ. ಅಲ್ಲ, ಆರೋಪವನ್ನ ಯಾರು ಯಾರ ಮೇಲೂ ಮಾಡಬಹುದಾಗುತ್ತದೆ. ಹೌದಪ್ಪ. ಒಬ್ಬ ಪ್ರಧಾನಮಂತ್ರಿಯ ಮೇಲೆ ತಿಪ್ಪೆಯ ತಿರುಕನು ಆರೋಪ ಮಾಡಬಹುದಾಗುತ್ತದೆ. ಆದ್ರೆ ಅದು ಸಿಂಧು ಆಗಬೇಕಿದ್ರೆ ಸಾಕ್ಷಿ ಆಧಾರಗಳು ಬೇಕು. ತೊರೆಗಳೇ, 4-6 ಸಾಕ್ಷಿಗಳನ್ನು ಒದಗಿಸಿಕೊಡುವುದರ ದ್ವಾರ ತಾವೇ ತಪ್ಪಿತಸ್ಥರಿದ್ದೀರಿ ಎನ್ನುವುದನ್ನು ಖಚಿತಪಡಿಸ್ತೇನೆ ನಾನೀಗ. ನೋಡೋಣ. ಮೊದಲನೇ ಸಾಕ್ಷಿ ನಾನೇ ಇದ್ದೇನೆ. ಹೌದು, ಮೊದಲ ಸಾಕ್ಷಿಯೇ ನೀನು. ನಾನು. ಅದೇ ಹಾಗೆ 3 ತಿಂಗಳ ಹಿಂದೆ ನಿಮ್ಮ ಮಾತಿನ ಮೇರೆಗೆ ಅಂಬಿಗರ ಕೇರಿಗೆ ಹೋಗಿ ಮಂಚ ಸಮೇತ ತಂದು ನಿಮಗೆ ಒಪ್ಪಿಸಿದವ ನಾನೇ ಅಲ್ವಾ? ಅದೌದು. ಹೌದಾ? ಅದೌದು. ಹಾಗಿದ್ರೆ ನಾನು ಒಪ್ಪಿಸಿದ್ದೇನೆ ಎಂಬಲ್ಲಿಗೆ ತಾವು ಕೂಡಿದ್ದೀರಿ ಅಂತಲೂ ಅರ್ಥ ಆಗುವುದಿಲ್ಲ. ಹೌದಾ? ಸರಿ, 1ನೇ ಸಾಕ್ಷಿಯನ್ನು ಒಪ್ಪಿಕೊಂಡಿದ್ದೀರಿ ಅಂತ ಆಯ್ತು. ನೀನು ತಂದಿದ್ಯಾ ಎನ್ನುವುದನ್ನು ಒಪ್ಪಿದ್ದೆ. ಸರಿ, ಇನ್ನು 2ನೇ ಸಾಕ್ಷಿ ಯಾರಲ್ಲಿ?
ನಿನ್ನನ್ನು ಕರೆದದ್ದು ಯಾರು? ನೀವು ನಮಸ್ಕಾರ ಮಾಡಿದ್ದೆ ಯಾರಿಗೆ? ಮಹಾರಾಜರಿಗೆ. ಯಾಕೆ? ಮಹಾರಾಜರು ಅಂತ ಹೇಳಿದ್ರೆ ದೇವರ ಸಮಾನ ಅಲ್ವೇ? ಆಸ್ಥಾನ ಚಾವಡಿ ಅಂತ ಹೇಳಿದ್ರೆ ದೇವಸ್ಥಾನ ಇದ್ದ ಹಾಗೆ. ದೇವಸ್ಥಾನದಲ್ಲಿ ಸುಳ್ಳು ಸುಳ್ಳು ಹೇಳಬಾರದು. ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ಸತ್ತ ಹಾಳಾಗಿ ಹೋಗ್ತಾನೆ. ಹಾಗಾಗಿ ಸತ್ಯವನ್ನೇ ಹೇಳಬೇಕು. ಹಾ, ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನು ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ಇಷ್ಟು ಹೇಳುವಾಗಲೇ ಗೊತ್ತಾಯ್ತು ಏನೋ ಸುಳ್ಳೇ ಹೇಳ್ತಾನೆ. ನೀವು ಸ್ವಲ್ಪ ನೋಡ್ತಾ ಇರಿ ಸಾಕು, ನಾನು ವಿಚಾರಿಸ್ತೇನೆ. ಓ, ಆ ಕಡೆಯಲ್ಲಿ ಇದ್ದಾಳಲ್ಲ, ಹಾ ಅವಳನ್ನು ಎಲ್ಲಿಯಾದ್ರೂ ನೋಡಿದ್ಯಾ? ಹಾ ನೋಡಿದ್ದೇನೆ. ಎಷ್ಟು ಬಾರಿ ನೋಡಿದ್ದಿ? 3 ಬಾರಿ. ಯಾವಾಗ ಅಂತ ಹೇಳ್ಬಹುದಾ? ಆವತ್ತು ನಾವು ಮಂಚ ಸಮೇತ ಹೊತ್ತು ತರುವಾಗ ಹಾ. ಪ್ರಥಮ ನೋಡಿದ್ದು. ಹಾ, ಆಮೇಲೆ ಇಲ್ಲಿ ತಂದ ನಂತರ ಮನೆಗೆ ಹೋಗಬೇಕೆನ್ನುವುದಾಗಿ ಆಲೋಚಿಸಿದೆ. ಹೊರಗಡೆ ಹೋಗ್ತೇನೆ, ಮಧ್ಯರಾತ್ರಿಯ ಸಂದರ್ಭ, ಹಾ, ಮಳೆ ಬೇರೆ ಬರ್ತಾ ಉಂಟು, ಹೋಗುವುದಕ್ಕೆ ಮಾರ್ಗ ಸರಿಯಾಗಿ ಕಾಣ್ತಾ ಇರ್ಲಿಲ್ಲ. ಅದಕ್ಕೆ ಹಾಗೆ ಇಲ್ಲಿ ಅರಮನೆ ಹೊರಗಡೆ ಚಾವಡಿ ಮೇಲೆ ಸ್ವಲ್ಪ ವಿಶ್ರಮಿಸಿದೆ. ಚಾವಡಿಯಲ್ಲಿ ಮಲಗಿದೆ. ಹೌದು. ನಂತರ ಒಳಗಿನಿಂದ ಕರೆ ಬಂದಿತ್ತು, ಯಾರಲ್ಲಿ ಎನ್ನುವುದಾಗಿ. ಎಷ್ಟೊತ್ತಿಗೆ? ನಾವು ಮಧ್ಯರಾತ್ರಿ ಹೊತ್ತಿಗೆ. ಮಧ್ಯರಾತ್ರಿ ನಂತರದಲ್ಲಿ. ಮಹಾರಾಜರು ಸ್ವಲ್ಪ ಗಮನಿಸಬೇಕು ಈ ಕಡೆಗೆ. ಕೇಳ್ತಾ ಇದ್ದೇನೆ, ಮುಂದೆ ಹೋಗ್ಲಾ? ಯಾರಲ್ಲಿ ಅಂತ ಹೇಳಿದ್ರು. ಹೌದು, ಸ್ವರ ಮಹಾರಾಜರದೇ. ಹಾಗಾಗಿ ನೇರವಾಗಿ ಅಲ್ಲಿಗೆ ಹೋದೆ. ಹಾ, ಅಲ್ಲಿಗೆ ಹೋದಾಗ ಒಂದು ಘಟನೆಯನ್ನು ನೋಡಿದೆ. ಯಾರ್ಯಾರಿದ್ರು? ಮಹಾರಾಜರು ಮತ್ತೆ ಇವಳು ಇಬ್ಬರೇ ಇದ್ದು. ಹೌದಾ? ಹೌದೌದು. ಸರಿ, ಅವಳ ಸ್ಥಿತಿ ಗತಿ ಹೇಗಿತ್ತು? ಅವಳ ಸ್ಥಿತಿಯ ಅಯ್ಯೋ ಹೇಳುವುದಕ್ಕೆ ಅಸಾಧ್ಯ. ಹ್ಮ್. ಕೇಶರಾಶಿ ಎಲ್ಲ ಹರಡಿತ್ತು, ಹ್ಮ್. ಬಟ್ಟೆ ಎಲ್ಲ ಅಸ್ತವ್ಯಸ್ತವಾಗಿತ್ತು, ಮಾತ್ರವಲ್ಲ ಹರಿದಿತ್ತು ಬಟ್ಟೆ. ಮಹಾರಾಜರು ಅವಳು ನೆಲವನ್ನು ನೋಡ್ತಾ ಕುಳಿತಿದ್ಲು. ಗಮನ ಸ್ವಲ್ಪ ಈ ಕಡೆಗೆ ಇರ್ಲಿ. ಮುಂದೆ ಹೋಗ್ಲಿ. ಆಮೇಲೆ ಮಹಾರಾಜರು ಹೇಗಿದ್ರು? ಅಯ್ಯೋ ಏನೋ ಸಾಧನೆ ಮಾಡಿದ ಉತ್ಸಾಹದಲ್ಲಿದ್ರು. ನೀನೇನು ಗಮನಿಸಿದೆ? ಏನೋ ಹೆಚ್ಚು ಕಡಿಮೆ ಆಗಿದೆ ಎನ್ನುವುದಾಗಿ ಗಮನಿಸಿದೆ ನಾನು. ಹೌದಾ? ಹೌದು. ಸರಿ, ಈಗ ಆಮೇಲೆ ಅವಳನ್ನ ಮನೆ ತನಕ ಎಲ್ಲಿಂದ ತಂದಿದ್ರು ಅಲ್ಲಿಗೆ ಹ್ಞೂ ಅಂತ ಇವರೇ ಹೇಳಿದ್ದು. ಮಹಾರಾಜರು ಹೇಳಿದ್ರ? ಹೌದು. ಸರಿ, ಹಾಗೆ ಕರ್ಕೊಂಡು ಹೋಗಿ ಬಿಟ್ಟಿದ್ದೇನೆ. 2 ಬಾರಿ ನೋಡಿದ್ದು, ಈಗ ನೋಡ್ತಾ ಇರೋದು ಒಟ್ಟು 3 ಬಾರಿ ಆಯ್ತು. ಅಂತೂ ಸರಿಯಾದ ಸಾಕ್ಷಿಯನ್ನೇ ಹೇಳಿದ್ದಿ. ಒಳ್ಳೇದು. ಆಗಾಗ ಕರೆದಾಗ ಬರಬೇಕು. ಇದು ತೀರ್ಮಾನ ಆಗುವಲ್ಲಿವರೆಗೆ ಊರು ಬಿಟ್ಟು ಹೋಗ್ಲಿಕ್ಕಿಲ್ಲ. ಹೋಗು, ಅಮ್ಮ ತೆಗೆದುಕೊಂಡು ಬಿದ್ದುಗೋ ಹೋಗು. ಮಹಾರಾಜರು 2ನೇ ಸಾಕ್ಷಿ ಬಗ್ಗೆ ಏನು ಹೇಳ್ತೀರೋ? ಅವಳು ಆತ ಹೇಳಿದ್ದು ಪೂರ್ಣ ಸತ್ಯ ಅಂತ ಅಲ್ಲ, ಹಾ, ಅರ್ಧ ಸತ್ಯ ಉಂಟು, ಅರ್ಧ ಸುಳ್ಳುಂಟು. ಏನಾಯ್ತು ಅಂತ ಕೇಳ್ಬಹುದಾ? ಮಧ್ಯರಾತ್ರಿಯ ಹೊತ್ತಿನಲ್ಲಿ ನಾನು ಅಲ್ಲಿ ಹೋದದ್ದು ಹೌದು. ಯಾಕೆ? ಆಕೆಯ ಬೊಬ್ಬೆಯನ್ನು ಕೇಳಿ ನಾನು ಹೋಗಬೇಕಾಯಿತು. ನನ್ನ ಏಕಾಂತ ಮಂದಿರದಲ್ಲಿ ಬೊಬ್ಬೆ ಕೇಳಿಸ್ತಾ ಉಂಟು. ಏನು ಆಶ್ಚರ್ಯ! ಹೋಗಿ ನೋಡ್ತೇನೆ, ಈ ಹುಡುಗಿ ಕೆಂಡಾಮಂಡಲವಾದೆ. ಕತ್ತಿಯನ್ನು ಎತ್ತಿಯೇ ಬಿಟ್ಟೆ, ಕಡಿದೇ ಮುಗಿಸಿ ಬಿಡಬೇಕೆಂದು ಅಂದು ಮಾಡಿರುವಂತ ಅಪಮಾನ ನೆನಪಿಗೆ ಬಂತು. ಸರಿ, ಆವಾಗ ಥಟ್ಟನೆ ನೆನಪಾಯಿತು, ಎಂತ ಘೋರ ಅಪರಾಧವನ್ನೇ ಹೆಣ್ಣೋರುಗಳು ಮಾಡಿರ್ಲಿ, ಹೆಣ್ಣು ಶಿಕ್ಷಾರ್ಹಳೇ ವಿನ ವದಾರ್ಹಳಲ್ಲ. ಅಷ್ಟು ಹೊತ್ತಿಗೆ ಸರಿಯಾಗಿ ದಪ್ಪನೆ ಕಾಲ ಮೇಲೆ ಬಿದ್ಲು. ಧಾರಾಕಾರವಾಗಿ ಕಮ್ಮನಿ ಬೇಡಿಕೊಂಡ್ಲು. ನಾನು ತಪ್ಪು ಮಾಡಿದ್ದು ಹೌದು, ಒಪ್ಪಿಕೊಳ್ತೇನೆ. ನಾಳೆ ತುಂಬಿದ ಸಭೆಯಲ್ಲಿ ನನ್ನ ಮಾನವನ್ನು ಕಳೆಯಬಾರದು, ಆದಷ್ಟು ಬೇಗ ನನ್ನನ್ನು ಮನೆಗೆ ಕಳುಹಿಕೊಡಿ ಅಂತ ಗೋಗರೆದ್ಲು. ನನ್ನ ಹೃದಯ ಕರಗಿ ನೀರಾಯಿತು. ಈಗ ಬಂದಲ್ಲ ಈ ಅಸಂಬದ್ಧ ಪ್ರಲಾಪಿ, ಅವನನ್ನೇ ಕರೆದು ಕಳುಹಿಕೊಟ್ಟೆ. ತಪ್ಪುಂಟಾ? ದೊರೆಗಳೇ, ಸರಿ, ನೀವು ಮಾಡಿದ್ದು ಸರಿ. ಆದ್ರೆ ನಾನು ಕೇಳುವುದು, ಸಾವಿರ ಜನರು ಸೇರಿ ಅಂತ ಅಂಬಿಗರ ಕೇರಿಯಲ್ಲಿ ಹೋದಂತಹ ಮಾನ ಏಕಾಂತದಲ್ಲಿ ಅವಳು ಒಂದು ತಪ್ಪಾಯಿತು ಅಂತ ಕಣ್ಣೀರು ಕರೆದಾಗ ಬಂತ? ಅದು ಪೂರ್ಣ ಬರುವುದಿಲ್ಲ, ಬಂದಷ್ಟು ಬರ್ಲಿ ಅಂತ ಕಳುಹಿಕೊಟ್ಟೆ. ಎಷ್ಟಂದ್ರು ಹೆಣ್ಣಲ್ವಾ? ಸ್ವಲ್ಪ ತೃಪ್ತರು ನೀವು ಅಲ್ವಾ? ನಮಗೆ ಸಾಕು ಈ ವಿಷಯದಲ್ಲಿ ಅಂತ. ಸರಿ, 1ನೇ ಸಾಕ್ಷಿಯನ್ನು ಒಪ್ಪಿಕೊಂಡಿದ್ದೀರಿ, 2ನೇ ಸಾಕ್ಷಿಯನ್ನು ಸಮರ್ಥಿಸುವಲ್ಲಿ ತಾವು ವಿಫಲರಾಗಿದ್ದೀರಿ. ದೊರೆಗಳೇ, ಇನ್ನು 3ನೇ ಸಾಕ್ಷಿ ಮನಸ್ಸಾಕ್ಷಿ ಅಂತ ಉಂಟು. ನಿನ್ನೆ ದಿನ ರಾಜಸಭೆಗೆ ಬಂದಂತಹ ಆಕೆ ಮಹಾರಾಜ ನಾನು ನಿನ್ನಿಂದ ಗರ್ಭವತಿಯಾಗಿದ್ದೇನೆ ಅಂತ ಹೇಳಿದ್ಲು. ಹೌದಾ? ಹಾಗೆ ಹೇಳ್ತಾಳಂತಾದ್ರೆ ಅದು ಪ್ರತ್ಯಕ್ಷ ರಾಜದ್ರೋಹ ಅಲ್ವಾ? ದ್ರೋಹವೇ ಅಂತ ರಾಜದ್ರೋಹಿಗಳನ್ನು ಶಿಕ್ಷಿಸದೆ ಯಾಕೆ ತಾವು ಬಿಟ್ರು? ಅದು ಶಿಕ್ಷೆ ಕೊಡಬೇಕಿತ್ತು ನಾನು. ಯಾಕೆ ಬಿಟ್ಟೆ ಅಂತ ಹೇಳಿದ್ರೆ, ಈ ಹುಚ್ಚರ ವ್ಯವಹಾರಕ್ಕೆಲ್ಲ ಪ್ರಪಂಚದಲ್ಲಿ ಯಾವ ನ್ಯಾಯಾಲಯದಲ್ಲಿ ಆದ್ರೂ ಶಿಕ್ಷೆ ಉಂಟೇನೋ? ಹುಚ್ಚಿ ಎಂಬ ಕಾರಣಕ್ಕಾಗಿ ಶಿಕ್ಷಿಸದೆ ಬಿಟ್ಟೆ ತಪ್ಪ? ಹಾಗೆ ಮಾತಿಗೆ ಮಾತು ಬೆಳೆದು ಮಹಾರಾಜ ನಾನು ನಿನ್ನ ಬಿಡುವುದಿಲ್ಲ ಅಂತ ಹೇಳಿದ್ಳು ಅವಳು. ಹೌದೌದು. ಹಾಗೆ ತಾವೇನು ಹೇಳಿದ್ರಿ? ಬಿಡುವುದಿಲ್ಲ ಅಂತ ತುಂಬಿದ ಸಭೆಯಲ್ಲಿ ಹೇಳ್ತಾಳೆ ಅಂತ ಆದ್ರೆ ನಾವು ಬಿಡಬಹುದಾ? ಎಲ್ಲ ಯಕ್ಕಶ್ಚಿತ ಅಂಬಿಗರ ಹುಡುಗಿ ಮಹಾರಾಜನಾದ ನನ್ನ ಸಮ್ಮುಖದಲ್ಲಿ ಬಂದು ನಿಂತು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳ್ತಾಳೆ ಅಂತ ಆದ್ರೆ ನನಗೆ ಕೊಡುತ್ತಿರುವಂತ ಪಂಥಾಹ್ವಾನ ಅಂತ ಭಾವಿಸಿದೆ. ನನ್ನ ಪ್ರತಿಷ್ಠೆಯ ಪ್ರಶ್ನೆ. ಹಾಗಾಗಿಯೇ ಮಾಡುವುದೇನು ಅಂತ ಕೇಳಿದ್ರು. ತಪ್ಪ? ದೊರೆಗಳೇ,
ಮನಃಶಾಸ್ತ್ರದ ರೀತ್ಯ ಹಾ. ಮಾಡುವುದೇನು ಎನ್ನುವಂತಹ ಶಬ್ದ ಹೊರಡುವುದು ಹಾ. ಅಪರಾಧ ಮಾಡಿದವನ ಬಾಯಿಂದಲೇ ಹೊರತು ನಿರಪರಾಧಿಯ ಬಾಯಿಂದ ಅಲ್ಲ ದೊರೆಗಳೇ. ಈಗ ಪಂಥಾವಾನವಾಗಿ ಸ್ವೀಕರಿಸಿದೆ ಅಂತ ಹೇಳಿದ್ರಿ. ಹಾ. ಹುಚ್ಚರ ಮಾತನ್ನು ಪಂಥಾವಾನವಾಗಿ ಸ್ವೀಕರಿಸ್ತಾನಂತ ಅವನಿಗೇನು ಹೇಳಬೇಕು? ಅವನಿಗೆ ದೊಡ್ಡ ಹುಚ್ಚ ಅಂತ ಹೇಳ್ಬೇಕು. ನಿಮ್ಗೆ ನಾನು ಈಗ ಹಾಗೆ ಹೇಳ್ಬೇಕಾಗ ಹಾಗೆ ಹೇಳುವುದಕ್ಕೆ ಅವಕಾಶವೇ ಇಲ್ಲ. ಯಾಕೋ? ಅವಳು ಹುಚ್ಚಿ ಅಂತ ಗೊತ್ತಾದದ್ದೇ ನನಗೆ ಆಮೇಲೆ. ಸಭೆಯಲ್ಲಿದ್ದು ಶುಭ್ರಾಂಗನ ಹೆಣ ಅಲ್ಲ ಅಲ್ವಾ? ನಾನು ಸರಿಯಾಗಿ ಗ್ರಹಿಸಿದ್ದೇನೆ. ಕೇಳಿದೆಯ ಮಿತ್ರ, ಬಾಲ ಎಂದಿಯ ನುಡಿ ವಿಚಿತ್ರ, ಗ್ರಹಿಸೆ ಮತಿಹೀನ ಈಕೆ, ನಾರಿಯರ ಸಹವಾಸ ನನಗೆ ಬೇಕೆ. ಮೊದಲು ಹುಚ್ಚಿ ಅಂತ ಸಂಬೋಧಿಸಿದ್ದು, ಆಮೇಲೆ ಪಂಥವನ್ನ ಮಾಡಿದ್ದು. ಹಾಗಾಗಿ ದೊರೆಗಳೇ, ಅವಳ ಪಾಲಿಗೆ ನ್ಯಾಯ ಇಷ್ಟೆಲ್ಲ ಸಾಕ್ಷ್ಯಾಧಾರಗಳಿಂದ ನೀವೇ ತಪ್ಪಿತಸ್ಥರಿದ್ದೀರಿ ಎನ್ನುವುದು ಸ್ಪಷ್ಟ ಆಗುತ್ತದೆ. ಒಪ್ಪಿಕೊಳ್ಳಬೇಕು ನೀವು. ಒಪ್ಪಿಕೊಂಡು ಸಾಕ್ಷಿ ಒದಗಿಸಿಕೊಟ್ಟಿದ್ದೇನೆ, ಒಪ್ಪಿಕೊಂಡು ಮದುವೆ ಆಗಬೇಕು. ನಿನ್ನ ಸಾಕ್ಷಿ ಮನೆಗೆ ಬೆಂಕಿ. ಹೋಗ್ಲಿ ಬಿಡಿ ಸ್ವಾಮಿ. ಎಲ್ಲ ಅನ್ಯಾಯಗಳಿಗೂ ಎಲ್ಲಾ ನ್ಯಾಯಾಲಯದಲ್ಲೂ ನ್ಯಾಯ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಏನೋ ಅವಳಿಗೆ ಗ್ರಾಚಾರ ಸರಿ ಇಲ್ಲ, ಅವಳ ಪಡೆದದ್ದೇ ಅಷ್ಟು, ಅವಳ ಪಾಲಿಗೆ ನ್ಯಾಯ ಇಲ್ಲದೆ ಇದ್ರೆ ಹೋಗಲಿ. ಈಗ ಅವಳ ವಿಚಾರವನ್ನು ಬಿಟ್ಟೆ ನಾನು. ಈಗ ನಿಮ್ಮ ಆತ್ಮೀಯ ಮಿತ್ರನಾಗಿ ನನ್ನ ಪರವಾಗಿ ಏನಾದರೂ ಕೇಳಿಕೊಳ್ಳಬಹುದಾ? ನನ್ನ ಆತ್ಮೀಯ ಮಿತ್ರನಾಗಿ ಸಾವಿರ ಮಾತನಾಡು, ತಾಳ್ಮೆಯಿಂದ ಕೇಳ್ತೇನೆ. ಸರಿ ದೊರೆಗಳೇ. ಯಾರ್ಯಾರದ್ದು ಪರವಾಗಿ ಮಾತನಾಡುವುದು ಅದು ತಾಳ್ಮೆಯೇ ಕೆಟ್ಟು ಹೋಗ್ತದೆ. ಹೌದಾ ದೊರೆಗಳೇ? ನಿಮಗೆ ಒಬ್ಬಳು ತಂಗಿ ಇದ್ದಿದ್ರೆ, ಅವಳಿಗೂ ಇಂತಹ ಸ್ಥಿತಿ ಒದಗಿ ಬಂದಿದ್ರೆ ತಾವೇನ್ ಮಾಡ್ತಾ ಇದ್ದೀರೋ? ನನ್ನ ತಂಗಿಗೆ ಇಂತಹ ಸ್ಥಿತಿ ಒದಗಿದ್ರೆ ಹೌದು ಬಿಡ್ತಾ ಇದ್ನ? ಏನು? ಕಾಮುಕನ ಜುಟ್ಟ ಎಳೆದು ತಂದು ಕಟ್ತಾ ಇದ್ದೆ. ಬೇಡ. ನನ್ನ ತಂಗಿಗೆ ಇಂತಹ ಸ್ಥಿತಿ ಒದಗಿ ಬಂದಿದ್ರೆ ತಾವೇನ್ ಮಾಡುವುದು? ಯಾರು ಬೇಡ. ನೀನೇ ಆ ಕಾಮುಕರ ಜುಟ್ಟ ಎಳೆದು ದರ 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 ಎಳೆ ತಂದು ನನ್ನ ಸಮ್ಮುಖದಲ್ಲಿ ನಿಲ್ಲಿಸು, ನಾನೇ ನಿಂತು ಮದುವೆ ಮಾಡಿಸ್ತೇನೆ. ದೊರೆಗಳೇ, ನಿಮ್ಮ ಜುಟ್ಟಿಗೆ ಕೈ ಹಾಕುವಂತ ಔದಾತ್ಯವನ್ನು ನಾನು ತೋರುವುದಿಲ್ಲ. ಏನ್ ಹೇಳ್ತೀವ ನೀನು? ಹೌದು ದೊರೆಗಳೇ, ಆಕೆ ನನ್ನ ತಂಗಿಯೇ ಹೌದು. ನಿನ್ನ ತಂಗಿ? ನಿನ್ನ ತಂಗಿ ಹೌದು. ಏನು ಸಾಕ್ಷಿ ಉಂಟು ಅಂತ ಬೇಡ? ಎಂತದು? ಏನು ಸಾಕ್ಷಿ ಉಂಟು ಅಂತ ಅಲ್ಲ, ಸ್ವಲ್ಪ ಹೊತ್ತಿನ ಮೊದಲು ನಿನ್ನ ಸಾಕ್ಷಿಗೆ ಬೆಂಕಿ ಬಿತ್ತು ಅಂತ ಹೇಳಿದವರು ನೀವು. ಹೌದಾ? ಈಗ ಏನು ಸಾಕ್ಷಿ ಅಂತ ಕೇಳ್ತೀರಿ? ಎಂತದ್ದು ಇದು? ನಿನ್ನ ಸಾಕ್ಷಿಗೆ ಬೆಂಕಿ ಹಾಕು ಅಂತ ಹೇಳಿದ್ರೆ ನನ್ನ ಸಾಕ್ಷಿ ಹೇಳಲಿಲ್ಲ. ನಮಗೆ ಬೇಕಾದಾಗ ಹೇಳಲೇಬೇಕು. ಸರಿ, ಆಕೆ ನನ್ನ ತಂಗಿಯೇ ಇದ್ದಾಳೆ ಪ್ರಭು. ಸಾಕ್ಷಿ ಏನುಂಟು? ಸುಮಾರು 18-20 ವರ್ಷಗಳ ಹಿಂದೆ ನರ್ಮದಾ ನದಿಯಲ್ಲಿ ತೇಲಿ ಬರುತ್ತಿರುವಂತಹ ತೊಟ್ಟಿಲಲ್ಲಿದ್ದಂತಹ ಅವಳಿ ಶಿಶುಗಳು ನಾವಂತೆ. ಅದಕ್ಕೆ ಸಾಕ್ಷಿ ಆ ಕಡೆಯಲ್ಲಿ ಇದ್ದಾನೆ ನೋಡಿ. ಹೌದು ದೊರೆಗಳೇ, ತೊಟ್ಟಿಲ ಸಿಕ್ಕಿದಂತಹ ಆ ಅವಳಿ ಶಿಶುಗಳಲ್ಲಿ ಗಂಡು ಮಗುವಂತಹ ನನ್ನನ್ನು ನಿಮ್ಮ ತಂದೆಗೆ ಒಪ್ಪಿಸಿದ. ಆಮೇಲೆ ತನ್ನ ವೃದ್ಧಾಪ್ಯದ ಏಕಾಕಿತನದ ಅಸಹನೀಯ ಪರಿಸ್ಥಿತಿಯನ್ನು ಹೋಗಲಾಡಿಸುವುದಕ್ಕಾಗಿ ಬೇಕಾಗ್ತದೆ ಎಂಬ ಕಾರಣಕ್ಕೆ ಈಕೆಯನ್ನ ತಾನು ಸಾಕಿದನಂತೆ. ಹಾಗಾಗಿ ಆಕೆ ನನ್ನ ತಂಗಿ ಹೌದು, ದಯವಿಟ್ಟು ಮದುವೆ ಆಗಬೇಕು. ನಿನ್ನ ತಂಗಿ ಆಗ್ಲಿ ಯಾರೇ ಆಗ್ಲಿ ಆಕೆಯನ್ನು ಮದುವೆ ಆಗುವುದು ಬಿಡುವುದು ನನ್ನ ಇಷ್ಟ. ಹೇಳುವುದಕ್ಕೆ ನೀನು ಯಾರ? ಸ್ವಾಮಿ, 3 ತಿಂಗಳ ಗರ್ಭಿಣಿ ಮದುವೆ ಆಗ್ಬೇಕೋ ಬೇಡವಾ ನೀವು ಹೇಳಿ? ಇವತ್ತು 3 ತಿಂಗಳ ಗರ್ಭಿಣಿ ತನ್ನ ತಂಗಿ ಅಂತ ಕರೆದುಕೊಂಡು ಬಂದಿದ್ದೀಯ. ನಾಳೆ ಮತ್ತೊಬ್ಬಳನ್ನು 6 ತಿಂಗಳ ಗರ್ಭಿಣಿ ನನ್ನ ಅಕ್ಕ ಅಂತ ಕರೆದುಕೊಂಡು ಬರಬಹುದು. ಹೊಟ್ಟೆ ಬಂದವರಿಗೆಲ್ಲ ನಾನೊಂದು ಜನ ಅಂತ ಮಾಡಿದೀಯ? ಹೊಟ್ಟೆ ಬಂದವರಿಗೆಲ್ಲ ನೀವು ಜನ ಆಗುವ ಕಾಲಕ್ಕೆ ಈ ಶುಭ್ರಾಂಗ ಒಂದು ಬದರಿಕಾಶ್ರಮ ಸೇರಿಕೊಳ್ತಾನೆ ಅಥವಾ ಆತ್ಮಹತ್ಯೆ ಮಾಡಿಕೊಳ್ತಾನೆ? ದೊರೆಗಳೇ, ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ. ಅದು ನೋಡಿ, ಸಾವಿರ ಜನ ವಯೋವೃದ್ಧರೆಲ್ಲ ಸೇರಿದ್ದಾರೆ. ಅವರೆಲ್ಲ ಆಕೆ ಕೈರವನ ಸಾಕುಮಗಳೇ ಹೌದು ಎನ್ನುವ ಹಾಗೆ ತಲೆದೂಗುತ್ತಾ ಇದ್ದಾರೆ ನೋಡಿ. ಸ್ವಲ್ಪ ಎಂತ ಹುಚ್ಚಾಟದ ಮಾತಾಡ್ತೀಯ ನೀನು? ಏನು? ವಯೋವೃದ್ಧರೆಲ್ಲ ಹೌದು ಹೌದು ಅಂತ ತಲೆ ಅಲ್ಲಾಡಿಸ್ತಾ ಇದ್ದಾರ. ಅವರ ವೃದ್ಧಾಪ್ಯದ ಪ್ರಭಾವ ತಲೆ ಅಲ್ಲಾಡುವುದು. ಅದು ತಲೆ ಅಲ್ಲಾಡುವುದ್ರೆ ಹೀಗೆ ಅಡ್ಡಡ್ಡ ಬೀಳ್ಬೇಕಿತ್ತು, ಇದಾಗಲ್ಲ. ಈಗ ಹೌದು ಹೌದು ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ನರದೋಷ. ದೊರೆಗಳೇ, ಏನೇ ಇದ್ರು ಇವಳು ತಾವು ಮದುವೆ ಆಗುವುದಿಲ್ಲ ಅಂತ ಆಯ್ತು. ನನ್ನ ಇಷ್ಟ ಅಂತ ಹೇಳಿದ್ರೆ ಮುಗಿಯಿತು. ಓ, ನನ್ನಿಷ್ಟ. ಹೌದು. ಹಾಗೆ ಉದ್ಗಾರ ಬರ್ತಂತಾದ್ರೆ ಅದಕ್ಕೆ ಕಾರಣ ಏನು? ನಿರಂಕುಶ ಪ್ರಭುತ್ವ. ಹೌದು, ನಮ್ದದೇ ಸ್ವಾಮಿ. ಹಾಗಿದ್ರೆ ಇಂತಹ ನಿರಂಕುಶ ಪ್ರಭುತ್ವವನ್ನು ಪ್ರಶ್ನಿಸುವುದಿಲ್ಲ, ಆದ್ರೆ ಪ್ರತಿಭಟಿಸ್ತಾರೆ. ಮದುವೆ ಆಗ್ತಿರೋ ಆಗುದಿಲ್ಲ ಹೇಳಿ? ನಾನು ಮದುವೆ ಆಗ್ತೇನೋ? ಮದುವೆ ಆಗ್ತೀಯ? ಹೌದಾ? ಕೈರವ ಕೇಳಿದ್ಯಾನೋ? ಹೌದು, ಬರುವಾಗಲೇ ನೀನು ಹೇಳಿದ್ದಿ ನಿನ್ನ ತಂಗಿ ಅಂತ ಗೊತ್ತಾದ್ರೆ ಮಹಾರಾಜರು ಖಂಡಿತ ಒಪ್ಪಿಕೊಳ್ತಾರೆ ಅಂತ. ಹೌದು, ಈಗ ಒಪ್ಪಿಯೇ ಬಿಟ್ರು ಅಲ್ವಾ? ಓ ಏನು ಒಳಿರಾಯ್ರೆ,
ಎಲ 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 ಇವನಿಗೂ ನನಗೂ ಮಾವನಾಗುವಂತ ಒಂದು ಯೋಗ. ಈ ಯೋಗ ಬಂದದ್ದು ನಿಮ್ಮ ಭೋಗದಿಂದ ಅಲ್ಲವೇ? ಇವನ ಬಾಯಿ ಕೋಲ ಹಾಕುವುದೇ ಅಲ್ಲ ನಾವು ಅಲ್ವಾ? ಆದಷ್ಟು ಬೇಗ ಅವಳನ್ನು ಕರೆದುಕೊಂಡು ಹೋಗು. ಆದಷ್ಟು ಬೇಗ ಮದುವೆ ಒಂದಾಗ್ಲಿ. ಅದೇನು ಆದಷ್ಟು ಬೇಗ ಮದುವೆ ಆಗಬೇಕು, ವ್ಯವಸ್ಥಿತವಾಗಿ ಆಗಬೇಕು. ತಡ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ತಡ ಮಾಡಿದ್ದೆ ಆದ್ರೆ ಅವಳಿಗೆ ಮದುವೆ ಬೈಕೆ ಒಟ್ಟಿಗೆ ಮಾಡ್ಬೇಕು. ಹೋಗ 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 ಬೇಗ ಹೋಗ, ಸಿದ್ಧತೆ ಮಾಡಿಕೊಂಡು ಬಾ. ಯಾಕೆ ಶೃಂಗಾರವಾ? ಹೌದೌದು. ಇದು ಅಂತ ಮಾಡು ಶೃಂಗಾರ. ನಾನು ಬಾರಿ ಬಡವರು ನಾವು. ಒಳ್ಳೆ ಸೀರೆ ಇದ್ದದ್ದೊಂದು ಮೊನ್ನೆ ನೀವು ಹೊರದು ಹಾಕಿದ್ರಿ, ಮತ್ ನಾನು ಎಲ್ಲಿಂದ ತಿನ್ನು? ಅದು ವ್ಯವಸ್ಥೆ ಮಾಡಿ. ಅದಕ್ಕೆಲ್ಲ ವ್ಯವಸ್ಥೆಯನ್ನು ರಾಜಭಂಡಾರದಿಂದಲೇ ಒದಗಿಸಲ್ಪಡ್ತದೆ. ಹಾ, ರಾಜಭಂಡಾರ. ಆತ್ಮೀಯ, ಶುಭ ಮುಹೂರ್ತದಲ್ಲಿ ಮದುವೆ ಆಗಬೇಕು. ಹೌದು. ಹಾಗಿದ್ರೆ ಮುಹೂರ್ತ ಕೇಳಬೇಕು ಬೇಡವೋ? ಪುರೋಹಿತರಿದ್ದಲ್ಲಿ ನೀನೇ ಹೋಗ್ಬಾರ್ದು. ಆಯ್ತು, ಅಷ್ಟರೊಳಗೆ ಎಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ. ಒಳ್ಳೆಯ ಒಳ್ಳೆಯ ನೋಡಿದೆಯ ಶುಭ್ರಾಂಗ, ನೋಡಿದೆಯ ಶುಭ್ರಾಂಗ, ನಿನ್ನೆ ಗಾಢ ಗರ್ವಕ್ಕೆ ಹರಿದ ಮೊತ್ತ ಹೇಳಿದ ಮೊದಲೇ ಬಂದು ಎಂದರು ವಂಚಿತರುವೆಯೋ. ಮಿತ್ರದ್ರೋಹಿ, ದೇಶದ್ರೋಹಿ, ಸ್ವಾಮಿದ್ರೋಹಿ, ರಾಷ್ಟ್ರದ್ರೋಹಿ. ಶಿಥಿಲ ಮಹಾರಾಜ, ಮೋಸಂದನನ್ನು ಸೆರೆ ಕಟ್ಟಬಹುದು, ಆದರೆ ಅಸಂಸ್ಕೃತರು ಅನಾಗರಿಕರಾದಂತಹ ಬೆಸ್ತರು ಸಿಟ್ಟಿಗೆ ಎದುರೆ ಪರಿಣಾಮ ಹೆಚ್ಚು ಕಡಿಮೆ ಎತ್ತರ ಇರಲಿ. ಉರಿಯ ನಿಕ್ಕಿನ ಬೆಸ್ತ ಕೇರಿಗೆ ಬೆಂದು ಹೋಗಲಿ ಇರಿದು ಬರಡಿ ಹೋಗ್ತಿರಿದ್ದು. ಅಲ್ಪ ಸಂಸ್ಕಾರವಂತರು ಸುಸಂಘಟಿತರಾಗಿ ನನ್ನನ್ನು ಪ್ರತಿಭಟಿಸುವುದಕ್ಕೆ ಬರ್ತಾರೆ ಅಂತಾದ್ರೆ ಮೂಲ ಸಹಿತ ನಾಶ ಮಾಡಬೇಕು. ತಡ ಮಾಡಬೇಡಿ. ಇಡೀ ಬೆಸ್ತರ ಕೆಳಗೆ ಬೆಂಕಿ ಕೊಟ್ಟು ಸುಟ್ಟು ಕರುಣಿದಾರಿಗೆ ಕೈರವನ ಸಾಯಿರದೆ ಹೊತ್ತೈ ತಂದರು. ದಾರಿಕ, ನಿನಗೇನಾಗಲಿಲ್ಲ ತಾನೆ? ಸದ್ಯಕ್ಕೇನು ಅಪಾಯ ಆಗಿಲ್ಲ. ಬೆಂಕಿಯಲ್ಲಿ ಹೊತ್ತಿಕೊಳ್ಳಲು ತಾನೆ? ಏನಾಗಿಲ್ಲ. ಬಟ್ಟೆಗೆ ಬೆಂಕಿ ಬಿದ್ದರೆ ಬದಲಾಯಿಸಬಹುದು, ಆದ್ರೆ ದೇಹಕ್ಕೆ ಅಂಟಿಕೊಂಡ್ರೆ ಕಷ್ಟ ಅಲ್ವೋ? ಏನು ಹಾಗಿದ್ರೆ ನನಗೆ ತೊಂದರೆ ಆಗಲ್ಲ ಅಂತ ಆಯ್ತು. ಆಗಿಲ್ಲ ಅಣ್ಣ. ಆದ್ರೆ ಇವ ಎಲ್ಲಿ ಹೋದ? ಅಪಾಯ. ಕೈರವ, ಸತ್ಯ ನಾ ಸತ್ಯ ಓ ಕೈರವ, ಸತ್ಯ. ಸತ್ತವ್ರು ಮಾತಾಡ್ತಾರ? ಸಾಯ್ಲಿ ಇಲ್ವಾ? ಪುಣ್ಯಾತ್ಮ, ನೀನು ಜೀವ ಇದ್ದಿ. ಸ್ವಲ್ಪ ಸಾಯ್ಲಿ ಇಲ್ವೇನಾ? ಇಲ್ಲಪ್ಪ, ಏನು ಬೆಂಕಿ ತಾಗಿತ ನಿನಗೆ? ಇದೆಂತ ಕತೆ ಪುಣ್ಯಾತ್ಮ. ಏನು? ನನ್ನ ಮಗಳ ಮದುವೆ ಆಗ್ತದೆ ಅಂತ ಸಂಭ್ರಮದಲ್ಲಿ ನೋಡ್ಬೇಕು ಅಂತಿದ್ದಿದ್ದೆ. ಹಾ, ನನ್ನ ಮಗಳ ಮದುವೆ ಮೊದಲೇ ನಾನು ಬೊಜ್ಜ ಆಗಿ ಹೋಗ್ತಿತ್ತಲ್ಲ. ಹೌದಾ? ಎಂತ ಆಯ್ತು? ಬೇರೇನಲ್ಲ, ಆ ಹೊತ್ತು ನಿನ್ನ ತಂಗಿಯನ್ನು ಮದುವೆ ಆಗುತ್ತೇನೆ ಅಂತ ಹೇಳಿದ್ದು ಕೇವಲ ನಾಟಕ ಬಿಟ್ಟರೆ ಬೇರೇನೂ ಅಲ್ಲ. ಮಹಾರಾಜ ಒಪ್ಪಿಕೊಂಡದಲ್ಲ. ಅಲ್ಲ. ಏನ್ ಮಾಡೋದ? ಆಮೇಲೆ ನನ್ನ ಬಂಧಿಸುವುದಕ್ಕೆ ಮುಂದಾದ. ಬೆಸ್ತರು ಬಿಡುವುದಿಲ್ಲ ಅಂತ ಹೇಳಿದ ತಕ್ಷಣ ಬೆಸ್ತರ ಕೇರಿಗೆ ಬೆಂಕಿ ಇಕ್ಕಿ ಅಂತ ರಾಜಭಟರಿಗೆ ಆಜ್ಞಾಪನೆ ಮಾಡಿದ. ಏನ್ ಮಾಡುವ ಹೇಳು? ಹಾ, ಅವನ ನಾಟಕವನ್ನು ಒಂದೇ ನಾನು ನಿಲ್ಲಿಸಿ ಬಿಡ್ತಿದ್ದೆ. ನಮ್ಮ ಕೇರಿಗೆ ಬಂದಾಗ ಗೊಬ್ಬರ ಹೊಂಡದಲ್ಲಿ ಹೋಗ್ದಾಗ್ತಿದ್ದೆ ಅವನನ್ನ. ಆದ್ರೆ ಇವತ್ತೇನು ಮೋಸ ಮಾಡದ. ಬೆಂಕಿಯಲ್ಲಿ ಬೆಂದು ಹೋಗುವಂತ ನಮ್ಮನ್ನ ನೀನು ಇಲ್ಲಿವರೆಗೆ ತಂದೆ, ಇನ್ನು ಮುಂದೆ ಇನಿತಾದ ಮೇಲಿಲ್ಲಿ ಇವುದಲ್ಲ ಕೈರವ, ಇನಿತಾದ ಮೇಲಿಲ್ಲಿ ಇವುದಲ್ಲ ಕೈರವ. ಕೈರವ ಮನದೊಳು ಯೋಚಿಸಿ ನೋಡು. ಕೈರವ ಕೈರವ ನೆನೆದು ಪೌದನಪುರದ ದೆಸೆಗಾಗಿ ಹೋಗುವ. ಕೈರವ 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 ಇನ ವಂಶದೊಳಗೆ ಎಂದೆನು ಕೈರವ. ಕೈರವ ಯಾರದು ಕರೀತಾ ಇದ್ದವರು? ನನ್ನನ್ನು ಹಿಂದಿನಿಂದ ಯಾರು ಕರೀತಾ ಇದ್ದಾರೆ. ಯಾರು ಅಂತ ಈಗ ಗೊತ್ತಾಯ್ತು. ಹಿಂದಿನಿಂದ ಕರೆಯೋದು ಬೇರೆ ಯಾರಲ್ಲ,
ಅದು ಯಾಮ. ಹೌದಾ? ಬರ್ತೇನೆ ಅಂತ ಹೇಳ್ಬೇಕಿತ್ತು ನೀವು. ಬೆಂಕಿಯ ರೂಪದಲ್ಲಿ ಬಂದಿದ್ನಲ್ಲ, ಹಾ 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 ಹಾ. ನೀನು ಇಲ್ಲಿಗೆ ಬಂದಾಗ ಹ್ಮ್. ನೀನು ಯಮನೂ ಹೆದರಿ ಬಿಟ್ಟ. ಹಾ, 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 ಹಾ. ಅವ ಈಗ ಹಿಂದಕ್ಕೆ ಹೋಗುವಾಗ ನನ್ನ ಹತ್ರ ಹೇಳೋದು, ಹಾ. ಇವತ್ತು ತಪ್ಪಿದ್ರೆ ಏನಾಯ್ತು, ಮುಂದೊಂದು ದಿವಸ ಬರ್ತೇನೆ ಅಂತ ಹೇಳಿ ಹೋಗುದ. ಹೌದಾ? ಹಾ. ಕೈರವ, ಓ. ಇಷ್ಟ ಆಗಿ ಹೋಯ್ತಲ್ಲ. ರಕ್ಷಿಸಬೇಕಂತ ಮಹಾರಾಜನೇ ಭಕ್ಷಕನಾಗಿ ನಿಂತಂತ ಆದ್ರೆ, ಹೊಲವನ್ನು ಕಾಯಬೇಕಂತ ಬೇಲಿಯೇ ಹೊಲವನ್ನು ಮೇಯ್ತದಂತ ಆದ್ರೆ, ತಾಯಿಯೇ ಮಕ್ಕಳಿಗೆ ವಿಷ ಕೊಟ್ರೆ ಬದುಕುವುದಕ್ಕೆ ಸಾಧ್ಯ ಉಂಟು ಅಂತ ರಾಜ್ಯದಲ್ಲಿ ನಾವು ಬದುಕುವುದು ಬಹಳಷ್ಟು ಕಷ್ಟ. ಪುಣ್ಯಾತ್ಮ ದುಷ್ಟಂ ದೂರೇನ ವರ್ಜಯೇತ್ ಅಂತ ಹೇಳಿದ್ರು. ಹಾಗಂತ ಎಲ್ಲಿಗೆ ಹೋಗುದು ಹೇಳು? ಎಲ್ಲಿಗಾದ್ರೂ ದೂರ ಹೊರಟು ಹೋಗಬೇಕು. ದೂರ ಹೊರಟು ಹೋಗುದಂತ ಹೇಳಿದ್ರೆ ಎಲ್ಲಿಗೆ ಅಂತ ಬೇಡವೆ? ದೇಶ ವಿಶಾಲವಾಗಿದೆ ಅಲ್ವೇನೋ? ದೇಶ ವಿಶಾಲವಾಗಿ ಉಂಟು, ಅಲ್ಲಿ ನಮಗೆ ಜಾಗ ಉಂಟು ನೋಡು, ಬೇಡವಾ? ಪೌದನಾಪುರ ಎನ್ನುವುದೊಂದುಂಟು, ಸೂರ್ಯವಂಶೀಯರ ಆಳ್ವಿಕೆ. ಅಲ್ಲಿ ಹೋದ್ರೆ ಸುಖವಾಗಿ ಬದುಕುವುದಕ್ಕೆ ಸಾಧ್ಯ ಉಂಟು ನೋಡು. ನೀವು ಅಲ್ಲಿ ಬರ್ಲಿಕ್ಕಿಲ್ಲವೇ? ಖಂಡಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಒಂದು ಕಾಲದಲ್ಲಿ ಇವನ ಅಪ್ಪನೇ ಹೋಗಿ ಅಲ್ಲಿ ಯುದ್ಧಕ್ಕೆ ಸಿದ್ಧನಾಗಿದ್ದನಂತೆ. ಅಪ್ಪನ ಬೇಳೆಯೇ ಬೇಲಿಲ್ಲ ಎಂಬಲ್ಲಿಗೆ ಇವನ ಬೇಳೆ ಬೇಯ್ತದ? ಆದ್ದರಿಂದ ಅಲ್ಲಿಗೆ ಹೋದ್ರೆ ಬದುಕಬಹುದು ಎನ್ನುವಂತ ಆಸೆ ನನಗೆ. ಅಲ್ಲಿಗೆ ಹೋಗುವ. ಇಲ್ಲಿಂದ ಎಷ್ಟು ದೂರದ ದಾರಿ ಅದು? ಸುಮಾರು ಒಂದು 4-5 ತಿಂಗಳು ಬೇಕಾದಿತ್ತು ಪುಣ್ಯ. 4-5-6 ತಿಂಗಳು ದಾರಿ? ಹೌದು. ನಡ್ಕೊಂಡೇ ಹೋಗುದಾ? ಅಲ್ಲ, ನನಗೊಂದು ಪುಷ್ಪಕ ವಿಮಾನ ತರಿಸ್ತೇನೆ. ಅದೊಂದು ವರ್ಷ ನಂಗೆ ಒಂದು ಆಸೆ ಉಂಟು, ಒಂದ್ಸಲ ಪುಷ್ಕಟ್ಟೆ ವಿಮಾನ. ಎಂತದ್ದ? ಹಾಗಲ್ಲ, ಪುಷ್ಪಕ ವಿಮಾನ ಅದೆಲ್ಲ ನಮ್ಮಿಂದ ತರಿಸುವುದಕ್ಕಾಗ್ತದೆ ಹೇಳು? ಹಾಗಾದ್ರೆ ಇಲ್ಲಿಂದ ನಡ್ಕೊಂಡೇ ಹೋಗುದು. ನಡ್ಕೊಂಡೇ 6 ತಿಂಗಳು ದಾರಿ. 6 ತಿಂಗಳು ಅದೊಂದು ದೊಡ್ಡದಲ್ಲ ಬಿಡು. 3 ಜನ ಇದ್ದೇವೆ, 2 ತಿಂಗಳು ನಡೆದ್ರೆ ಆಯ್ತಪ್ಪ. 2 ತಿಂಗಳು ಆದ ಕೂಡ ಅಲ್ಲೇ ಬಾಕಿ ಆಗುದಾ? ಮತ್ತೆಂತ ಸಾಯುದ? ನಡೀಲೇಬೇಕು. ಬಾ, ನಾನಿದ್ದಾನೆ. ನಾಡು ಇದುವೇ ಪೌದನಾಪುರ. ವರ್ತಮಾನ ಕಾಲದಲ್ಲಿ ಇಲ್ಲಿಯ ಅರಸಿಯಾಗಿ ಮೆರೆಯುತ್ತಾ ಇದ್ದವಳು ಈ ನಾಗಶ್ರೀ. ಬಾಲ್ಯದಲ್ಲಿಯೇ ತಂದೆ ತಾಯಿಯನ್ನ ಕಳೆದುಕೊಂಡಂತಹ ನನಗೆ ನನ್ನನ್ನು ಸಾಕಿದ್ರು ನನ್ನ ಜನಕ, ಹಾಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಇಲ್ಲಿಯ ಅಧಿಕಾರವನ್ನು ಸಹ ಕೊಡಿಸಿದ್ರು. ಶಿಲೆ ಒಂದು ಶಿಲ್ಪವಾಗಬೇಕಾದ್ರೆ ಒಬ್ಬ ರೂವಾರಿ ಬೇಕು. ನನ್ನ ಬದುಕಿನ ರೂವಾರಿ ನನ್ನ ಮಾವನಾದಂತಹ ಶ್ವೇತದತ್ತರು. ಸಕಾಲದಲ್ಲಿ ಓಲಗಸ್ಥಲಾಗಿದ್ದೇನೆ. ಇವತ್ತೇನು ವಿಶೇಷ ಕಾಣುವುದಿಲ್ಲ. ಅದ್ಯಾರು ಬರ್ತಾ ಇದ್ದಾರಲ್ಲ, ನೋಡೋಣ ನೋಡೋಣ. ಬರುದಿಯರನ್ನು ಕಂಡು ಬರುದಿಯರನ್ನು ಕಂಡು ರಾಣಿಯು ಹರಗ ದುಡಿದಿಗೊಂಡು ರಾಣಿಯು ಹರಗ ದುಡಿದಿಗೊಂಡು ಪರಿಪರಿಯೊಳಗು ಭಜರಿಸುತ್ತಲವರದು ಪರಿಪರಿಯೊಳಗು ಭಜರಿಸಿ ಸತ್ಕರಿಸಿ ಕುಳ್ಳಿರಿಸಿ
ಎಳನೀರತ್ತರಿಸಿ ಪರಿಪರಿಯೊಳಗುಪಚರಿಸಿ ಸತ್ಕರಿಸಿ ಕುಳ್ಳಿರಿಸಿ ಎಳನೀರತ್ತರಿಸಿ ಪರಿಪರಿಯೊಳಗುಪಚರಿಸುತ್ತಲವರದು ಬರಲಿ ಕಾರಣ ಹರುವಿರಿ ಎಂದಳು ಮರುತಿಯರನು ಕಂಡು. ಸಾಮ್ರಾಜ್ಞಿಯವರಿಗೆ ಅಭಿವಂದನೆಗಳು. ನಿಮಗೂ ವಂದಿಸಿಕೊಂಡಿದ್ದೇನೆ. ಅಮ್ಮ ನಮೋ ನಮಃ. ನಮೋ ನಮಃ. ಅಜ್ಜಯ್ಯ ನಮಸ್ಕಾರ ಮಾಡಿಕೊಂಡೆ. ನಮಸ್ಕಾರ. ಯಾಕಜ್ಜಯ್ಯ ಹಾಗೆ? ನಮಗಿಲ್ಲಿ ಪ್ರಾಣ ಹೋಗ್ಲಿ ಶುರುವಾಗಿದೆ, ಧರ್ಮದ ನಮಸ್ಕಾರ ಯಾರಿಗೆ ಬೇಕು? ಓ ಹಾಗೆ. ದೂರದಿಂದಲೇ ನಿಮ್ಮನ್ನ ನೋಡಿದೆ. ಅತಿಥಿ ಅಭ್ಯಾಗತರು ಬಂದಾಗ ಉಪಚಾರ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಿಮ್ಮನ್ನ ನೋಡಿದೆ ಆಯಾಸ ಹೊಂದಿದವರಾಗಿ ತೋರ್ತಾ ಇದ್ದೀರಿ. ಇದು ಕುಡಿಯುವುದಕ್ಕೆ ನಿಮಗೆ? ಕುಡಿಯುವುದಕ್ಕೆ ನನಗೇನು ಬೇಡ ತಂಗಿ, ಸದ್ಯಕ್ಕೇನು ಬೇಡ. ಹೌದಾ? ಕೈರವ ಹೇಳಬೇಕು. ನಾನಾ? ಇಲ್ವೈ ಕುಡಿತೀಯ? ತಂದಿದೆಯಾ? ಎಂತದ? ಅದೇ ಕುಡಿಲಿಕ್ಕೆ. ಹಾಗಲ್ಲ, ಮಹಾರಾಣಿಯವರು ಕೇಳ್ತಾ ಇದ್ದಾರೆ, ಏನಾದ್ರೂ ಕುಡಿತೀರಾ ಅಂತ ಕೇಳ್ತಾ ಇದ್ದಾರೆ. ಕುಡಿಯುವುದಾದ್ರೆ ಕೇಳಿ ಪಡೆಯಿರಿ. ಕೇಳಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಕುಡಿಯುವುದು ಈ ಊರಲ್ಲಿ ಸಿಗ್ತದ? ಅವರನ್ನೇ ಕೇಳಬೇಕು. ಹಾಗಾದ್ರೆ ಬೇಕಾದ ಯಾರಿಗೆ? ನಿನಗೆ ಕೊಡ್ತೇನೆ ಅಂದವರು ಯಾರು? ಅವರು. ಮತ್ ನಿಂಗೆ ಅಧಿಕ ಪ್ರಸಂಗ ಯಾಕೆ? ಆಯ್ತು ಬನ್ನಿ ಆಯ್ತು. ಅಜ್ಜಯ್ಯ ನಮಸ್ಕಾರ. ನಮಸ್ಕಾರ. ಏನ್ ತಕೊಳ್ತೀರಿ? ಕುಡಿಯುವುದಕ್ಕೇನಾದ್ರೂ ಬೇಕಾದ್ರೆ ಕೇಳಿ ಪಡೆಯಿರಿ ಅಂತ ಹೇಳಿದ್ರಂತೆ. ಹೌದು. ನಾವು ಕುಡಿಯುವುದು ನಿಮ್ಮ ಊರಿನಲ್ಲಿ ಸಿಗ್ತದೆಯೇ? ನೀವು ಕುಡಿಯುವುದೇನು? ಕಡಿಮೆ ಇದ್ದು ನಾವು ಯಾವಾಗಲೂ ತಗೊಳ್ಳೋದು. ಅದು ನನಗೆ ಅರ್ಥ ಆಗುದಿಲ್ಲ. ಅಂದ್ರೆ ಹಸ್ತಾಭಿನಯ ಗೊತ್ತಾಗ್ಲಿಲ್ಲ. ಇಲ್ಲಿ ಬಂದಾಗ ಯಾರು ಈ ಎಳೆನೀರ ತರಿಸಿ ಅಂದ್ರಲ್ಲ, ಯಾರದು? ಅದು ನಮ್ಮವರೇ. ಅದು ಸಿಗ್ತದೆಯೇ? ಖಂಡಿತ ಸಿಗುತ್ತದೆ. ಸಿಕ್ಕುದೇ ಆದ್ರೆ ಒಂದು ಹಾಕಿರ್ಲಿ. ನಾಲ್ಕು ಯಾಕೆ? ನಾಲ್ಕು ಯಾಕೆ? ನೀವು ಒಬ್ಬರೇ ಇರುವುದಲ್ಲ. ಎರಡು ನಂಗೆ, ಎರಡು ಅವರಿಗೆ. ಹೌದಾ? ಎರಡು ಇದ್ರೆ ನನಗಿರ್ಲಿ, ಸಣ್ಣ ಸಣ್ಣದ ಎರಡು ಇದ್ರೆ ಅವರಿಗಿರ್ಲಿ. ಹೌದಾ? ಬರ್ತದೆ, ನಿರೀಕ್ಷೆಯಲ್ಲೇ ಇರುವ ಅಜ್ಜಯ್ಯ. ಈ ವರ್ಷವೇ? ಯಾಕಾಗೆ? ನಿರೀಕ್ಷೆಯಲ್ಲಿ ಇರಿ ಅಂದ್ರೆ ನಾವು ಇರುವಾಗಲೂ ಬರ್ಬಹುದು, ನಾವು ಹೋದ ಮೇಲೂ ಬರ್ಬಹುದು. ಹಾಗಾಗಿ ಈ ವರ್ಷವೇ. ಹಾಗೆ ಹೇಳುವುದಕ್ಕೆ ಕಾರಣ ಉಂಟು. ಏನು? ಈಗ ಬೊಂಡ ಇರುವುದಲ್ಲಿ ತೆಂಗಿನ ಮರದಲ್ಲಿ. ನಿಮ್ಮೂರಿನಲ್ಲಿ ಅಲ್ಲೇ? ನಿಮ್ಮೂರಿನಲ್ಲಿ ಅಡಕೆ ಮರದಲ್ಲ? ಅಲ್ಲ, ಗೊತ್ತಿಲ್ಲ. ಹಾಗೆ ಮರ ಏರುವವ ಬರಬೇಕು, ಅದನ್ನ ತೆಗಿಬೇಕು, ಆಮೇಲೆ ನಿಮಗೆ ತಂದು ಕೊಡಬೇಕು. ಅದಕ್ಕೆ ಎಷ್ಟು ಸಮಯ ಬೇಕು ಹೇಳಿ? ಇದು ದಿನಂಪ್ರತಿ ಬರುದಿಲ್ಲ? ಇಲ್ಲ ಇಲ್ಲ, ಕರೆದಾಗ ಮಾತ್ರ ಬರ್ತಾನೆ. ಬಂದು ಕೂಡಲೇ ಇಲ್ಲಿಗೆ ಕಳಿಸಿಕೊಡಿ, ಆಯ್ತಾ? ಹೌದಲ್ಲ? ನಿಮ್ಮನ್ನ ನೋಡಿದಾಗ ನನಗೆ ಆಶ್ಚರ್ಯವಾಗುತ್ತಾ ಇದೆ. ಅಲೆಮಾರಿಗಳ ಹಾಗೆ ನೀವು ತೋರುವುದಿಲ್ಲ, ಸ್ಥಿತಿಯಲ್ಲಿದ್ದವರ ಹಾಗೆ ತೋರ್ತಾ ಇದ್ದೀರಿ. ನೀವ್ಯಾರು? ಆಕೆ ಯಾರು? ನಿಮಗೂ ಅವರಿಗೂ ಇರುವಂತಹ ಸಂಬಂಧ ಏನು ಹೇಳಿದ್ರೆ ಕೇಳುವಂತಹ ತವಕ. ಆಸರೆ ನೀಡಿದರೆ ಆಸರೆ ನೀಡಿದರೆ ಬದುಕುವ ಆಸೆಯುವುದು ಎಮಗೆ, ಆಸೆಯುವುದು ಎಮಗೆ. ಮೀಸಲಳವೆ ಇತಿಹಾಸವು ಈ ಪರಿ, ಮೀಸಲಳವೆ ಇತಿಹಾಸವು ಈ ಪರಿ. ಹೇಸುತ್ತ ಬಂದೆವು ಆಶಿತಿಲಗೆ ನಾವು, ಮೀಸಲಳವೆ ಇತಿಹಾಸವು ಈ ಪರಿ. ಹೇಸುತ್ತ ಬಂದೆವು ಆಶಿತಿಲಗೆ ನಾವು, ಆದರೆ ನೀಡಿದರೆ. ಮಹಾರಾಣಿ ನಮ್ಮನ್ನು ನೋಡಿದ ತಕ್ಷಣವೇ ಯಾವುದೋ ಒಂದು ಆಢ್ಯ ಕುಲದವರು ಜನಿಸಿರಬೇಕು ಅಂತ ತಾವು ಭಾವಿಸಿದ್ದೀರಿ. ನೋಡಿದ್ರೆ ಹಾಗೆ ತೋರ್ತೀರಿ. ನಿಜವಾಗಿ ನಾವು ಅಲೆಮಾರಿಗಳು ಅಲ್ಲ, ಹಕ್ಕಿ ಪಿಕ್ಕಿಗಳು ಅಲ್ಲ. ಈ ಹಿಂದೆ ಸುಸ್ಥಿತಿಯಲ್ಲಿಯೇ ಇದ್ದವರು ನಾವಾಗಿತ್ತು. ಏನ್ ಮಾಡೋಣ ಹೇಳು? ಕಾಲ ಎಲ್ಲರಿಗೂ ಅನುಕೂಲ ಆಗಿರುವುದಿಲ್ಲ, ಎಲ್ಲಾ ಕಾಲವು. ನನ್ನ ಹೆಸರು ಶುಭ್ರಾಂಗ ಎಂಬ ಹಾಗೆ. ಈಕೆ ನನ್ನ ತಂಗಿ ದಾರಿಕೆ ಎನ್ನುವುದು ಅವಳ ಹೆಸರು. ಹೌದಾ? ಅವ ಇವಳ ಸಾಕಪ್ಪ. ನಾನು ಅವಳಿಗೆ ಸಾಕಪ್ಪ. ಇನ್ನು ಬೇಕಪ್ಪ. ನನಗೆ ಧೈರ್ಯ ಇಲ್ಲಪ್ಪ. ಧೈರ್ಯ ಕೊಡ್ತೇನಪ್ಪ. ಎಲ್ಲಿವರೆಗೆ ಕೊಡ್ತೀರಪ್ಪ? ನೀನಿರುವಲ್ಲರಿಗಪ್ಪ. ನನಗೆ ಸಾಯೋಲ್ಲವರೆಗೂ ಇರಬೇಕು ಅಂತ ಉಂಟಪ್ಪ. ಅಷ್ಟೋರಿಗೆ ನಾನು ಕೊಡ್ತೇನಪ್ಪ. ಆಯ್ತಪ್ಪ, ನೀಯಪ್ಪ. ಕೈರವ ಎನ್ನುವುದವನ ಹೆಸರು. ನನ್ನ ಹೆಸರು ಕೈರವ ಮರಕಾಲ, ನಮ್ಮ ಅಪ್ಪನ ಹೆಸರು ಅಣ್ಣಪ್ಪ ಮರಕಾಲ, ಅಜ್ಜಿ ಹೆಸರು ಮುಂಜಿ ಮರಕಾಲ್ತಿ ಅಂತ. ಎಂತದ ನಿನ್ನ ಪೂರ್ಣ ವಿಳಾಸ ಹೇಳು ಅಂತ ಹೇಳಿದ್ರು. ಇನ್ನೊಂದ್ಸಲ ಕೇಳುದು ಬೇಡ ಅಂತ ಒಂದೇ ಸಲ ಹೇಳಿದ್ನ. ಆಯ್ತು ಪುಣ್ಯಾತ್ಮ. ಹಾಗಿದ್ರೆ ಇಲ್ಲಿ ಬರುವುದಕ್ಕೆ ಕಾರಣ ಏನು? ಕಾರಣ ಏನು? ನಾವು ಮೊದಲಿದ್ದದ್ದು ಛೇದಿ ನಾಡಿನಲ್ಲಿ.
ಛೇದಿಯಲ್ಲಿ ಆ ಛೇದಿ ನಾಡನ್ನು ಬಿಟ್ಟು ಬರುವುದಕ್ಕೆ ಕಾರಣ ಹಾ ಅಲ್ಲಿ ಆಡಳಿತ ಈಗ ಸರಿಯಾಗಿಲ್ಲ. ಹೌದಾ? ಅಲ್ಲಿ ಆಡಳಿತ ಹೇಗುಂಟು ಅಂತ ಕೇಳಿದ್ರೆ ಈಗ ಮೊದಲು ಸುಬಲ ಮಹಾರಾಜರು ಆಳ್ತಿದ್ರು, ಹಾ ಹಾ ಈಗ ಅವ್ರ ಮಗ ಶಿಥಿಲ ಮಹಾರಾಜ. ಶಿಥಿಲ ನಿನಗೇನಾಯ್ತು? ಬರ ಇಲ್ಲಿ. ಪುಣ್ಯಾತ್ಮ ಓಡ್ಲಿಕ್ಕೆ ಕಾರಣ ಉಂಟು. ಅವನನ್ನ ನಾನು ನಂಬುದಿಲ್ಲ. ಅವ ಎಲ್ಲಿಯಾದ್ರೂ ಈ ಬಾಗಿಲಲ್ಲಿ ಬರ್ತಾನೋ ಏನೋ ಅಂತ ನಾನು ಅತ್ಲಾಗ ಓಡಿದ್ದು. ಅದಲ್ಲ, ಹಿಂದಿನಿಂದ ಬಂದು ಕತ್ತಿ ಹಾಕಿದ್ರು ಹಾಕದ ಅವ. ಶಿಥಿಲ ಅಂದಾಗ ಸಿಟ್ಟು ಬಂದಿದ್ಯಾಕೆ? ನೀವು ಕೂಗಿದ್ಯಾಕೆ? ಶಿಥಿಲ ಆಡಲ ಶೈಥಿಲ್ಯಗೊಂಡಿದೆ ಅಂತ ನನ್ನ ಅವಗಾಹನೆಗೆ ಬಂದಿದೆ, ಅದಕ್ಕಾಗಿ ಸಿಟ್ಟು ಬಂದಿದ್ದೆ ನಾನು. ಹಾಗಾದ್ರೆ ಅವನ ವಾಸನೆ ಇಲ್ಲಿವರೆಗೂ ಬಂದಿದೆ ಅಂತ ಆಯ್ತು. ಹೌದು, ನನ್ನ ತಂಗಿಗೆ ಇನ್ನು ಮದುವೆ ಆಗ್ಲಿಲ್ಲ, ಆದ್ರೂ 3 ತಿಂಗಳ ಗರ್ಭಿಣಿಯಾಗಿದ್ದಾಳೆ ಆಕೆ. ಹಾಗನ್ನುವಾಗ ಸಿಕ್ಕಿನ ಆಡಳಿತ ಹೇಗುಂಟು? ಓ ಹೀಗುಂಟು. ತಾವೊಂದು ಪ್ರತಿಭಟಿಸಬೇಕಾಗಿತ್ತು. ನೀವು ಏನ್ ಮಾಡೋಣ, ಕಾಲ ಸರಿಯಾದದಲ್ಲ ಅಂತ ನಾವು ಬಂದಿದ್ದೇವೆ. ನಾವು ಹೆದರಿ ಊರು ಬಿಟ್ಟವರಲ್ಲ. ಓ ಈ ಮನುಷ್ಯನಿಗೆ ಆಗಾಗ ಒಳ್ಳೆ ಹೇಸುದವ. ಹೌದು, ಹೇಸುತ್ತಾ ಬಂದೆವು ಆ ಶಿಥಿಲೆಗೆ ನಾವು. ತಾವು ಬದುಕುವುದಕ್ಕೆ ಒಂದು ಅವಕಾಶವನ್ನು, ಆಶ್ರಯವನ್ನು ಕಲ್ಪಿಸಿಕೊಟ್ರೆ ನಿಷ್ಠಾವಂತರಾಗಿ ಬದುಕಬೇಕು ಎನ್ನುವಂತ ಆಸೆಯನ್ನು ಹೊತ್ತವರಿಗೆ ಆಶ್ರಯ ಬೇಕಾ? ಬರಿದೇತಕ್ಕೆ ಚಿಂತೆ, ಬರಿದೇತಕ್ಕೆ ಚಿಂತೆ, ಬರಿದೇತಕ್ಕೆ ಚಿಂತೆ, ನಿಮಗಾಸರಿಯುವುದಿಲ್ಲಂತೆ, ನಿಮಗಾಸರಿಯುವುದಿಲ್ಲಂತೆ. ಹರುಷದೊಳೆಮ್ಮಯ ಪುರದೊಳಗಿರುವುದು, ಹರುಷದೊಳೆಮ್ಮಯ ಪುರದೊಳಗಿರುವುದು, ಕೊರತೆಯು ಬಾರದ ತೆರದಲ್ಲಿ ನೋಡುವೆ. ಹರುಷದೊಳೆಮ್ಮಯ ಪುರದೊಳಗಿರುವುದು, ಕೊರತೆಯು ಬಾರದ ತೆರದಲ್ಲಿ ನೋಡುವೆ. ಬರಿದೇತಕ್ಕೆ ಚಿಂತೆ. ಆಶ್ರಿತರಾಗಿ ಬಂದವರು ನೀವು, ಬರೀದೇತಕ್ಕೆ ಚಿಂತೆ. ನಿಮಗ ಬರ್ದೇ ಚಿಂತೆ ಮಾಡಿದ್ದಲ್ಲಪ್ಪ, ಉಳಿಲಿಕ್ಕೆ ಜಾಗ ಇಲ್ಲ ಅಂತ ಚಿಂತೆ. ಹಾಗಲ್ಲ, ನಿಮಗ ಆಶ್ರಯ ಇಹುದಿಲ್ಲಂತೆ. ಕೇಳಿದ್ಯಾ? ಹಾ ಹಾ, ಏನು ಆಶ್ರಯ ಇಹುದಿಲ್ಲಂತೆ ಉಂಟು ಅಂತ ಅರ್ಥ. ಖಂಡಿತವಾಗಿಯೂ ಆಶ್ರಯ ಕೊಡ್ತೇನೆ. ಇದು ಸೂರ್ಯವಂಶ. ಆ ಸೂರ್ಯವಂಶದ ವೃಕ್ಷದಡಿ ಅನೇಕ ಮಂದಿಗೆ ಆಶ್ರಯ ಕೊಟ್ಟವರು ನಾವಿದ್ದೇವೆ. ಹೇಳಿದ್ದೇವೆ. ಹಾಗೆ ನೀವು ಬಂದಿದ್ದೀರಿ, ನಿಮಗೂ ನಾವು ಆಶ್ರಯ ಕೊಡ್ತೇವೆ. ಎಲ್ಲವರಾಗೆ ನಾವು ಬದುಕುದ. ನಿಮಗೆ ವಿಶೇಷ ರೀತಿಯ ಆಶ್ರಯ ಕೊಡ್ತೇವೆ. ಹೌದಾ? ಚೆನ್ನಾಗಿ ನೋಡಿಕೊಳ್ತೇವೆ, ವಿಶೇಷ ರೀತಿಯಲ್ಲಿ ನೋಡ್ಕೊಳ್ತೀರಿ. ಖಂಡಿತವಾಗಿ. ಅಲ್ಲ, ನನಗೆ ಇದು ಹೊಸತು, ಅನುಭವ ಇಲ್ಲ. ಎಂತ ಮಾತಾಡುದು ನೀನು? ಇದು ನನಗೆ ಹೊಸತ್ತು ಅಂದ್ರೆ ಅವ್ರಿಗೆ ಆಗಿದೆ ಅಂತ ಲೆಕ್ಕವ? ಅನುಭವ ಇಲ್ಲ. ಅದೆಂತ ಮಾತಾಡ್ತೇನೆ? ಮಾತಾಡ್ಲಿಕ್ಕೆ ನಾವಿಲ್ವಾ? ಮಾತಾಡು. ನೀನು ಶುಭ್ರಾಂಗರೇ, ಪೀಠದಲ್ಲಿ ಕುಳಿತವಳು ಹೆಣ್ಣು ಎನ್ನುವುದು ನೆನಪಿರಲಿ. ಗೊತ್ತುಂಟು ನಮಗೆ. ಏನಜ್ಜಯ್ಯ, ಏನು ಸುತ್ತಾಗ್ತಾ ಇದ್ದಿ? ಸಿಂಹಾಸನದಲ್ಲಿ ಕುಳಿತವಳು ಹೆಣ್ಣು ಅನ್ನೋದು ನೆನಪಿರ್ಲಿ ಅಂದ್ರಲ್ಲ, ಹೆಣ್ಣು ಹೌದಾ ಅಲ್ವಾ ಅಂತ ನೋಡುವ ಅಂತ ಸುತ್ತ ಬಂದೆ. ಯಾಕೆ ಅನುಮಾನವಾ? ಇತ್ತೀಚಿನ ಉಡುಗೆ ತೊಡುಗೆ ಹೆಣ್ಣು ಮಕ್ಕಳದ್ದು ನಮ್ಮಂತ ಮುದುಕರಿಗೆ ಹೆಣ್ಣ ಗಂಡ ಅಂತ ಗೊತ್ತಾಗಬೇಕು ಅಂತ ಆದ್ರೆ 1-2-3 ತಿಂಗಳು ಹೋಗ್ಬೇಕಾಗ್ತದೆ. ಹೌದಾ? ಹೌದಾ? ಅದೇನು ಇದು ಭಯಂಕರ. ಮೊನ್ನೆ ನಾನು ಬೆಡ್ ತಿಂತಿದ್ದೆ. ಮೊನ್ನೆ ಹೌದಪ್ಪ, ಮಾರ್ಗದಲ್ಲಿ ಒಬ್ರು ಹೋಗ್ತಾ ಇದ್ರು. ಹಿಂಬದಿಯಲ್ಲಿ ನೋಡುವಾಗ ನಮ್ಮ ಮಿತ್ರರಾಗಿ ಕಂಡಿತ್ತು ನನಗೆ. ಹೋದವನೇ ತಡ ಮಾಡಲಿಲ್ಲ. ಎಲ್ಲಿ ಹೋಗಿದ್ದೆ ಕೇಳಿ ಬೆನ್ನು ತಡದೆ. ತಿರುಗಿ ನೋಡುವಾಗ ಹೆಣ್ಣು. ಅಯ್ಯೋ, ಏನಜ್ಜಯ್ಯ ಅಂತ ಕೇಳಿದ್ಲು ಅವಳು. ಎಂತ ಇಲ್ಲ ಮೊಮ್ಮಗಳೇ ಅಂತ ಮತ್ತೊಂದ್ಸಲ ಮುಟ್ಟದೆ ನಾನು. ಇದ್ರೆ ಪೆಟ್ಟೇ ತಿನ್ಬೇಕಿತ್ತು. ಹೌದಾ? ಅಂದ್ರೆ ಹುಡುಗ ತೊಡುಗೆಯಲ್ಲಿ ವ್ಯತ್ಯಾಸ ಅಂತ ಆಯ್ತು. ಆ ಪರಿಸ್ಥಿತಿ ಉಂಟು. ಹಾಗಾಗಿ ಇವರು ಇಲ್ಲಿಯ ಅಧಿಕಾರಿಣಿ ಅಲ್ವಾ? ಓ, ಇಲ್ಲಿ ಆಳುವರ ಇವರು? ಹೌದು. ಯಾರು? ಆಳುವವಳು. ಅದೇ ಆಳುವವರು. ಮತ್ತೆ ಆಳುವರು ಮೂಂಜಿರಿ ಹೇಳಿ ಸುದ್ದಿ ಹೇಳಿದ್ದಲ್ಲ, ಮತ್ತೆ ಆಳುವವರು. ಇವರ ಹೆಸರು ನಾವು ಕೇಳಿದ್ದೇವಲ್ಲ. ಹೌದು. ಸಪೂರ ನಾಗಶ್ರೀ, ಸಪೂರ ನಾಗಶ್ರೀ. ನೀನು ನೋಡಿದ್ರೆ ಹಾಗೆ ಅನಿಸ್ತದ? ಇಲ್ಲಪ್ಪ, ನೋಡಿದ್ರೆ ಕಾಣುದಿಲ್ಲ. ಸಂಪೂರ್ಣ ನಾಗಶ್ರೀ. ಅಂದ್ರೆ ಇವರೇ. ಹೌದು. ಅಧಿಕಾರವನ್ನು ನೋಡುವಲ್ಲಿ ಪೂರ್ಣತೆಯನ್ನು ಸಾಧಿಸಿದ್ದಾಳೆ ಎನ್ನುವ ಅರ್ಥ. ಆಗಲಮ್ಮ, ನಮ್ಗೆ ಆಶಯ ಕೊಡ್ತೀರಿ ಅಂತ ಹೇಳಿದ್ರಲ್ಲ, ಬಾರಿ ಸಂತೋಷ ಆಯ್ತು. ಆಶಯ ಇದು. ನಿಮ್ಮಲ್ಲಿ ವಾಯು ಮಾತ್ರೆ ಸಿಗ್ತದ? ವಾಯು ಮಾತ್ರೆಯ? ಹೌದು. ಯಾಕದು? ಇದ್ರೆ ಒಂದು 4 ಮಾತ್ರೆ ಬೇಕು. 4? ಅವಳು ಗರ್ಭಿಣಿ, ಸ್ವಲ್ಪ ವಾಯು ಉಪದ್ರ ಉಂಟು, ಹಾಗಾಗಿ 4 ಮಾತ್ರೆ ಬೇಕು. ಹೌದಾ? ವ್ಯವಸ್ಥೆ ಮಾಡುವ. ವ್ಯವಸ್ಥೆ 4. 3 ಅವಳಿಗೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವಳಿಗೆ. ಇನ್ನೊಂದು 1 ನಮಗೆ ಬೇಕಿತ್ತು. ಓ, ನಿಮಗೂ ಆ ಸಮಸ್ಯೆ ಉಂಟಾ? ಸ್ವಲ್ಪ. ಹೌದಾ? ಆ ವ್ಯವಸ್ಥೆ ಮಾಡಿಸುವ. ಆ ಬದಿಯಲ್ಲಿ ನಮಗೆ ಉಳಿಯುವುದಕ್ಕೆ ಬನ್ನಿ, ವಿಶ್ರಾಂತಿ ಪಡೆಯಿರಿ. ಮನವ
ಮನವನ ಬಗರಿಸುದಿಯ ಇವ ಎನಗೆ ತಕ್ಕವನು ಎನಿತೋ ವಶವಾಗನು ತನಗಿವನು ಎನಿತೋ ವಶವಾಗನು ತನಗಿವನು ಇವಯನಗೆ ತಕ್ಕವನು ಎನಿತು ವಶವಗನು ಆಶ್ರಯವನ್ನ ಕೇಳಿದೆ, ಆಶ್ರಯವನ್ನ ಕೊಟ್ಟೆ. ನನ್ನ ಮಾವನ ಅಪ್ಪಣೆಯನ್ನ ಕೇಳಲಿಲ್ಲ, ಆದರೂ ಆಶ್ರಯವನ್ನ ಕೊಟ್ಟೆ. ಯಾಕೆ? ಆ ಮೂವರಲ್ಲಿ ಬಂದಂತಹ ಆ ಒಬ್ಬಾತ ನವತರುಣ, ಅವನ ವ್ಯಕ್ತಿತ್ವಕ್ಕೆ ಸಂಪೂರ್ಣವಾಗಿ ಸೋತವಳಿದ್ದೇನೆ ನಾನು. ಹಾ, ನೋಟ ಮಾತ್ರದಿಂದಲೇ ಮತ್ತೊಬ್ಬರ ಚಿತ್ತವನ್ನು ಸೆರೆ ಹಿಡಿಯುವಂತಹ ಆಕರ್ಷಕ ವ್ಯಕ್ತಿತ್ವ ಆತನಲ್ಲಿ ಕಾಣ್ತಾ ಇದ್ದೇನೆ. ಸಂಪೂರ್ಣವಾಗಿ ನನ್ನ ಮನವನ್ನ ಅಪಹರಿಸಿದ್ದಾನೆ. ಬದುಕಿನಲ್ಲಿ ಸೇರಬೇಕು ಅಂತ ಹೇಳಿದರೆ ಇಂಥವನನ್ನೇ ಸೇರಬೇಕು, ಇಂಥವನನ್ನೇ ಕೈ ಹಿಡಬೇಕೆನ್ನುವ ಹಾಗೆ ನನ್ನ ಮನ ಬಯಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅವನ ರೂಪವನ್ನು ಹೊಗಳಲಿಕ್ಕೆ ಹೋದರೆ ವರ್ಣಿಸಲಿ ಸುಂದರನ ಮಿಗೆ ಪೂರ್ಣಿಮೆ ಚಂದಿರ ವದನ ವರ್ಣಿಸಲಿ ಸುಂದರನ ತಾಗಡ್ಗ ತರ್ಕಿಡದಿನ್ನತ ತಾಗಡ್ಗ ತರ್ಕಿಡದಿನ್ನತೈ ತರ್ಕಿಡದಿನ್ನತ ತರ್ಕಿಡದಿನ್ನತೈ ದಿನ್ನತ ದಿನ ದಿನ್ನತೈ ಗಿಡ ಗಿಡದ ವರ್ಣಿಸಲಿ ಸುಂದರನ ವರ್ಣಿಸಲಿ 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 ಸುಂದರನ 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 ಮಿಗೆ ಪೂರ್ಣಿಮೆ ಚಂದಿರ 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 ವದನ ಮಿಗೆ ಪೂರ್ಣಿಮೆ ಚಂದಿರ 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 ವದನ ಸುಂದರ ವದನ ಚಂದಿರ ವದನ ನೃಪ ಚಿನ್ನ ಇವನು ದಿಟ ನಿರ್ಣಯಿಸಿದೆ ನೃಪ ಚಿನ್ನ ನೃಪ ಚಿನ್ನ ನೃಪ ಚಿನ್ನ ಇವನು ದಿಟ ಎನ್ನೊಳಗಾಶ್ರಯವನ್ನು ಯಾಚಿಸುವರೆ ಎನ್ನೊಳ ಆಶ್ರಯವನ್ನು ಯಾಚಿಸುವರೆ ನಿರ್ಣಯಿಸಿದೆ ನೃಪ ಚಿನ್ನ ನಿವನು ದಿಟ ಎನ್ನೊಳಗಾಶ್ರಯ
ಆಶ್ರಯವನ್ನು ಯಾಚಿಸುವರೆ ಎನ್ನೋಳ ಆಶ್ರಯವನ್ನು ಯಾಚಿಸುವರೆ ವರ್ಣಿಸಲಿ ಸುಂದರನ ಮಿಗೆ ಪೂರ್ಣಿಮೆ ಚಂದಿರವದನ ಸುಂದರವದನ ಚಂದಿರ ವದನ ಆಶ್ರಯವನ್ನು ಯಾಚಿಸುವರೆ ವರ್ಣಿಸಲಿ ಸುಂದರನ ವರ್ಣಿಸಲಿ ಸುಂದರನ ಮಿಗೆ ಪೂರ್ಣಿಮೆ ಚಂದಿರವದನ ಸುಂದರವದನ ಚಂದಿರ ವದನ ವರ್ಣಿಸಲಿ ಸುಂದರನ ಮಿಗೆ ಪೂರ್ಣಿಮೆ ಚಂದಿರವದನ ದಿಂ ದಿಂ ದಿನದ ದಿನ ದಿಂ ದಿಂ ದಿನದ ದಿನ ದಿಂ ದಿಂ ದಿನದ ದಿನ ದಿಂ ದಿಂ ದಿನದ ದಿನದ ಕೌಂತ ದಿನದ ದಿನದ ಕೌಂತ ದಿನದ 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 ವರ್ಣಿಸಲಿ ಚಂದಿರವದನ. ಹೌದು, ಹುಣ್ಣಿಮೆಯ ದಿನ, ಪೌರ್ಣಮಿಯ ದಿನ ಆ ಚಂದ್ರ ತನ್ನ ಪೂರ್ಣ ಆಕಾರವನ್ನು ಬೀರ್ತಾನೆ, ಪೂರ್ಣ ಪ್ರಕಾಶವನ್ನು ಬೀರ್ತಾನೆ. ಅವನ ಮುಖ ನೋಡಿದಾಗ ಹಾಗೆ ತೋರ್ತಾ ಇದೆ, ಆ ಪ್ರಕಾಶ ಕಾಣ್ತಾ ಇದೆ. ಹಾ, ತೊಳೆಪ ನಾಸಿಕ ಪೆರೆ ನಸಲ್ ದಾವರೆ ದಳ ನಯನ ದರ್ಪಣ ಕಪೋಲ ನುಡಿ ಕದಪು ಕೆಂದುಟಿ ನೀಳವಾದ ತೋಳು ಹರವಾದ ಎದೆ. ಒಟ್ಟಿನಲ್ಲಿ ರೂಪವಂತರ ಸಾಲಿನಲ್ಲಿ ಈತ ಅಗ್ರಗಣ್ಯ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹೌದಪ್ಪ, ಆ ಮನ್ಮಥ ಕಾಯ ಬದುಕಿನಲ್ಲಿ ಇಂಥವನ್ನೇ ಸೇರಬೇಕೆನ್ನುವ ಹಾಗೆ ಮನ ಬಯಸ್ತಾ ಇದೆ. ಯಾವುದಕ್ಕೂ ಆಶ್ರಯ ಕೊಟ್ಟಿದ್ದೇನೆ, ಈ ವಿಚಾರ ಮಾವನಿಗೆ ತಿಳಿಸಬೇಡವಾ? ಹೌದು, ಹಾಗೆ ಮಾಡ್ತೇನೆ. ನಡೆದರು ತಲಾಲನೆ ಮಾವನೆಡೆಗೆ ಮಾವ ಲಾಲಿಸೋ
ತಂದ ಇತ್ತೇ ಭಾವಿಸಲು ಓರ್ವನತಿ ಕೋವಿದನು ಭಾವಿಸಲು ಓರ್ವನತಿ ಕೋವಿದನು ಓರ್ವನತಿ ಕೋವಿದನು ಮನ್ಮನದ ಭಾವ ಬದಲಾಯ್ತವನ ಬಗೆಗೆ ಮನ್ಮನದ ಭಾವ ಬದಲಾಯ್ತವನ ಬಗೆಗೆ ಮಾವ 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 ಮಗು ಅಡಿದಾವರಿಗೆ ಪ್ರಣೀತಲಾಗಿದ್ದೇನೆ. ಶುಭವಾಗಲಿ ಅಂತ ಹೇಳು. ಮಾವ ಹೀಗೆ ಅವಸರವಾಗಿ ಓಡೋಡು ಬರುವುದಕ್ಕೆ ಕಾರಣ ಇದೆ. ಏನು ಮಗಳೇ? ಇವತ್ತು ಓಲಗಸ್ಥಳಾದಾಗ ಹಾ. ಒಂದು ವಿಶೇಷ ಮಾವ. ಏನು? 3 ಮಂದಿ ಆಗಂತುಕರು ಹಾ. ನಮ್ಮ ಅರಮನೆಗೆ ಬಂದ್ರು. ಹೌದೇ? ಹಾ, ಚೇದಿಯಿಂದ ಬಂದವರಂತೆ. ಚೈತ್ಯನಾಡಿನಿಂದ? ಹೌದು ಹಾ. ಮಾವ. ಹ್ಮ್. ಒಬ್ಬಾತ ವಯೋವೃದ್ಧ, ಹಾ. ಇನ್ನೊಬ್ಬಾತ ಹುಡುಗಿ, ಹ್ಮ್. ಮತ್ತೊಬ್ಬ ಹಾ. ಸುಂದರ ಕಾಯ ಮಾವ, ನವ ತರುಣ. ಹಾ, ಹಾ. ಹಾ, ಹಾ. ಹಾಗೆ ಆಶ್ರಯ ಬೇಡಿ ಬಂದಿದ್ದಾರೆ. ಹ್ಮ್. ಮಾವ, ಹ್ಮ್. ನಿಮ್ಮ ಅಪ್ಪಣೆ ಕೇಳದೆ ಹ್ಮ್. ಆ ಮೂವರಿಗೂ ಆಶ್ರಯ ಕೊಟ್ಟಿದ್ದೇನೆ. ಒಳ್ಳೆಯದೇ ಮಾಡು. ನನ್ನ ಕ್ಷಮಿಸಿ ಮಾವ. ಕ್ಷಮಿಸುವ ಪ್ರಶ್ನೆ ಇಲ್ಲ. ಹಾ. ನಮ್ಮ ವಂಶವೇ ಹಾಗೆ. ಹ್ಮ್. ಅನಾಥರಾಗಿ ಬಂದವರಿಗೆ ಆಶ್ರಯದಾತರಾಗಿ ನಿಂತವರು ನಾವು. ಹಾ. ಒಳ್ಳೆ ಕೆಲಸ ಮಾಡಿದ್ದೀಯಾ. ಹೌದಲ್ಲ? ಆಶ್ರಯ ಕೊಟ್ಟಿದ್ದೀಯಾ? ಹೌದು ಮಾವ. ಎಲ್ಲಿದ್ದಾರೆ? ಕರಿತೇನೆ. ಬರ್ಲಿಕ್ಕೆ. ಬನ್ನಿ ಬನ್ನಿ ಬನ್ನಿ, ಹೀಗೆ ಬನ್ನಿ ಅಲ್ಲ. ಭಗವಂತ ಅನುಗ್ರಹಿಸಲಿ. ಯಾರು ನೀನೆಲೆ ಬಾಲ ನಿನ್ನ ನಿಕ್ಷೇಪ ಮನಗೆ ಕಾರುಣ್ಯ ಬಂದು ಸೂಸುತ್ತಿದೆ ನಾರಿನಾಗ ಶ್ರೀಯ ಸೋರಗೊಂಡಿಯೇ ಕಥೆ ಸಾರವೇ ನೀನೆ ನುಡಿದ ಕೃಪಗೆ ನಿಮ್ಮ ಆಯಾಕಾರಗಳನ್ನು ಕಂಡಾಗ ಸಂಸ್ಕಾರಯುತ ಮನೆತನದಲ್ಲಿ ಹುಟ್ಟಿದವರು ಎಂಬುದು ಸ್ಪಷ್ಟ ಕಾಣ್ತದೆ. ಏನು ಹೇಳಿದ್ಲು, ಅನಾಥರಾಗಿ ಬಂದಿದ್ದಾರೆ ಅಂತ. ನಿಮ್ಮ ಪೂರ್ವಾಪರವನ್ನ ತಿಳಿದುಕೊಳ್ಳಬೇಕು ಎನ್ನುವ ಆಸೆ. ಯಾರು ಮಕ್ಕಳೇ ನೀವು? ಎಲ್ಲಿಂದ ಬಂದಿರಿ? ನಿಮ್ಮ ಹೆಸರೇನು? ಸ್ವಾಮಿ, ತೇಲಿ ಹೋಗುವ ತೊಟ್ಟಿಲಲ್ಲಿಯ ಬಾಲ ಬಾಲೆಯರೆಮ್ಮನು ಹೌದು ದೊರೆಗಳೇ. ಲೀಲೆಯಂ ಕೈಗೆತ್ತಿ ಸಲಗಿದನು ಕೈರವನು ದಯದೆ ಹೇಳಿದುದ ಅರಿತಿರುವೆನಲ್ಲದೆ ನಾನು ಕೇಳಿರೆನು ತಾಯಿ ತಂದೆಗಳ ಬಗೆಗೆ ಹೌದು ಸ್ವಾಮಿ. ಪಾಲಿಪುದು ಕೃಪೆ ಇಟ್ಟು ಸಂಪ್ರೀತಿಯು ಬೇಡುವೆನು. ಹೇಳಪ್ಪ. ಪರಿಚಯವನ್ನು ಕೇಳ್ತಾ ಇದ್ದೀರಿ. ಹೌದು, ಸರಿ. ಏನು ಹೇಳಬೇಕು ಅಂತಲೇ ನಮಗೆ ತೋಚುತ್ತಾ ಇಲ್ಲ. ಯಾಕೆ? ನನ್ನ ಹೆಸರು ಶುಭ್ರಾಂಗ ಎನ್ನುವ ಹಾಗೆ. ಹಾ. ಆಕೆ ನನ್ನ ತಂಗಿ ದಾರಿಕೆ ಎನ್ನುವುದು ಅವಳ ಹೆಸರು. ಓ. ಛೇದಿ ನಾಡಿನಲ್ಲಿ ಬದುಕ್ತಾ ಇದ್ದವರು ನಾವು. ಸುಬಲ ಮಹಾರಾಜನಿಂದ ಪರಿಪಾಲಿಸಲ್ಪಟ್ಟವ ನಾನು ಎನ್ನುವುದನ್ನು ಬಿಟ್ಟರೆ ಮತ್ತೆ ನನ್ನ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲದೆ ಇದ್ದಂತಹ ಅನಾಥ ನಾನು ಒಂದೂ ಗೊತ್ತಿಲ್ಲ ನನಗೆ. ಹಾಗಂತ ಕೆಲವಷ್ಟು ವರ್ಷಗಳ ಹಿಂದೆ, ಅಂದ್ರೆ 18-20 ವರ್ಷಗಳ ಹಿಂದೆ ನರ್ಮದೆಯಲ್ಲಿ ತೇಲಿ ಬರುತ್ತಿರುವಂತಹ ತೊಟ್ಟಿನಲ್ಲಿ ಇದ್ದಂತಹ ಅವಳಿ ಶಿಶುಗಳು ನಾವಂತೆ. ಈ ವಿಷಯ ಹೇಳಿದವರು ಬೇರೆ ಯಾರು ಅಲ್ಲ, ದಾಶರಾದಂತಹ ಕೈರವ. ಇದಕ್ಕೂ ಹೆಚ್ಚಿಗೆ ತಿಳ್ಕೊಳ್ಬೇಕು ಅಂತಾದರೆ ಅವನನ್ನು ಕೇಳಬೇಕು. ಹೌದು, ಅವ ಬಂದಿರ್ಬೇಕಲ್ಲ ಇಲ್ಲಿ. ನಮ್ಮಲ್ಲೇ ಇದ್ದಾನೆ. ಕೈರವ, ಬನ್ನಿ ಬನ್ನಿ. ಒಳ್ಳೇದಾಗಲಪ್ಪ. ಕೈರವ, ನಿನ್ನನ್ನು ವಿಚಾರಿಸುವುದಕ್ಕಾಗಿಯೇ ಕರೆದಿದ್ದೆ. ನಾನೇನು ತಪ್ಪು ಮಾಡಲಿಲ್ಲ. ನಾನೇನೂ ತಪ್ಪು ಮಾಡಲಿಲ್ಲ. ದಿನಕ್ಕೆ 2 ಬಾರಿ ಊಟ ಮಾಡಿದ್ದೇನೆ ಹೊರತು 3 ಬಾರಿ ಮಾಡಿದವನು ಅಲ್ಲ. ನನ್ನನ್ನು ವಿಚಾರಿಸ್ಲಿಕ್ಕೆ ಏನು ಉಂಟು ಹೇಳಿ? 3 ಬಾರಿ ಯಾಕೆ ಮಾಡಲಿಲ್ಲ ಅಂತ ವಿಚಾರ ಮತ್ತೆ ಮಾಡ್ತೇನೆ. ಜೀರ್ಣಶಕ್ತಿ ಕಡಿಮೆ ಇದ್ದರೆ ಮಾಡಲಿಲ್ಲ, ಬಿಟ್ಟರೆ ಬೇರೆ ಯಾವ ಕಾರಣವೂ ಇಲ್ಲ. ಅದಲ್ಲಯ್ಯ, ನಿನ್ನ ಅಪರಾಧಕ್ಕೆ ನಿನ್ನನ್ನು ವಿಚಾರಣೆ ಮಾಡುವುದಲ್ಲ. ತೊಟ್ಟಿಲಲ್ಲಿ ತೇಲಿ ಬರುವ ತೊಟ್ಟಿಲಲ್ಲಿ ಸಿಕ್ಕಿದ ಮಕ್ಕಳು ಅಂತ ತಮ್ಮ ಪರಿಚಯ ಹೇಳಿದರು. ಈ ಮಕ್ಕಳ ಪೂರ್ಣ ಪರಿಚಯ ತಿಳ್ಕೊಳ್ಬೇಕು ಅಂತಾದ್ರೆ ನಿನ್ನಿಂದ ಸಾಧ್ಯ ಅಂತ ಅವ್ರು ಹೇಳಿದರು. ಈ ಮಕ್ಕಳು ಸಿಕ್ಕಿದವರು ಅಂತ ಹೇಳಿದ್ರಲ್ಲ, ಎಲ್ಲಿ ಸಿಕ್ಕಿದವರು? ಒಡೆಯ, ಸರಿಯಾಗಿ ನನಗೆ ನೆನಪಾಗುವುದಿಲ್ಲ. ತಕ್ಕ ಮಟ್ಟಿಗೆ ನೆನಪು ಆದರೆ ನೆನಪು ಮಾಡಿಕೊಂಡು ಹೇಳಬಹುದು. ಸಾಧ್ಯವಾ? ಸಾಧಾರಣ 18-20 ವರ್ಷಗಳ ಹಿಂದೆ
ನರ್ಮದಾ ನದಿಗೆ ಮೀನು ಹಿಡಿಬೇಕು ಅಂತ ಆಲೋಚನೆ ಮಾಡಿ ಬೆಳಿಗ್ಗಿನ ಜಾವದಲ್ಲಿ ಎದ್ದು ಹೋದೆ. ಹೋಗಿ ಬಲೆ ಬೀಸಿದೆ. ಆ ದಿನ ಒಂದೇ ಒಂದು ಮೀನು ಸಿಗಲಿಲ್ಲ ನನಗೆ. ಮೀನೇ ಸಿಗಲಿಲ್ವಲ್ಲ ಅಂತ ಆಲೋಚನೆ ಮಾಡಿ ದಡವನ್ನು ಸೇರಿ ಕುಳಿತು ಆ ಬಳಿಕ ಹೊಳೆ ಕಡೆ ನೋಡ್ತೇನೆ, ಒಂದು ತೊಟ್ಟಿಲು ತೇಲಿ ಬರುವುದನ್ನು ಕಂಡೆ. ಆಶ್ಚರ್ಯವಾಯಿತು. ಮನೆಯಲ್ಲಿದ್ದಂತಹ ತೊಟ್ಟಿಲು ಇರಬೇಕಾದಂತಹ ತೊಟ್ಟಿಲು ಸರಿ ಹೊಳೆಯಲ್ಲಿ ತೇಲಿ ಬರ್ತದೆ ಅಂತ ಆದ್ರೆ ಆಶ್ಚರ್ಯ ಆಗಬೇಕಾದದ್ದಲ್ವೇ? ಆದ್ರೆ ತಪ್ಪಲ್ಲ. ಎಲ್ಲಿಂದ ಬಂದಿರಬಹುದು, ಯಾಕೆ ಬಂದಿರಬಹುದು, ತೊಟ್ಟಿಲು ಹೌದಾ ಅಲ್ವಾ ನೋಡುವ ಅಂತ ಪಕ್ಕನೆ ಹೊಳೆಗಿಳಿದು ಆ ತೊಟ್ಟಿಲನ್ನು ಮೇಲೆತ್ತಿದೆ. ತೊಟ್ಟಿಲು ಹೌದಾಗಿತ್ತು. ಮೇಲೆತ್ತಿ ತಂದು ನೋಡ್ತೇನೆ, 2 ಮಕ್ಕಳಿದ್ದು, ಒಂದು ಗಂಡು ಮತ್ತೊಂದು ಹೆಣ್ಣು. ಸರಿ. ಆ ಮಗುವನ್ನ ಒಂದನ್ನು ನಾನು ಸಾಕಿದೆ, ಮತ್ತೊಂದನ್ನು ಸುಬಲ ಮಹಾರಾಜರಿಗೆ ಒಪ್ಪಿಸಿದೆ. ಮರುದಿನ ನನಗೆ ಮತ್ತೆ ಕುತೂಹಲ ಒಡೆಯಿತು. ತೊಟ್ಟಿಲು ತೇಲಿ ಬಂದಿದೆ ಅಂತ ಆದ್ರೆ ಮೇಲ್ಭಾಗದಿಂದ ಯಾರೋ ಬಿಟ್ಟದ್ದಿರಬೇಕು ತಾನೆ ಅಲ್ವೇ? ಹೊಳೆ ಮೇಲ್ಭಾಗದಲ್ಲಿ ಯಾರ ಮನೆ ಉಂಟು, ಯಾಕಿರಬಹುದು ನೋಡುವ ಅಂತ ನಿಧಾನ ಹೊಳೆ ತೀರದಲ್ಲಿ ಹೋದೆ. ದಡದಲ್ಲಿ ಹೋಗ್ತಾ 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 ಮುಂದೆ ಹೋಗುವಾಗ ದೂರದಲ್ಲಿ ಒಂದು ಡೇರೆ ಕಣ್ಣಿಗೆ ಕಂಡಿತ್ತು. ಯಾರೋ ಬೇಡುವವರು ಡೇರೆ ಇರಬಹುದು ಅಂತ ಆಲೋಚನೆ ಮಾಡಿ ಮುಂದೆ ಹೋಗಿ ನೋಡುವಾಗ ಬೇಡುವವರ ಭಿಕ್ಷುಕರದ್ದು ಡೇರೆ ಆಗಿರಲಿಲ್ಲ. ರಾಜ ಮನೆತನದವರು ಬಂದು ಉಳಿದುಕೊಳ್ಳುವಂತಹ ಡೇರೆ ಆಗಿತ್ತು ಒಡೆಯ. ಹಾಗಾದ್ರೆ ಇದು ಯಾರು ಉಳಿದದ್ದು, ಯಾರದ್ದಿರಬಹುದು ಅಂತ ನಿಧಾನವಾಗಿ ಡೇರೆಯ ಹತ್ತಿರದಲ್ಲಿ ಹೋಗಿ ನೋಡುವಾಗ ಗಂಡಸಿನ ಹೆಣ ಬಿದ್ದಿತ್ತು. ಹೌದೇ? ಹೆದರಿಕೆ ಆಯಿತು. ಹಾಗಾದರೆ ಡೇರೆ ಒಳಗೆ ಏನುಂಟು ನೋಡುವ ಅಂತ ನಿಧಾನವಾಗಿ ಎಣಿಕಿ ನೋಡ್ತೇನೆ, ಹೆಂಗೊಲೆ ಆಗಿತ್ತು. ಹೊರಬದಿಯಲ್ಲಿ ಒಬ್ಬ ಗಂಡಸಿನ ಕೊಲೆ ನಡೆದಿತ್ತು. ಡೇರೆ ಒಳಗಡೆ ಹೆಂಗಸು ಸಾವಾಗಿತ್ತು. ಹಾಗಾದ್ರೆ ಇನ್ನೇನುಂಟು ಅಂತ ಡೇರೆ ಒಳಗೆಲ್ಲ ನೋಡುವಾಗ 2 ಹಗ್ಗ ಜೋತಾಡ್ತಾ ಇತ್ತು. ನನಗೆ ಸಿಕ್ಕಿದ ತೊಟ್ಟಿಲಲ್ಲಿ ಹಗ್ಗ ಇರ್ಲಿಲ್ವಾ? ಹಗ್ಗ ಇರಲಿಲ್ಲ. ನಾನು ಕಂಡ ಹಗ್ಗದಲ್ಲಿ ತೊಟ್ಟಿಲು ಇರಲಿಲ್ಲ. ಹಾಗಾದ್ರೆ ಇಲ್ಲಿಂದಲೇ ಇರಬಹುದೋ ಏನೋ ಅಂತ ಆಲೋಚನೆ ಮಾಡಿ ಹೆಣವನ್ನು ನೋಡಿದ ನಾನು ಹೆದರಿ ಓಡಿ ಬಂದೆ. ಮುಂದೇನಾಯ್ತು ನನಗೆ ಗೊತ್ತಿಲ್ಲ. ಪಡವಿಪನದ ಕೇಳಿ ಶುಭ್ರಾಂಗನನು ಕಂಡು ಎಡತೋಳ ಈಕ್ಷಿಸುತ್ತ ದೃಢವಾದ ಮಜ್ಜೆಯು ದಾರಿಗೆ ಕೊರಳಲಿ ಒಡಗಿರೆ ಮುದ ತಡೆದ ಮದನಾರಿ ನಿನ್ನಯ ಲೀಲೆಯಿದೆಲ್ಲವೂ ಮದಮುಖರನು ಶಿಕ್ಷಿಸಿ ಬದುಕಿಸಿದೆಯ ವಂಶ ಲತೆಯದು ನೀನಿಂದು ಸದಯ ತೋರ್ತೆಯ ಶಿವನೇ. ಏನು ಸ್ವಾಮಿ ಇದೆಲ್ಲ? ಏನು ಕೈರವ? ನಾನು ಹೇಳಿದ ಕಥೆಯನ್ನು ಕೇಳಿದ ತಕ್ಷಣವೇ ಮಗನೇ ಅಂತ ಕರೆದ್ರಿ, ಮಗಳೇ ಅಂತ ಒಪ್ಪಿಕೊಂಡ್ರಿ. ಹೌದು. ಭಾವ ಉದ್ವೇಗದಿಂದ ಅವರು ಅಪ್ಪ ಅಪ್ಪ ಅಂತಂದ್ರು. ನೀವು ತಂದೆ ಆಗುವುದಕ್ಕೆ ಸಾಧ್ಯವೇ? ಅವರು ಮಕ್ಕಳಾಗುವುದಕ್ಕೆ ಸಾಧ್ಯವೇ? ಹೌದೇ ಅಂತಾದ್ರೆ ಹೊಳೆಯಲ್ಲಿ ತೇಲಿ ಹೋಗುವುದಕ್ಕೆ ಸಾಧ್ಯವೇ? ನನಗಿದ ಆನೆ ಮೇಲೆ ಮಳೆ ಒಯ್ದಾಗ ಉಂಟಪ್ಪ. ಕೇಳುವವರಿಗೂ ಕಂಡವರಿಗೂ ಹಾಗೆ ಕೈರವ. ಇದೊಂದು ದೊಡ್ಡ ಕತೆ ಕೈರವ. ಬಹಳಷ್ಟು ದೊಡ್ಡ ಕತೆ. ಸಂಕ್ಷಿಪ್ತವಾಗಿ ಹೇಳ್ತೇನೆ. ಏನು ಹೇಳಿ? ಪ್ರಾಯ ಸಮರ್ಥರಾದಂತ ನಾನು ಶರ್ಮಿಳೆ ಎಂಬ ಹೆಣ್ಣೊಬ್ಬಳನ್ನು ಮದುವೆಯಾದೆ. ನಮ್ಮೊಬ್ಬರ ದಾಂಪತ್ಯದ ಪ್ರತೀಕವಾಗಿ ಗರ್ಭಿಣಿಯಾದಳು. ಸರಿ. ಗರ್ಭಿಣಿಯಾದಂತ ಹೆಣ್ಣು ಪ್ರಥಮ ಹೆರಿಗೆ ತವರು ಮನೆಯಲ್ಲಿ ಆಗಬೇಕು ಎಂಬುದು ಶಾಸ್ತ್ರ. ಹಾಗೇ ಕಳುಹಿಕೊಟ್ಟೆ. ಹೆರಿಗೆಯಾಯಿತು. ಉಭಯ ಮಕ್ಕಳನ್ನು ಹಡೆದಳು. ಒಂದು ಗಂಡು ಒಂದು ಹೆಣ್ಣು. ಹುಟ್ಟಿದ ಮಕ್ಕಳ ಸುದ್ದಿಯನ್ನು ಕೇಳಿದಾಗ ಅತಿಯಾದ ಆನಂದ ಉಂಟಾಯಿತು. ಕಂಡೆ, ಕರೆದುಕೊಂಡು ಬರುವುದಕ್ಕೆ ಹೊರಟೆ. ಆಗ ರಾಜ ಪುರೋಹಿತರೊಂದು ಮಾತನಾಡಿದರು. ಏನಂತೆ? ಈ ಮಕ್ಕಳನ್ನ ಕಂಡ ಪುರೋಹಿತರು ಗಂಡಿನ ಕೈಯ ಎಡಭಾಗದಲ್ಲಿ, ಹೆಣ್ಣಿನ ಕುತ್ತಿಗೆಯ ಬಲಭಾಗದಲ್ಲಿ ಮಚ್ಚೆ ಇರುವುದರಿಂದ
ಅದ್ಯಾವುದೋ ಅನಿಷ್ಟ ಕಾದಿದೆ. ಹಾ, ಆದ್ದರಿಂದ ಅದಕ್ಕೆ ಪರಿಹಾರವನ್ನ ಮಾಡಿಯೇ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು. ಗಂಡಸರಿಗೆ ಎಡಭಾಗದಲ್ಲಿ ಮಚ್ಚೆ ಇರಬಾರದು, ಹೆಂಗಸರಿಗೆ ಬಲಭಾಗದಲ್ಲಿ ಮಚ್ಚೆ ಇರಬಾರದು. ಹಾ. ಆಯಾಯ ಜಾಗದಲ್ಲಿ ಆಯಾಯ ಮಚ್ಚೆಯ ಕುರುವನ್ನು ನೋಡಿದಂತಹ ಪುರೋಹಿತರು ಹಾ, ಇದು ಅನಿಷ್ಟ ಸೂಚಕ ಅಂತ ಹೇಳಿದ್ರು. ಹಾ, ಹಾಗೆ ಅದ ಪರಿಹಾರವನ್ನ ಮಾಡಿಯೇ ಕರೆದುಕೊಂಡು ಬರೋಣ ಅಂತ ಬಿಟ್ಟು ಬಂದೆ. ಸರಿ. ಹಾಗೆ 6 ತಿಂಗಳು ಗತಿಸಿತು. ಹಾ. ರಾಜಕೀಯ ಬಾಹುಳ್ಯ, ಹ್ಮ್ ಬಿಡುವಿಲ್ಲದ ರಾಜಕೀಯ. ಹ್ಮ್ ಕರೆದುಕೊಂಡು ಬರಬೇಕೆನ್ನುವ ಹಂಬಲವೂ ಉಂಟಾಯಿತು. ಕರೆದುಕೊಂಡು ಬರುವುದಕ್ಕೆ ನನಗೆ ಅನುಕೂಲ ಇಲ್ಲದೆ ಇರುವುದರಿಂದ ನನ್ನ ಭಾವನಾದ ಸುದರ್ಶನನ್ನ ಕಳುಹಿಕೊಟ್ಟೆ. ಹಾ ಹಾ ಕರೆದುಕೊಂಡು ಹೊರಟನಂತೆ. ನರ್ಮದೆಯ ತೀರಕ್ಕೆ ಬರುವಾಗ ರಾತ್ರಿ ಆಯಿತಂತೆ. ರಾತ್ರಿಯ ಪ್ರಯಾಣ ಮನುಷ್ಯರಿಗೆ ಶುಭ ಅಲ್ಲ. ಡೇರೆಯನ್ನ ಬಲಿದು ಅಲ್ಲೇ ಉಳಿದುಕೊಂಡಾಗ ಯಾರೋ ಕೆಟ್ಟವರು ಡೇರೆಯನ್ನ ಹೊಕ್ಕು ಸೇನಾಧಿಪತಿಯನ್ನ ಕೊಂದು ನನ್ನ ಮಡದಿಯನ್ನು ಕೊಂದು ಮಕ್ಕಳ ತೊಟ್ಟಿಲು ಸಮೇತ ನದಿಗೆ ಬಿಸಾಡಿದರಂತೆ. ನರ್ಮದಿ ನದಿ ತಟಾಕದಲ್ಲಿ ಡೇರೆಯನ್ನು ಹೊಡೆದಾಗ ರಾತ್ರಿ ಕಾಲದಲ್ಲಿ ದುಷ್ಕರ್ಮಿಗಳು ಡೇರೆ ಪ್ರವೇಶ ಮಾಡಿದ್ರು. ನಿಮ್ಮ ಮಡದಿಯನ್ನ ಕೊಂದರು, ಮಕ್ಕಳನ್ನ ಹೊಳೆಗೆ ಬಿಸಾಕಿದ್ರು. ಈ ವಿಚಾರ ಯಾರು ಹೇಳಿದ್ರು? ನನ್ನ ಭಾವನೆ ಬಂದು ಹೇಳಿದ. ಹಾ 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 ಹೆಂಡತಿಯನ್ನು ಮಕ್ಕಳನ್ನು ಕಳೆದುಕೊಂಡಂತ ನಾನು ನೊಂದೆ. ಸರಿ. ನೊಂದ ನನ್ನನ್ನು ನನ್ನ ತಂಗಿ ಹಾಗೂ ನನ್ನ ಭಾವ ಸಮಾಧಾನ ಪಡಿಸಿದರು. ಆಕಸ್ಮಿಕವಾಗಿ ಒದಗಿ ಬಂದಂತಹ ಬೇಟೆಯ ಅವಸರ. ಒಂದು ದಿನ ಬೇಟೆಗೆ ಹೊರಟೆ ಕೈರವ. ತನ್ನ ಭಾವನಾದಂತಹ ಸುದರ್ಶನ ತಾನೂ ಬರ್ತೇನೆ ಅಂದ. ಅವನನ್ನು ಜೊತೆಗೂಡಿ ಹೋದೆ. ವ್ಯಾಘ್ರವೊಂದನ್ನು ಕಂಡು ಬಾಣ ಪ್ರಯೋಗಿಸಿದೆ. ನನ್ನ ಬಾಣಕ್ಕೆ ತುತ್ತಾಗಿರುವಂತಹ ವ್ಯಾಘ್ರ ಪ್ರಾಣ ಬಿಡುವ ಸಂದರ್ಭ ನನ್ನ ಭಾವನಾದ ಸುದರ್ಶನ ಮೈ ಮೇಲೆ ಹಾರಿ ಅವನ ಪ್ರಾಣ ಹೋಗುವ ಸಂದರ್ಭ. ಸಾಯುವ ಸುದರ್ಶನ. ಬಾಣ ಬಿಟ್ಟವರು ನೀವು? ನಾನು. ವ್ಯಾಘ್ರ ಸಾಯುವ ಹೊತ್ತಿನಲ್ಲಿ ನಿಮ್ಮ ಭಾವನ ಮೈ ಮೇಲೆ ಎರಗಿತ್ತು. ಭಾವ ಅಂತ ಹೇಳಿದ್ರೆ ನಿಮ್ಮ ತಂಗಿಯ ಗಂಡ. ಹಾ ಹಾ ಸಾಯುವ ಕೊನೆಯ ಕ್ಷಣದಲ್ಲಿ ನನ್ನ ತಪ್ಪನ್ನು ಮನ್ನಿಸಿ ಎಂದು ಗೋಗೆರೆದ. ಅವರು ಸಾಯುವಾಗ ತಪ್ಪು ಏನ್ ಮಾಡಿದಾರಪ್ಪ? ಕೇಳಿದೆ. ಏನಂದ್ರು? ನಿಮ್ಮ ಹೆಂಡತಿ ಸಾಯುವುದಕ್ಕೂ ನಿಮ್ಮ ಮಕ್ಕಳನ್ನು ಹೊಳೆಗೆ ಬಿಸಾಡುವುದಕ್ಕೂ ಕಾರಣ ನಾನೇ ಅಂತ ತನ್ನ ತಪ್ಪನ್ನು ಒಪ್ಪಿಕೊಂಡ. ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಲಿಲ್ವೇ? ಪ್ರಶ್ನೆ ಮಾಡಿದೆ. ಏನಂದ್ರು? ನಿಮ್ಮ ತಂಗಿಯ ರಾಜ್ಯದ ದಾಹ, ಅವಳ ಪ್ರಚೋದನೆಯಂತೆ ಇದನ್ನೆಲ್ಲ ಮಾಡಿದ್ದೇನೆ ಅಂತ ಪ್ರಾಣ ಬಿಟ್ಟ. ಅವನ ಔರ್ಧೈಕ ಕಾರ್ಯಗಳನ್ನೆಲ್ಲ ಮುಗಿಸಿ ಅಪರಾಧಿಯಾದಂತಹ ತಂಗಿಯನ್ನ ಶಿಕ್ಷಿಸಬೇಕು ಅಂತ ಕೇಳಬೇಕಾಗಿತ್ತು. ಯಾಕೆ ಹೇಗೆ ಮಾಡಿದೆ? ನೇರವಾಗಿ ಅರಮನೆಗೆ ಬಂದೆ. ಸರಿ. ಅರಮನೆಗೆ ಬಂದ ಸಂದರ್ಭ ಈ ಸುದ್ದಿಯನ್ನ ಕೇಳಿದವಳು ಆತ್ಮಹತ್ಯೆ ಮಾಡಿಕೊಂಡ್ಳು. ತಂಗಿಯೂ ಸತ್ಲೆ, ಹೆಂಡತಿ, ಮಕ್ಕಳು, ಭಾವ, ತಂಗಿ ಎಲ್ಲರೂ ಸತ್ತು ಹೋದರು. ಅವ್ರಿಗಿಂತಲೂ ಒಂದೇ ಸಲ ಎಷ್ಟು ಜನ ಸತ್ತರು? ಹೌದು ಕೈರವ. ಆವಾಗ ಎಲ್ಲರನ್ನು ಕಳೆದುಕೊಂಡ ಬದುಕುವುದಕ್ಕೆ ನಾನು ಇಷ್ಟಪಡಲಿಲ್ಲ. ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಮಾಡ್ಕೊಳ್ಬೇಕಿತ್ತು. ಆ ಮನಸ್ಸು ಬರುವುದು ಸ್ವಾಭಾವಿಕ. ಹಾಗೆ ಆಯಿತು. ಹೌದೌದು. ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂಬಷ್ಟಕ್ಕೆ ಮಗು ಒಂದು ಅಳುವ ಧ್ವನಿ ಕೇಳಿಸಿತು ತೊಟ್ಟಿಲಲ್ಲಿ. ಹೌದು, ಆ ಮಗುವೇ ಇವಳು. ಯಾರು ಇವಳು? ನನ್ನ ಭಾವನ ಮಗಳು. ಭಾವ ಸಾಯುವಾಗ ಒಂದು ಮಾತನಾಡಿದ. ಏನು? ನನ್ನ ಮಗುವಿನ ಭವಿಷ್ಯತ್ತು ನಿಮ್ಮ ಕೈಯಲ್ಲಿ, ಅವಳನ್ನು ರಕ್ಷಣೆ ಮಾಡಿ ಅಂದ. ಆ ಮಾತಿಗಾಗಿ ಸಾಯುವ ನಾನು ಇವಳ ಭವಿಷ್ಯತ್ತನ್ನು ಲಕ್ಷ್ಯ ಇಟ್ಟು ಬದುಕಿದ ಕೈರವ. ಒಂದು ನೀವು ಉಳಿದದ್ರಿಂದ ಇಂದೀಗ ಆತನ ಎಡತೋಳಿನಲ್ಲಿ ಮಚ್ಚೆ, ಕುತ್ತಿಗೆಯ ಬಲಭಾಗದಲ್ಲಿ ಮಚ್ಚೆಯನ್ನು ಕಂಡು ನಿಮ್ಮ ಮಕ್ಕಳು ಅಂತ ಗುರುತಿಸಿರಿ. ನನ್ನ ಬಾಳನ್ನ ಕಾಣುವಂತ ಭಾಗ್ಯ ಆ ಮದನಾರಿಯೇ ಕರುಣಿಸಿದ. ಆಗಲಿ, ಭಾರಿ ಸಂತೋಷ ಆಯಿತು. ಮಾವ, ನನ್ನ ತಂದೆ ತಾಯಿ ಎಂತಹ ನೀಚರು! ಇವಳಿಗೆ ಅಂತಹ ತಂದೆ ತಾಯಿಯ ಹೊಟ್ಟೆಯಲ್ಲಿ ನಾನು ಹುಟ್ಟಲೇಬಾರದಿತ್ತು. ಗರ್ಭಪಾತ ಯಾಕೆ ಆಗಬಾರದಿತ್ತು ಹೇಳಿ ಮಾವ, ಯಾಕೆ ಆಗಬಾರದಿತ್ತು? ಸುಮ್ಮನೇರಿ. ಅಪ್ಪ ಅಮ್ಮನಿಗೆ ಬೈಬಾರದು, ಅದರಲ್ಲಿ ಸತ್ತ ಮೇಲೆ ಬೈಬಾರದು. ಈಗ ಕೇಳುದಿಲ್ಲಲ್ಲ ಅವರಿಗೆ. ಮಾವ, ಆದದ್ದಾಯಿತು, ಏನ್ ಮಾಡೋಣ? ಇಲ್ಲಿಯ ಅಧಿಕಾರ ಪಡೆಯುವುದಕ್ಕೆ ಯೋಗ್ಯತೆ ಇಲ್ಲದವಳು ನಾನು. ಇನ್ನು ಮೇಲೆ ನನಗೆ ಅಧಿಕಾರ ಬೇಡ. ನಿಮ್ಮ ಅಧಿಕಾರ ಪುನಃ ನಿಮಗೆ ಒಪ್ಪಿಸ್ತಾ ಇದ್ದೇನೆ. ಹಾಗೆ ಸ್ವೀಕರಿಸುವುದಕ್ಕೆ ಆಗುವುದಿಲ್ಲ ಮಗಳೇ. ದತ್ತಪಹಾರ ದೋಷ ಬರುತ್ತದೆ, ಅದನ್ನು ಸ್ವೀಕರಿಸಬಾರದು. ಕೊಟ್ಟದ್ದನ್ನು ಹಿಂತಿರುಗಿ ಪಡೆಯಬಾರದು. ಹಾಗೆ ತಗೊಳ್ಬಾರದು, ಬಡ್ಡಿ ಸಮೇತ ತಗೊಂಡ್ರು ದೋಷ ಇಲ್ಲ. ನೀವು ಸ್ವೀಕರಿಸುವುದಿಲ್ವಾ? ನಾನು ಸ್ವೀಕರಿಸುವುದಿಲ್ಲ. ನಿಮ್ಮ ಮಗ ಪ್ರಾಯ ಸಮರ್ಥನಾಗಿದ್ದಾನೆ, ಅವರಿಗೆ ಒಪ್ಪಿಸಿ ಬಿಡಿ. ನ್ಯಾಯವಾದ ಮಾತು. ಹೌದು, ಎಂತ ನ್ಯಾಯವಾದ ಮಾತು? ನಾನು ಪಡೆಯುವ ಹಾಗಿಲ್ಲ. ಯಾಕೆ ಗೊತ್ತಾ? ಉತ್ತಮಂ ಸ್ವಾರ್ಜಿತಂ ವಿತ್ತಂ, ಮಧ್ಯಮಂ ಪಿತರಾರ್ಜಿತಂ, ಅಧಮಂ ಭ್ರಾತೃವಿತ್ತಂಚ, ಸ್ತ್ರೀ ವಿತ್ತಂ ಅಧಮಾಧಮಂ ಅಂತ ಹೇಳಿದ್ರು. ನಾನು ಏನಾದ್ರೆ ಎಷ್ಟು ಸಲ ಹೇಳಿದೆ, ನಂಗಾದ್ರೂ ಅರ್ಥ ಆಗುವಾಗ ಹೇಳ ಪುಣ್ಯಾತ್ಮ ಅಂತ.
ಅದರಲ್ಲಿ ಅರ್ಥ ಇದೆ ನಿನಗಾದ್ರೆ ಅಂದ್ರೆ ನಾಳಿದ್ದದೆ ನನಗಾದ್ರೂ ಅರ್ಥ ಆಗುವಾಗ ಹೇಳು. ಸ್ತ್ರೀ ವಿತ್ತ ಅಧಮಾಧಮ. ತಾನು ಗಳಿಸುವುದು ಉತ್ತಮ, ತಂದೆಯವರಿಂದ ಪಡೆದದ್ದು ಮಧ್ಯಮ, ಸಹೋದರಿಂದ ಬಂದದ್ದು ಅಧಮ, ಹೆಣ್ಣಿನಿಂದ ಪಡೆದದ್ದು ಅಧಮಾಧಮ ಅಂತ ಹೇಳಿ ಆ ವಿಷಯ ಹೌದು. ಅದರಿಂದ ನಾನು ಪಡೆಯ ಈಗಲೂ ನಾನು ಊರಿನಲ್ಲೆಲ್ಲ ಅದೇ ಹೇಳುದಲ್ವಾ, ಎಂತದ ಮದುವೆ ಆಗುವ ಹುಡುಗರು ವರದಕ್ಷಿಣೆ ತಗೊಂಡು ಮದುವೆ ಆಗಬಾರದು. ಅಕಸ್ಮಾತ್ ವರದಕ್ಷಿಣೆ ತಗೊಂಡು ಮದುವೆ ಆಗ್ತಾರೆ ಅಂತ ಆದ್ರೆ ಅವರು ಸತ್ತ ಮೇಲೆ ಅವರ ಮೈಯಲ್ಲಿ ಹುಳ ಆಗ್ತದೆ. ಜೀವಿತದಲ್ಲೇ ಆಗ್ತದೆ ಅಂದ್ರೆ ಕೊಲ್ಲು ಹೊಡೆದ್ರು. ಹಾಗಾಗಿ ನಾನು ಪಡೆಯುವ ಹಾಗಿಲ್ಲ. ನಿಮಗೂ ಬೇಡ, ನನಗೂ ಬೇಡ, ನಿಮ್ಮ ಮಗನಿಗೂ ಬೇಡ, ನನಗೂ ಬೇಡ. ಮತ್ ನಮ್ಮ ಹತ್ರ ಒಂದು ಕೇಳಬೇಡಿ. ನಾನು ಬದುಕುದಿಲ್ಲ, ನಾನು ಸಾಯ್ತೇನೆ. ಸ್ವಲ್ಪ ಹಿಡ್ಕೊಳ್ರಿ. ಯಾಕೆ ಸಾಯ್ತಾರಂತೆ, ಸತ್ರೆ ಪ್ರಾಣ ಹೋಗ್ತದೆ, ಪ್ರಾಣ ಹೋದ ಮೇಲೆ ಜೀವ ಉಳಿಯುವುದಿಲ್ಲ, ಎಲ್ಲ ಒಂದೇ. ಜೀವ ಹೋದ ಮೇಲೆ ಗಾಳಿ ಹೋಗ್ತದೆ. ಏನ ಈಗ ಸಾಯ್ತಾರ ಅಂತ ಹೇಳಿದವರೆಲ್ಲ ಸಾಯಬೇಕಾದ ಪ್ರಮೇಯ ಇಲ್ಲ ಮಗನೇ. ಅಪ್ಪ, ಹೆಣ್ಣಿನ ಸಂಪತ್ತು ಅಂತ ಯೋಚನೆ ಮಾಡಬೇಡ. ನಿನ್ನನ್ನು ಕಂಡಾಗಲಿಂದ ಕುರಿತಾಗಿ ಆಕರ್ಷಿತಳಾಗಿದ್ದಾಳೆ. ಆದ್ರಿಂದ ಇವಳು ಎಂತ ಇವನಲ್ಲಿ ಮನಸ್ಸಿಟ್ಟಿದ್ದೇನೆ. ಮನಸ್ಸು ಮಾಡಿ ಆಯ್ತಾ? ಸುಲಭ ಶೈಲಿ. ಮನಸ್ಸು ಮಾಡಿ ಹೌದು, ಬಂದು ಕೂಡಲೇ ಬಂದ. ಎಂತ ಕಾಲ ಬಂದು ಹೋಯ್ತು. ನಿಮ್ಮ ಕಾಲದಲ್ಲಿ ಹೀಗೆಲ್ಲ ಇದ್ದಿತ್ತ? ಇರ್ಲಿಲ್ಲ. ನಾನು ಮದುವೆ ಆಗಿ 3 ವರ್ಷ ನನ್ನ ಹೆಂಡತಿ ಮುಖ ಕಂಡವ ಅಲ್ಲ, ಆದ್ರೂ ಒಂದು ಮಗು ಆಗಿದೆ, ಆ ಪ್ರಶ್ನೆ ಬೇರೆ ಬಿಡು. ಈಗ ಬರ್ತಾ ಬರ್ತಾ ಮನಸ್ಸಾಗಿ ಆಯ್ತು ಮದುವೆ. ಕಾಲ ಹಾಗೆ ಕೈರವ, ಬದಲಾದ ಕಾಲಕ್ಕೆ ಹೊಂದಿಕೊಳ್ಳಬೇಕು. ಆದ್ದರಿಂದ ಹೆಂಡತಿಯನ್ನು ಸ್ವೀಕರಿಸಿದ ಮೇಲೆ ಹೆಣ್ಣಿನ ಸಂಪತ್ತು ಎನ್ನುವ ಪ್ರಶ್ನೆ ಇಲ್ಲ. ಹೆಂಡತಿಯದ್ದು ಎಲ್ಲ ಹೆಂಡತಿಯಲ್ಲಿ ಇದ್ದ ವಸ್ತುಗಳೆಲ್ಲ ನಮ್ಮದೇ ಅಂತ ಭಾವಿಸಿದ್ರೆ ಅದು ಶ್ರೀವಿತ್ತ ಅಂತ ಆಗುವುದಿಲ್ಲ. ಏನೇ ಇದ್ರು ನನ್ನ ತಂಗಿಯ ಬಾಳೊಂದು ನೇರ ಆಗುವವರೆಗೆ ನಾನು ಮದುವೆ ಆಗುವ ಹಾಗಿಲ್ಲ. ಅದಕ್ಕೆ ಕಾರಣ ಶಿಥಿಲ. ದಾರಿಗೆ ಈ ಸ್ಥಿತಿಯ ಕಾರಣವಾದಂತಹ ಆ ಶಿಥಿಲನನ್ನ ಒಂದೇ ಶರದಿಂದ ಅವನ ಕೊರಳಿದ್ದೇನೆ. ಬಂಗಡಿ ಹಾಗೆ ಶುಭ್ರಾಂಗ ಮುಂದುವ. ಬಂದೆ. ನೀನು ಅಧಿಕ ಪ್ರಸಂಗ ಮಾಡ್ಲಿಕ್ಕಿಲ್ಲ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡತಕ್ಕದ್ದು. ನಾವು ಇಲ್ಲಿ ಬಂದ ಸಮಯ ಆಯ್ತು, ಕೆಲವು ಸಮಯ ಆಯ್ತು. ನಿನ್ನಲ್ಲಿ ನಾ ಏನು ಕೇಳದೆ? ನನ್ನ ಮಗಳ ಬಾಳನ್ನು ನೇರವಾಗಿ ಮಾಡಿಕೊಡುವನ್ನ. ಹೌದು. ಅದಕ್ಕೆ ನೀನೇನಂದೆ? ತಾಳು. ಎಲ್ಲಿವರೆಗೆ ತಾಳಬೇಕು? ನೆಟ್ಟ ಗಿಡ ಫಲ ಕೊಡುವವರೆಗೆ ತಾಳು. ಶಾಂತಿಯ ತಾಳು. ಸಮಾಧಾನ. ನನಗೆ ಶಾಂತಿ ಇಲ್ಲ, ಮತ್ತೆ ಇನ್ನು ಕ್ರಾಂತಿ. ಕ್ರಾಂತಿಯ? ಹೌದು. ಏನ್ ಮಾಡ್ತೀವಿ? ಕ್ರಾಂತಿಯಿಂದ ಕೆಲಸ ಆಗ್ತದೆ ಅಂತ ನನಗೆ ಮೊದಲೇ ಗೊತ್ತಿದ್ದಿತ್ತು. ಆದ್ರೆ ನಾವು ಹೋಗ್ಲಿಲ್ಲ. ಯಾಕೆ? ಹೋಗುವುದಕ್ಕೆ ನನಗೆ ಜನ ಸಿಗ್ಲಿಲ್ಲ. ಇವತ್ತು ಮಹಾರಾಣಿಯವರು ಹೊರಟು ನಿಂತಿದ್ದಾರೆ. ಇವರೊಂದಿಗೆ ನಾನು ಅಲ್ಲಿವರೆಗೆ ಹೋಗ್ತೇನೆ. ಹೋದ ತಕ್ಷಣವೇ ಶಿಥಿಲ ನನ್ನ ನೋಡ್ತಾನೆ. ನೋಡಿದ ತಕ್ಷಣ ಓಡಿ ಬಂದು ನನ್ನ ಮಗಳನ್ನು ಮದುವೆ ಆದ್ರೆ ಆದ, ಆಗದೆ ಹೋದ್ರೆ ಬಂಗಡಿ ಉಪ್ಪು ಹಾಕಿ ಮಾಡಿಸಿ ಮಳೆಗಾಲ ಖರ್ಚಿಗೆ. ಶುಭ್ರಾಂಗ, ನೇರವಾಗಿ ಶಿಥಿಲ್ನಲ್ಲಿ ಹೋಗ್ತೇನೆ. ಹೋದ ತಕ್ಷಣ ಓಡಿ ಬಂದು ನನ್ನ ಮಗಳನ್ನು ಮದುವೆ ಆದ್ರೆ ಆದ, ಆಗದೆ ಇದ್ರೆ ಅವನ ಜುಟ್ಟ ಹಿಡಿದು ದರ 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 ಹೇಳ್ಕೊಂಡು ಬಂದು ನನ್ನ ಮಗಳ ಎದುರಿನಲ್ಲಿ ನಿಲ್ಲಿಸಿ, ಶಿಥಿಲ ಮದುವೆಯಾಗ ಆಗುದಿಲ್ಲ, ಆಗುದಿಲ್ಲ, ಆಗದೆ ಹೋದ್ರೆ ಕೈರವ ಹೋದ. ಕೈರವ ಅಜಯ, ಕೈರವ ಇವನು ಹೆಣ ಹೊರದಾಯ್ತಲ್ಲ ಅಂತೆ. ಹೇಳಪ್ಪ. ಶುಭ್ರಾಂಗ, ನೀವೆಲ್ಲ ಏನು ಹಿಂದೋಗಿ ನಿಂತಿದ್ದೀರಿ? ನಾವು ಹಿಂದೋಗಿ ನಿಂತದಲ್ಲ, ನೀನು ತಿರುಗಿ ಕುಳಿತದ್ದಷ್ಟೇ. ತಿರುಗಿ ಬಿದ್ದಿದ್ದೀನಿ ನಾನು. ತಿರುಗಿ ಬಿದ್ದದ ಬಿಡುದಿಲ್ಲ. ಅಲ್ಲಿವರೆಗೆ ಹೋಗಿ ಏನು ಒಂದು ನೋಡುವುದೇ.
ಹಾಳಾಗಿದೆ ನಿಮಗೆ. ಯಾಕೆ ಏನೊಂದು ಎರಡು ಸುತ್ತ ಹಾರಿ ಇಲ್ಲಿ ಬಿದ್ದವ ಏನ್ ಮಾಡ್ತಾನೆ ಅಂತಲ್ವಾ? ತಿರುಗಿ ಬಿದ್ದ- ಅನುಮಾನ ಬೇಡ ನಿಮ್ಗೆ ಯಾಕೆ ನನಗೇನು ಮಾಡ್ಲಿಕ್ಕೆ ಆಗದೆ ಇದ್ರೆ ದೂರದಲ್ಲಿ ನಿಂತ ಅವನ ತಲೆಗೆ ಒಂದು ಕೊಲ್ಲಾದ್ರೂ ಹೊಡೆದು ಬರ್ತೇನೆ. ನಾನು ಅದಕ್ಕೆ ಹೇಳಿದ್ರು ನಿಮಗೆ ತಲೆ ಸರಿ ಇಲ್ಲ ಅಂತ. ಅಲ್ಲವೇ ಇದ್ದರೆ ಇವಳು ಸರಳಿನಿಂದ ಅವನ ಕೊರಳರಿತೇನೆ, ನೀನು ದೂರದಲ್ಲಿ ನಿಂತು ಕಲ್ಲು ಹೊಡಿತೀಯ. ಕಲ್ಲು ಹೊಡೆದು ಅವ ಸತ್ತೋದ್ರೆ ಅವಳ ಗತಿ ಏನು? ನನ್ನ ಮಗಳ ಗತಿ ಏನು? ಅಲ್ಲ ನಿಮ್ಗೆ ಇನ್ಯಾವಾಗ ಬುದ್ಧಿ ಬರುದು ಯಾವಾಗ? ಯಾಕೆ ನಾವೆಲ್ಲ ಸತ್ತ ಮೇಲೆ ಏನಾಯ್ತು? ಸರಳಿನಿಂದ ಕೊರಳಾದ್ರೆ ನನ್ನ ಮಗಳು ಗತಿ ಏನಾಗ್ಬೇಕಂತಾನೆ. ಅಜ್ಜಯ್ಯ, ನಾನು ಹಾಗೆ ಹೇಳಿದೆ, ನೀನೇನ್ ಹೇಳಿದೆ? ಸೀಳ್ತೇನೆ, ಕಲ್ಲು ಹೊಡಿತೇನೆ, ಕೊಲ್ತೇನೆ ಅಂತ ಹೇಳಿದ್ಯಲ್ಲ. ಇದು ಹಳೆಯ ತಲೆ, ನಿನ್ನದು ಎಳೆಯ ತಲೆ. ಇದು ಹಳತಾ ಇತ್ತು, ಇದು ಎಳತಾ ಇತ್ತು. ಮುದ್ದಿದಲ್ಲಿ ಅವರು ಒಂದು ಯೋಚನೆ ಮಾಡಬೇಕು. ಯಾವ ಮನುಷ್ಯ ಎಷ್ಟೇ ಕೆಟ್ಟವನಾಗಲಿ ಕಾಲ ಗತಿಸಿದಾಗ ಬದಲಾವಣೆ ಆಗುವುದಕ್ಕೆ ಸಾಧ್ಯ. ಮೊದಲು ಕೆಟ್ಟವನಾದ, ಕಾಲಗತಿಯಿಂದ ಬದಲಾದ್ರೂ ಆಗಬಹುದು. ಬದಲಾಗಲೇ ಇದ್ರೆ ಆಮೇಲೆ ನೋಡಿಕೊಳ್ಳೋಣ. ಮನುಷ್ಯ ಯಾರೇ ಆಗಿರ್ಲಿ ಇದ್ದಾಗೆ ಇರುವುದಿಲ್ಲ. 12 ವರ್ಷಕ್ಕೊಂದ್ಸಲ ಧಾತು ಬದಲಾಗ್ತದೆ ಅಂತ ಕೇಳಿದ್ದೆ ನಾನು. ಇದು ಬುದ್ಧಿ. ಹಾಗಾಗಿ ಅಂತ ಸಂದರ್ಭ ಶಿಥಿಲನಿಗೆ ಬಂತು ಅಂತ ಆದ್ರೆ ಅವನಾಗಿ ಮದುವೆ ಆಗಬಹುದು. ಅಕಸ್ಮಾತ್ ಆಗದೆ ಹೋದ್ರೆ ನೋಡಿಕೊಳ್ಳೋಣ. ಅಡ್ಡಿಲ್ಲ. ಸರಿ. ಎಂತದ ವಾಸನೆ ಬರ್ತದೆ? ಏನು ಪ್ರಾಣಿಯ ಗುಣ ಎಂತದಿದು? ಎಂತದು ವಾಸನೆ ಬರ್ತಾ ಉಂಟಲ್ಲ? ವಾಸನೆ ಪರಿಮಳವ? ಪರಿಮಳ, ಒಗ್ಗರಣೆಯ ಪರಿಮಳ. ಯಾವ್ದಕ್ಕೆ ಹಾಕಿದ್ದು? ಅಡುಗೆ? ಹೌದು. ಅಡುಗೆ ಎಲ್ಲಿ? ಅಡುಗೆ ಮನೆಯಲ್ಲಿ, ಅರಮನೆಯಲ್ಲಿ. ಯಾರು ಅಡುಗೆ ಮಾಡಿದ್ಯಾರು? ಬ್ರಾಹ್ಮಣರು. ಭಟ್ರು ಇಲ್ಲಿ ನಿಮ್ಮೂರಿನವರು. ಹೌದು. ಅವರಿಗೆ ಅಡುಗೆ ಮಾಡ್ಲಿಕ್ಕೆ ಬರ್ತದೆ? ಅದಕ್ಕೆ ಇಟ್ಕೊಂಡಿದ್ದವರನ್ನ ಎಂತ ಅಡುಗೆ ಮಾಡ್ಲಿಕ್ಕೆ? ನೀವು ಬೇಸೂರನ್ನ ಇಟ್ಕೊಂಡಿದ್ದೆ ಹೊರತು ಅಡುಗೆ ಮಾಡುವವ್ರನ್ನ ಮಾತಾಡ್ತಾರೆ. ನಾವು ಇಲ್ಲಿ ಬಂದು ಎಷ್ಟು ಸಮಯ ಆಯ್ತು? ಕೆಲವು ಸಮಯ ಆಯ್ತು. ಒಂದು ದಿವಸ ಆದ್ರೂ ಬಂಗುಡಿ ಹುಳಿ ಮಾಡಿ ಏನು ಮಾತಾಡ್ತೀಯ? ಬ್ರಾಹ್ಮಣರು ಬಂಗುಡಿ ನಿನ್ನ ಕಥೆ ಹುಳಿ ಮಾಡುವುದಿಲ್ಲ. ನಾ ಮಾಡಬೇಕು ಅಂತ ಹೇಳುದಿಲ್ಲ. ಹುಳಿ ಪಾತ್ರಕ್ಕೆ ಒಂದು ಬೊಂಗುಡಿ ಮೀನು ತೆಗೆದು ಹಾಕಿದ್ರೆ ಅದನ್ನ ತಗೊಂಡು ನಾ ತಿಂತಿರ್ಲಿಲ್ವೇ? ಇಲ್ಲಿರುವರೆಲ್ಲ ಸಸ್ಯಾಹಾರಿಗಳು. ನಾವು ಮಾಂಸಾಹಾರಿಗಳು ಅಂತ ಹೇಳುದಿಲ್ಲ. ಒಂದು ಬಂಗಡಿಯಲ್ಲಿ ಮಾಂಸಾಹಾರಿ ಆಗುದಿಲ್ಲ. ಕತೆ ಹಾಳಾಯ್ತು. ನನಗೆ ಮೀನಿಲ್ದೆ ಆಗುದಿಲ್ಲ. ನಿನಗೆ ಮೀನಿಲ್ದೆ ಇದ್ರೆ ಆಗುದಿಲ್ಲ. ಅವರವರಿಗೆ ಬೇಕಾದ್ದು ಅವರವರೇ ಮಾಡ್ಕೊಳ್ಬೇಕು. ಹಾಗಾದ್ರೆ ಒಂದು ಕೆಲಸ ಮಾಡುವ, ಒಂದು ನನಗೆ ಒಂದು ದೋಣಿ ಇದ್ರು ಕೊಡಿ. ಆದಷ್ಟು ಬೇಗ ಹೊಳೆಗೆ ಹೋಗ್ತೀನಿ, ದೋಣಿಯನ್ನು ಇಳಿಸ್ತೇನೆ, ಇಳಿಸಿ ಮೀನು ಹಿಡಿದು ಬಂದು ಪಲ್ಯ ಮಾಡಿ ನಿನ್ನನ್ನು ಕರಿತೇನೆ. ಪುಣ್ಯಾತ್ಮ, ಈಗೆಲ್ಲ ದೋಣಿ ಎಲ್ಲ ಮಾಡಿಕೊಡ್ಲಿಕ್ಕೆ ಆಗ್ತದಾ? ಏನು? ನನ್ನ ಪ್ರಾಯದ ಕಾಲದಲ್ಲಿ ವಿಹರಿಸುವುದಕ್ಕೆ ಒಂದು ದೋಣಿ ಬಳಸಿದ್ದೇನೆ. ಅದು ಈಗ ಅದನ್ನ ಕಳಚಿ ಬದಿಗಿಟ್ಟಿದ್ದೇನೆ. ಕೌಚಾಗಿದ್ದೀರಿ? ತೂತಾಗಿದೆ. ನೀವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ. ನಿಮ್ಮ ಪ್ರಾಯದ ಕಾಲದಲ್ವಾ? ಸರಿ, ತೊಂದ್ರೆ ಇಲ್ಲ. ನಮಗೇನು ಅಡ್ಡಿಯಂತರ ಇಲ್ಲ. ಅದನ್ನ ಅಂಗತಾನ ಹಾಕಿ ಕೊಡಿ. ಎಂತ ತೂತೆ ಇರ್ಲಿ ಅದನ್ನ ಮುಚ್ಚಿ ಹೊಳಗಿಳಿಸಿ ಮೀನು ಹಿಡಿಯುವ ಕೆಲಸ ನಾನು. ಅಲ್ಲ, ಅದೆಲ್ಲ ನಾನು ಕೇಳುವುದು. ಈಗ ಹೊಳಗೆ ಇಳಿತಿ, ಹೌದು, ಗಾಳ ಹಾಕ್ತಿ. ನಾನು ಹೌದು ಬಲೆಗೆಲ್ಲ ತಗೊಂಡು ಹೋಗಬೇಡ. ಇಲ್ಲ, ಗಾಳವೇ ಹಾಕಿ ಮೀನು ಹಿಡಿಯುವ. ಅಲ್ಲ, ಇನ್ನೆಲ್ಲ ನಿನ್ನ ಗಾಳಕ್ಕೆಲ್ಲ ಮೀನು ಬಿದ್ದೀತಾ? ಸ್ವಲ್ಪ ಯೋಚನೆ ಮಾಡ್ಬೇಕು. ಒಳ ಸುತ್ತಿನ ಮಾತಾಡ್ಬೇಡ ನೀನು. ನಿಮ್ಮ ಮಾತೆಲ್ಲ ನಮ್ಗೆ ಅರ್ಥ ಆಗ್ತದೆ. ಮುದುಕರಾದ ನಾವು ಗಾಳ ಹಾಕಿದ್ರೆ ಮೀನು ಕಚ್ಚುವುದಿಲ್ಲ ಅಂತ ಹೇಳುದ ನೀನು? ಎಂತ ಮಾತಾಡ್ತೀನಿ ನೀನು? ನಮ್ಮಂತ ಮುದುಕರು ಗಾಳ ಹಾಕುವುದೇ ಇಲ್ಲ. ಗಾಳ ಹಾಕಿದ್ರೆ ಮೀನು ಸಿಕ್ತು ಅಂತ ಲೆಕ್ಕ. ನಿಮ್ಮಂತ ಹುಡುಗರು ಹಾಗಲ್ಲ. ಬೆಳಿಗ್ಗೆ ಹೋಗಿ ಗಾಳ ಕುಣಿಸ್ಲಿಕ್ಕೆ ಶುರು ಮಾಡಿದ್ರೆ ಮೀನು ಕಚ್ಚುವುದಿಲ್ಲ, ನೀವು ಮನೆ ಬದಿಗೆ ಹೋಗುದಿಲ್ಲ. ಏನ್ ನಮ್ಗೆ ಶುಭ್ರಾಂಗ ಇವರು ಉಭಯರ ಮಮತೆ ಮಡಿನಲ್ಲಿ ಮುದ್ದಿನ ಮುದ್ದೆಯಾಗಿ ಬೆಳೆದ ನನ್ನ ಶೈತಿಲ್ಲ ಅಂತ ಕರೆದರು. ಗುರುವಾದಂತಹ ಮಾವ ಶುಭ್ರಾಂಗರ ಮಾರ್ಗದರ್ಶನದಿಂದ ದಿನದಿಂದ ದಿನಕ್ಕೆ ನನ್ನ ಬದುಕು ಶುಕ್ಲ ಪಕ್ಷ ಶಿಷ್ಯಾಗಿ ವಿಕಾಸಗೊಳ್ಳುತ್ತಾ ಇದೆ. ಆದರೆ ಮನಸ್ಸಿಗೆ ಮಾತ್ರ ನೆಮ್ಮದಿಲ್ಲ. ಅನೇಕ ದಿವಸಗಳಿಂದ ಕಾಡ್ತಿದ್ದ ಪ್ರಶ್ನೆಗೆ
ಉತ್ತರ ಅಮ್ಮನಲ್ಲಿ ಕೇಳ. ಒಳ್ಳೇದಾಗ್ಲಿ ಮಗನೇ. ಏನು ಓಡೋಡಿ ಬಂದ ಉತ್ಸಾಹದಲ್ಲಿ ಕಾರಣ ಉಂಟಮ್ಮ. ಏನು ಮಗನೇ? ಮಾತೆ ಭಿನ್ನ ಪವಿದ ಪ್ರೀತಿಯು ಕೇಳು ತತ್ತೊಂತನಿ ಕುತ ಕಥೆಯ ತೈಯದಿನ ತೊಂತನಿ ಕುತಾತೈ ಮಾತೆ ಭಿನ್ನ ಪವಿದ ಮಾತೆ ಭಿನ್ನ ಪವಿದ ಪ್ರೀತಿಯು ಕೇಳು ಮಾತೆ ಭಿನ್ನ ಪವಿದ ಮಾತೆ ಭಿನ್ನ ಪವಿದ ಪ್ರೀತಿಯು ಕೇಳು ಪ್ರೀತಿಯು ಕೇಳು ಎನ್ನ ತಾತನೆಲ್ಲಿಯನೆಂಬ ನಿಜವನ್ನು ಕೇಳು ಎಲ್ಲಿಯನೆಂಬ ತಾತ ಎಲ್ಲಿಯನೆಂಬ ನಿಜವನ್ನು ಕೇಳು ಮಾತುಳ ನೋಳು ಬೆಸಗೊಂಡಾರೆ ಕಥೆಯಾಯು ಮಾತುಳ ನೋಳು ಬೆಸಗೊಂಡಾರೆ ಕಥೆಯಾಯು ತಾತಳೇವನು ದಯವಿರಿಸು ದಮ್ಮಯ್ಯ ದಯವಿರಿಸು ದಮ್ಮಯ್ಯ 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 ಮಾತೆ ಭಿನ್ನ ಪವಿದ ಪ್ರೀತಿಯು ಕೇಳು ಎನ್ನ ತಾತನೆಲ್ಲಿಯನೆಂಬ ನಿಜವನ್ನು ಕೇಳು ಅಮ್ಮಯ್ಯ ಮಗನೇ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಒಳ್ಳೆಯದಾಗ್ಲಿ. ಅಮ್ಮ ಇನ್ನೊಮ್ಮೆ ವಂದಿಸಿಕೊಳ್ತಾ ಇದ್ದೇನಮ್ಮ. ಅತಿ ವಿನಯ ಧೂರ್ತ ಲಕ್ಷಣ ಏನ? ಹೌದಾ? ಯಾಕೆ ಮತ್ತೆ ಮತ್ತೆ ನಮಸ್ಕಾರ ಅದು? ಅಮ್ಮ ಯಾವತ್ತು ನಿಮ್ಮನ್ನು ಕಾಣುವುದಕ್ಕಾಗಿ ಹೀಗೆ ಓಡಾಡಿ ಬರಲಿಲ್ಲ. ಹಾ. ಇಂದು ಶರವೇಗದಿಂದ ಬಹಳ ವೇಗವಾಗಿ ನಿಮ್ಮಲ್ಲಿ ಬರುವುದಕ್ಕೆ ಕಾರಣ ಅನೇಕ ದಿವಸಗಳಿಂದ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಓಹೋ. ಆ ಪ್ರಶ್ನೆಗೆ ಉತ್ತರ ನೀವಾಗಿ ಹೇಳಬೇಕಿತ್ತು, ಹೇಳಲಿಲ್ಲ ಎಂಬ ಕಾರಣಕ್ಕಾಗಿ ಸಮಯ ಈಗ ನನಗೆ ಸಿಕ್ಕಿದೆ. ಅದನ್ನು ನಾನೇ ಕೇಳಬೇಕು ಅಂತ ಬಂದೆ. ಯಾವ ಪ್ರಶ್ನೆ ಅದು? ಅಮ್ಮ ನಿಮ್ಮಲ್ಲೇ ಕೇಳಬೇಕು ಅಂತ ಉದ್ದೇಶ ಅಲ್ಲ. ನನ್ನ ಮಾವ ಗುರುಗಳಿದ್ದಾರಲ್ಲ ಶುಭ್ರಾಂಗರು, ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರಿಸುವವರು ಅವರೇ. ಆ ವಿಶ್ವಾಸ ಉಂಟು. ಏನ್ ಮಾಡೋಣ ಹೇಳಿ, ಏನು? ನಾನು ಕೇಳಬೇಕು ಅಂತ ಮಾವನ ಹತ್ರ ಹೋಗುವ ಮೊದಲೇ ನನ್ನ ಮಾವ ಸಿಟ್ಟು ಮಾಡ್ತಾರಮ್ಮ. ಅವನು ಕೇಳಕ್ ನಮ್ಗೆ ಭಯ ಆಗ್ತದೆ. ಮಗು ನೋಡಿದ್ರೆ ಸಿಟ್ಟು ಬರ್ತದೆ ನಿನಗೆ? ಹೌದು. ಓಹೋ. ಹಾಗಂತ ಮಾವ ಹೇಳುವುದಿಲ್ಲ, ನನ್ನ ಸಿಟ್ಟು ಮಾಡ್ತಾರೆ ಎಂಬ ಕಾರಣಕ್ಕಾಗಿ ಹೆತ್ತವೇ ಅಂತ ನಿಮ್ಮಲ್ಲಿಗೆ ಬಂದಿದ್ದೇನೆ. ನಾನು ನೋಡ್ತಾ ಪ್ರಶ್ನೆಗೆ ಉತ್ತರ ಕೊಡ್ಬೇಕಮ್ಮ. ಏನಂತ ಗಹನವಾದ ಪ್ರಶ್ನೆ ಏನದ್ದು? ಅಮ್ಮ ಓ, ನಾನು ನಿಮ್ಮ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದೇನೆ. ಹೌದು. ಹುಟ್ಟಿದ ಅಂದಿನ ಇಂದಿನ ತನಕೂ ಸಹ ತಂದೆ ಯಾರು ನಾನು ಕಾಣಲಿಲ್ಲ. ತಾಯಿಯ ಪ್ರೀತಿ ವಾಸ್ತವವನ್ನು ಕಾಣ್ತಾ ಇದ್ದೇನೆ ವಿನಃ ತಂದೆಯ ಪ್ರೀತಿಯಿಂದ ವಂಚಿತನಾಗ್ತಾ ಇದ್ದೇನೆ. ನನ್ನ ಅಪ್ಪ ಯಾರು, ಎಲ್ಲಿದ್ದಾರೆ, ಅವ್ರು ಯಾಕೆ ನನ್ನನ್ನು ಕಾಣ್ಲಿಕ್ಕೆ ಬರುವುದಿಲ್ಲ? ಅದೆಲ್ಲ ಯಾಕೆ ಈಗ ಅಷ್ಟು ಅವಸರ ಏನು? ಈಗ ಯಾಕೆ ಹೇಳ್ಬೇಕದನ್ನ ನಿನಗೆ? ಹೇಳ್ತೇನೆ ಅಂತ ಹೇಳಿದ್ದಲ್ವಾ? ಇವತ್ತೆಲ್ಲ ಮತ್ತೊಂದು ದಿವಸ ಹೇಳ್ತೇನೆ. ಕಾರಣ ಉಂಟಮ್ಮ. ಏನು? ಗೆಳೆಯರ ಜೊತೆ ಇರೇ ಮೊದಲಿಸುವರು ಗೆಳೆಯರ ಜೊತೆ ಇರೇ ಗೆಳೆಯರ 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 ಜೊತೆ ಇರೇ ಮೂದಲಿಸುವರು ಗೆಳೆಯರ ಜೊತೆ ಇರೇ ಗೆಳೆಯರ ಜೊತೆ ಇರೇ ಮೂದಲಿಸುವರು 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 ಮಲೆತರೆ ಆದರ ಪಿಂಡ ಎನ್ನುವರು ಮಲೆತ
ವಂಚನೆ ಬೇಳದಿರಿಂದು ಒಳಿತಲ್ಲ ವಂಚನೆ ವಂಚನೆ ಒಳಿತಲ್ಲ ಒಳಿತಲ್ಲ ವಂಚನೆ ಹೇಳದಿರೆನ್ನೋ ಗಳವ ಕತ್ತರಿಸಿ ಎನ್ನ ಗಳವ ಕತ್ತರಿಸಿ ನಾ ತೊರೆವೆ ಪ್ರಾಣವನು ದಯವಿರಿಸು ತಮ್ಮಯ್ಯ ತಮ್ಮಯ್ಯ. ಒಳಿತಲ್ಲ ವಂಚನೆ ಹೇಳದೀರಮ್ಮ ಗಳವ ಕತ್ತರಿಸಿ 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 ನಾ ತೊರೆವೆ ಪ್ರಾಣವನು. ಗೆಳೆಯರ ಜೊತೆಯಿರೆ ಮೂದಲಿಸುವರು ಮಲೆತರೆ ಹಾದರ ಪಿಂಡ ಹಾದರ ಪಿಂಡ ಹಾದರ ಪಿಂಡ ಎನ್ನುವರು ಮಾತೆ ಭಿನ್ನಪವಿದ ಪ್ರೀತಿಯು ಕೇಳು ಮಾತೆ ಭಿನ್ನಪವಿದ ಪ್ರೀತಿಯಂ ಕೇಳು ತಾತ ನೆಲೆಯನೆಂಬ ನಿಜವನ್ನು ಹೇಳು ಅಮ್ಮ. ಈ ವಿಷಯ ಕೇಳಿದಾಗ ನಿಮ್ಮ ಮನಸ್ಸು ನೋವು ಆಗ್ತಾ ಇತ್ತು ನನಗೆ ಗೊತ್ತುಂಟು. ಇವತ್ತಲ್ಲ ನಾಳೆ ಹೇಳ್ತೇನೆ ಅಂತ ಹೇಳಿದ್ದೇನೆ, ನಿನಗಷ್ಟು ಅವಸರ ಯಾಕೆ? ಅಮ್ಮ ನಿಮ್ಮ ಮನಸ್ಸು ನೋವಾದ್ರೂ ಸಹ ಇವತ್ತು ಈ ಪ್ರಶ್ನೆ ನಾನು ಉತ್ತರ ಕಂಡುಕೊಳ್ಳಲೇಬೇಕು. ಇವತ್ತಲ್ಲ ನಾಳೆ ಅಲ್ಲ, ನೀವು ನಾಡಿದ್ದು ಬೇಕಾದ್ರೆ ಹೇಳಬಹುದು. ಹಾಗಂತ ಇಂದು ನನ್ನ ಮನಸ್ಸಿಗೂ ನೋವಾದದಕ್ಕೆ ಯಾರಮ್ಮ ಹೊಣೆ? ಏನು ನೋವಾದದ್ದು ಯಾಕೆ ನಿನಗೆ? ಯಾರು ಏನು ಹೇಳಿದ್ರು ನಿನಗೆ? ಅಮ್ಮ ಪ್ರತಿ ದಿವಸ ನನ್ನ ಓರಿಗೆ ಹುಡುಗರ ಜೊತೆಯಲ್ಲಿ ನಾನು ಆಟದ ಮೇಲೆ ಆಟ ಆಡ್ಲಿಕ್ಕೆ ಹೋಗೋನಲ್ವಾ? ಹೌದು. ಯಾವತ್ತು ಸಹ ಎಲ್ಲಾ ಆಟದಲ್ಲಿಯೂ ಅವ್ರು ನಾನು ಗೆಲ್ತಾ ಇದ್ದೆಮ್ಮ. ಎತ್ತಿದ ಕೈ ನಿನ್ನದ್ದು. ಹಾ ನನ್ನ ಮಗ ಅಲ್ವಾ ನೀನು? ಆದ್ರೆ ಏನ್ ಮಾಡೋಣ, ಏನು ಸಂತೋಷ ಬರದಲ್ಲಿ ಎದೆ ಉಬ್ಬಿಸಿಕೊಂಡು ಆನಂದ ಪಟ್ಟಾಗ ಅವ್ರು ಹೇಳುವಂತಹ ಮಾತು ಏನು? ಕೇವಲ ಕ್ಷಣಕಾಲದ ನಮ್ಮ ಆಟದಲ್ಲಿ ನೀನು ಗೆದ್ದಿರಬಹುದು ಶೈಥಿಲ್ಯ, ಬದುಕಿನ ಆಟದಲ್ಲಿ ನೀನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ನಮ್ಗೆ ಹೇಳ್ಕೊಳ್ಳಿಕ್ಕೆ ಅಪ್ಪ ಅಮ್ಮ ಇದ್ದಾರೆ, ನಿನಗೆ ಅಮ್ಮ ಮಾತ್ರ ಬಿಟ್ರೆ ಅಪ್ಪ ಯಾರು ಗೊತ್ತಿಲ್ಲ, ನೀನೊಬ್ಬ ಅಪ್ಪ ಇಲ್ದ ಹುಟ್ಟದವ, ನೀನೊಬ್ಬ ಅಂತ ನಿನ್ನೆ ಮಾತನಾಡ್ತಾರಮ್ಮ. ಆಟವನ್ನು ಆಡಬೇಕು ಅಂತ ಉತ್ಸುಕನಾಗಿ ಹೋದ ಸತ್ಯ, ಹೋದ ಮೇಲೆ ಹಾರುವ ಎತ್ತರ ಹಣೆ ಮೇಲೆ ಹೊಡೆದ ಹಾಗೆ ಅವರೆಲ್ಲ ಆಟವನ್ನು ಆಡಿ ಗೆದ್ದಾಗ ನನಗೆ ಹಾರಿತೆ ಅಂತ ನಿನ್ನೆ ಮಾತನಾಡ್ತಾರೆ. ಸಹಿಸಿಕೊಳ್ಳೋದಕ್ಕೆ ಶಕ್ತಿ ಇಲ್ಲ. ಅವರೆಲ್ಲ ಆಟ ಆಡುವಾಗ ತಂದೆ ತಾಯಿ ಸಂತೋಷ ಪಡಲಿ ಎಂಬ ಕಾರಣಕ್ಕಾಗಿ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ. ನಾನು ಯಾರನ್ನಮ್ಮ ಕರ್ಕೊಂಡು ಹೋಗ್ಲಿ? ನೀವು ನೋಡಿದ್ರೆ ಮನೆ ಮೂಲೆ ಸೇರ್ಕೊಂಡಿರ್ತೀರಾ? ಹೇಳಿ ಅಮ್ಮ. ಇವತ್ತಲ್ಲ ನಾಳೆ ಹೇಳ್ತೇನೆ ಅಂತ ಹೇಳಿದ್ನಲ್ಲ, ನಿನಗೆ ಸಂಕಟ ಏನು ಅಂತ ನನಗೆ ಅರ್ಥ ಆಗ್ತದೆ ಮಗನೇ. ಅದರಿಂದ ನಾನು ಸಂಕಟವನ್ನು ಅನುಭವಿಸಿದೆ ಹೊರತಾಗಿ ಹೇಳುವುದಕ್ಕೆ ಇದು ಸಮಯ ಅಲ್ಲ. ತಾಮಸರಿಸಬೇಡ, ನಾನು ಹೇಳ್ತೇನೆ ಅಂತ ಹೇಳಿದ್ನಲ್ಲ. ಈಗ ಆಯಾಸ ಆಗಿರಬಹುದು, ನಿನಗೆ ಊಟ ಬಡಿಸ್ತೇನೆ. ಊಟ ಬೇಡ, ವಿಶೇಷವಾದ ತಿಂಡಿ ಮಾಡಿದ್ದೇನೆ. ನನ್ನದು ಇವತ್ತು ಉಪವಾಸ ಇರತ್ತ, ನೀವು ಹೇಳುದಿಲ್ಲ ಅಂತಾದ್ರೆ ಅದೂ ಇಲ್ಲ. ನೀವು ಹೇಳ್ತೀರ ಅಲ್ವಾ? ನಾನು ಹೇಳುದಿಲ್ಲ, ಇದು ಕಡೆ ನಿರ್ಧಾರ. ಇವತ್ತು ಹೇಳುದಿಲ್ಲ. ನೀವು ಇವತ್ತು ಹೇಳುದಿಲ್ಲ ಅಂತ ಆದ್ರೆ ಇವತ್ತು ನಿಮ್ಮ ಮಗ ಇಲ್ಲ ಅಂತ ತಿಳ್ಕೊಳ್ಳಿ, ಕುತ್ತಿಯನ್ನು ಕತ್ತರಿಸ್ಕೊಂಡು ಅವನಿಗೆ ನೀನೇ ಸರಿ ನೋಡು, ಸರಿ ಸರಿ ಬುದ್ಧಿ ಹೇಳು. ಅವನಿಗೆ ಅಪ್ಪ ಯಾರು ಅಂತ ಬೇಕಂತೆ ಮಾಡಿ ಬೆಳೆಸಿದ ಹೆಚ್ಚಾಯ್ತು ಅಷ್ಟೇ. ಏಷ್ಟಿಲ್ಲ ಮಾವ. ಏನೋ ಎಷ್ಟೊತ್ತಿ ಬಂದ್ರಿ ಮಾವ? ನಾನು ಆಗ್ಲೇ ಬಂದದ್ದು. ಹೌದಾ? ಏನ್ ಮಾಡ್ತಾ ಇದ್ದಿ ಇಲ್ಲಿ? ನಾನು ಏನ್ ರಗಳೆ ನಿಂದು? ರಗಳೆ ಅಲ್ಲ ಮಾವ, ನಾನು ಆಟ ಮುಗಿಸಿ ಬಂದ ಮಾವ. ಅಮ್ಮನಲ್ಲಿ ಹಾಲು ಕೊಡು, ಅಮ್ಮ ಕುಡಿಲಿಕ್ಕೆ ಅಂತ ಹೇಳಿದೆ. ಇನ್ನು ಹಾಲು ಕುಡಿದ್ ಬಿಡ್ಲಿಲ್ಲ ನೀನಲ್ಲ, ಮುದ್ದಿನ ಮಗ ಅಲ್ವಾ? ನನ್ನ ಅಮ್ಮ ಹೇಳ್ತು ಪಕ್ಕದ ಮನೆ ಗಂಡು ಮಗ ಕುಡ್ಕೊಂಡು ಹೋಯ್ತು ಅಂತ ಹೇಳ್ತು. ಹೌದಾ? ಅಪ್ಪ ಕೊಡು ಅಂತ ಹೇಳಿದೆ. ಅಪ್ಪ ಮಾಡಿಟ್ಟು ಇನ್ನ ಖಾಲಿ ಆಗೋಯ್ತು, ನಾಳೆ ಮಾಡ್ಕೊಡ್ತೇನೆ ಅಂತ ಹೇಳ್ತಾನೆ. ನನ್ ಸಿಟ್ಟು ಬರುದಿಲ್ವಾ? ಸಿಟ್ಟು ಬಂದು ನಾನು ಹಠ ಮಾಡಿದ್ದು. ಹೌದು, ಹಠ ಮಾಡಿದ್ದು. ಹೌದಾ? ಹೌದು. ಏನಾದ್ರೂ ಅಭ್ಯಾಸ ಮಾಡು ಅಂತ ಹೇಳಿದ್ರೆ ಇಲ್ಲಿ ಅದು ಕೊಡು ಇದು ಕೊಡು ಅಂತ ಕೇಳುವುದ ನೀನು? ನಾನು ಅಭ್ಯಾಸ ಮಾಡ್ತಿದ್ದೆ. ಅದಲ್ಲ, ರಾಮಾಯಣ ಮಹಾಭಾರತ ಓದ್ತಾ ಇರು ಅಂತ ಹೇಳಿದ್ದೆ. ನೀವು ಹೇಳ್ಕೊಡ್ದೆಲ್ಲ ಕಲ್ತಿದ್ದೆ. ಏನಾದ್ರು ಓದಿದ್ಯಾ? ನೀವು ಹೇಳ್ಕೊಡ್ದೆಲ್ಲ ಕಲ್ತಿದ್ದೆ. ನೀವು ಹೇಳ್ಕೊಟ್ಟದ್ದು ಏನ್ ಕಲ್ತಿದ್ದಿ? ರಾಮಾಯಣ ಮಹಾಭಾರತ. ಬಹುಶಃ ಓದ್ ಬಿಟ್ಟಿರ್ಬೇಕು ನೀನು. ನಾ ಪೂರ್ತಿ ಓದ್ಬಿಟ್ಟೆ. ಮತ್ತದು ಜೀರ್ಣಿಸಿಕೊಳ್ಳಬೇಕು. ಅದಲ್ಲ, ಬಿಲ್ವಿದ್ಯೆ ನಿನ್ನೆ ಹೇಳ್ಕೊಟ್ಟಿದ್ದೆ. ಓ ಅದಾ? ಎಲ್ಲುಂಟು ಬಿಲ್ವಾಣ? ಸ್ವಲ್ಪ ಬೇಗ
ಚಂದವ ನೀ ಕಟ್ಟಿಗೆ ಹೊರೆ ಹೊರುವುದಕ್ಕೆ ಹೋಗುದು ಒಳ್ಳೇದು. ಈಗ ಮತ್ತೆಂತದ ನೀ ಹೇಳ್ಕೊಟ್ಟು ಹೀಗಲ್ಲಲ್ಲ, ಆಗ ಎರಡು ಹಿಡ್ಕೊಂಡು ಬಂದೆ ನಂಗೆ ನಿಮ್ಗೆ ಅಗತ್ಯ ಇಲ್ಲವಾಗಿತ್ತು. ಇಲ್ವಾ ಇಲ್ಲಿ? ನೀನು ಎಷ್ಟು ಅಭ್ಯಾಸ ಮಾಡಿದ್ದಿ ಎನ್ನುವುದು ನಾನು ಈಗ ಪರೀಕ್ಷೆ ಮಾಡಬೇಕು. ಹೌದಾ? ನೋಡು, ಓಲಿ ಅಂಗಳದ ಬದಿಯಲ್ಲಿ ಒಂದು ಮಾವಿನ ಮರ ಉಂಟು. ಅಂಗಳ ಬದಿಯಲ್ಲಿ ಮಾವನವ್ರು ಬುಡಕ್ ಮಾಡ್ಬಿಡ್ಬೇಕಾ? ಬೇಡವಾ? ಮತ್ತೆ ನೀವು ಆ ಕಡೆ ಹೀಗೆ ನಾನು ಹೇಳಿದಷ್ಟನ್ನು ಕೇಳು, ಅಧಿಕ ಪ್ರಸಂಗ ಮಾತಾಡಬೇಡ. ಆಯ್ತು. ಇಲ್ಲ ಇಲ್ಲಿ 3 ಪ್ರಶ್ನೆ ಮಾಡಿದ ಕೆಲಸ ನಮ್ಮ ಜಿಜ್ಞಾಸೆ ದೂರ ಆಗುದಿಲ್ಲ. ಹೌದಾ? ಈಗ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಪೂರ್ವಕ್ಕೆ ಬಾಗಿದ ಗೆಲ್ಲಿನಲ್ಲಿ 2 ಹಣ್ಣುಂಟು. ಓ ಕಳಿತಾದ ಮಾವನಣ್ಣು. ಹೌದಾ? ಆ 2 ಹಣ್ಣುಗಳಲ್ಲಿ ಒಂದು ಹಣ್ಣನ್ನು ಕೆಳಗೆ ಕೆಡಹಬೇಕು. 2 ಅಲ್ವಾ? 2 ಬೇಡ, ಒಂದೇ. ಒಂದು ಸಾಕು. ಪ್ರಯತ್ನ ಮಾಡ್ತೇವೆ ಮಾವ. ಸರಿಯಾಗಿ ಅಭ್ಯಾಸ ಮಾಡು ಅಂತ ಹೇಳಿದ್ರೆ ಅವನಲ್ಲಿ ಹೋಗುವುದು ಅಪ್ಪ ಕೊಡು. ಸರಿ ಹೊಡಿದ್ರ ಮಾವ. ಅತ್ತದ ಹೊಡೆಯಿದೆ ನೋವಾಗ್ತದೆ. ನೋಡೋ, ಇನ್ನೊಂದು ಅವಕಾಶ ಕೊಡ್ತೇನೆ. ಇನ್ನೊಂದು ಅವಕಾಶ ಕೊಡಿ. ಏನು? ಒಂದು ಅವಕಾಶ ಕೊಟ್ರೆ ನಾನು ಬಾಣ ಪ್ರಯೋಗ ಮಾಡಿ ಆ ಹಣ್ಣನ್ನು ಕೆಳಗೆ ಉದುರಿಸ್ತೆ. ನೋಡುವ. ಮಾವ ಬನ್ನಿ ಬನ್ನಿ ಮುಂದ್ಬನ್ನಿ ಮುಂದ್ಬನ್ನಿ. ನಾನೇನಾದ್ರು ಪ್ರಶ್ನೆ ಕೇಳಲ್ಲ? ಆಯ್ತು ಕೇಳಪ್ಪ. ರಾಮಾಯಣ ಮಹಾಭಾರತ ಓದ್ರ? ಇಲ್ಲ, ಓದಿಲ್ಲ. ಓದಿಲ್ವಾ? ಇಲ್ಲ ಇಲ್ಲ. ಮತ್ತೆ ಯಾಕೆ ಇಷ್ಟು ವಯಸ್ಸು ಕಾದ್ರಿ ನೀವು? ಕೂಲಿಗೆ ದಂಡ, ಭೂಮಿ ಭಾರ. ನಾನು ನೋಡಿ ನೀವು ಹೇಳಿದ ಕೆಲಸ ಪಟಕ್ಕನ್ ಮಾಡಿ ಮುಗ್ಲಿಲ್ವಾ? ಅವನಿಗೆ ಹೇಳುವಷ್ಟು ತಯಾರಾದಲ್ಲ ನೀನು. ನೀವು ಶಾಬಾಸ್ ಶೇತಿಲ್ಲ ಅಂತ ಹೇಳಿದ್ರಿ. ನಾನು ಸಂತೋಷ ಆಯ್ತಾ? ಇಲ್ಲಿವರೆಗೆ ಹೇಳಲಿಲ್ಲ ಆಗಿದ್ದೆ. ಅಯ್ಯೋ, ನೀವು ಹೊಗಳುವುದೇ ಅಪರೂಪ. ಹೌದಾ? ಇವತ್ತೊಂದ್ಸರಿ ಹೊಗಳಿದ್ರಿ, ಹೋಗಿ ಕೂತ್ಕೊಂಡ್ಬಿಟ್ಟೆ. ಇದಕ್ಕಿಂತ ಸಂತೋಷ ಬೇರೆ ಸಿಗ್ತದೆ ನನಗೆ. ನೀನು ಅಲ್ಲಿ ಕುಳಿತುಕೊಳ್ಳುವುದಲ್ಲ, ಮತ್ತೆ ನೀನು ಇನ್ನು ಮೇಲೆ ಕುಳಿತುಕೊಳ್ಬೇಕು. ಹೌದಾ? ನೀವು ಕೂರಿಸ್ತೀರಿ ಅಂತ ಆದ್ರೂ ಕೂತ್ಕೊಳ್ತೀನಿ. ನೀನು ಮರದ ಮೇಲೆ ಆಡ್ಬೇಕು. ಎಂತ ಮಾಮ? ಹಾಗಲ್ಲ. ಅಂತೂ ಈ ಹೊತ್ತು ಗುರಿ ಸಾಧಿಸಿದ್ದೇನೆ ಎನ್ನುವ ಹಾಗೆ ಹೆಮ್ಮೆ ಪಡುವ ಹಾಗಿಲ್ಲ. ಮತ್ತೆ ಎಲ್ಲಿಯಾದ್ರೂ ನಮ್ಮ ನಾಡಿಗೆ ಅರಿಗಳ ಆಕ್ರಮಣ ಆದ್ರೆ ಏನ್ ಮಾಡ್ತೀನಿ ನಾನು? ನೀವು ತರಬೇಸಿ ಮಾಡೋದು ಬೇಡ ಮಾವ. ನಿಮ್ ಕೈಲಿ ಆಗ್ಲಿಲ್ಲ ಅಂತ ಆದ್ರೆ ನಾನು ಹೆದರಬೇಡಿ. ನಿಮ್ ಕೈಲಿ ಆಗ್ಲಿಲ್ಲ ಅಂತ ಮಾವ ನೋಯ್ತದೆ. ನನ್ನ ಕೈಲಿ ಆಗದೆ ಇದ್ರೆ ನೀನಲ್ಲ. ನೋಡು, ಯಾರು ಇಲ್ಲದೆ ಇದ್ರೆ ಸಾಧನೆ ಮಾಡೋದು ದೊಡ್ಡದಲ್ಲ, ಎಲ್ಲರೂ ಇರುವಾಗ ಸಾಧನೆ ಮಾಡಬೇಕು. ಯೋಚಿಸಬೇಕಾದ ಅಗತ್ಯ ಅಲ್ಲ. ಅರಿಗಳ ಆಕ್ರಮಣ ನಮ್ಮ ನಾಡಿಗೆ ಆಯ್ತು ಅಂತ ಆದ್ರೆ ಅರಿಗಳ ಕಂಠವನ್ನು ತರೆಯುವಲ್ಲಿ ನಾನು ಶತ ಸಿದ್ಧವಾಗಿರ್ತೇನೆ. ಪಡೆಯಪ್ಪಡೆ ಅವಕಾಶ ಕಲ್ಪಿಸಿಕೊಡ್ತೇನೆ. ಇತ್ತ ಚೈತ್ಯದ ಶಿಥಿಲ ನಿರುತ್ತಿರೆ, ಇತ್ತ ಚೈತ್ಯದ ಶಿಥಿಲ ನಿರುತ್ತಿರೆ, ಚಿತ್ತ ಚಂಚಲದಿಂದ ಬರಲು ಮತ್ತಜಾರನು ಮಣಿದು ನುಡಿದನು ವರ್ತಮಾನವನ. ದೂತನೊಬ್ಬ ವರ್ತಮಾನವನ್ನು ತಿಳಿಸಿದ್ದಾನೆ. ಬೌದ್ಧನಪುರದಲ್ಲಿ ನಾಗಶ್ರೀಯ ಆಶ್ರಯದಲ್ಲಿ ಶುಭ್ರಾಂಗ ದಾರಿಕೆ ಕೈರವ ಕಾಲವನ್ನು ಕಳೆಯುತ್ತಾ ಇದ್ದಾರಂತೆ. ಅಲ್ಲಿಗೆ ಜಡಜನೇತ್ರೆ ಬಂದುದೇಕೆ ಧನುಷರಂಗಳ ಪಿಡಿದ. ಜಡಜನೇತ್ರೆ ಬಂದುದೇಕೆ ಧನುಷರಂಗಳ ಪಿಡಿದು. ಪಿಡಿದು ವಯ್ಯಾರದಲ್ಲಿ ನಿಂದೆ, ಪಿಡಿದು ವಯ್ಯಾರದಲ್ಲಿ ನಿಂದೆ, ಪಿಡಿದು ವಯ್ಯಾರದಲ್ಲಿ ನಿಂದೆ. ಬೇಡ ಕೊಳುಗುಳ, ಬೇಡ ಬೇಡ ಕೊಳುಗುಳ. ದೃಢನಿ ತೊಟ್ಟಿಲ ಸಗಿ ಶಿಶುವ ಹಿಡುತ್ತ ಜೋಗುಳ, ದೃಢದಿ ತೊಟ್ಟಿಲ ಸಗಿ ಶಿಶುವ ನಿಡುತ್ತ ಜೋಗುಳ. ಜೋ 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 ಮಿಡುಕಿ ಹಾಡಲೊಳಿತು ಅರಿಯೇ ದುರದ ವಿಧಗಳ. ಮಿಡುಕಿ ಮಿಡುಕಿ ಹಾಡಲೊಳಿತು ಅರಿಯೇ ದುರದ ವಿಧಗಳ, ಅರಿಯೇ ದುರದ ವಿಧಗಳು. ಜಡದ ನೇತ್ರೆ ಬಂದು ಏಕೆ, ಜಡದ ನೇತ್ರೆ ಬಂದುದೇಕೆ ಧನುಷರಂಗಳ ಪಿಡಿದು. ನಾನೇ ವೀರರಸೆಯನ್ನು ಹುಟ್ಟಿದ್ದೀಯ. ಎದೆಗೆ ಅವಚಿದಂತ ಕವಚ ಕೈಯಲ್ಲಿ ಕೈದು. ಹೌದು. ಇದು ನಿನಗೂ ಬೇಕಾ? ಯಾಕೆ? ನೀನು ಮಾಡಬೇಕಾದಂತ ಕೆಲಸ ಇದಲ್ಲ. ಯಾವ್ದದು? ಈ ಪ್ರಾಯದಲ್ಲಿ
ನನ್ನಂತ ಒಳ್ಳೆ ಗಂಡು ಮಗನನ್ನು ನೋಡಿ ಮದುವೆಯಾಗಿಸಿ ಹಾ ಹಾ ನಿಮ್ಮಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಒಂದು ಗಂಡು ಮಗುವಿಗೆ ನೀನು ಜನ್ಮ ಕೊಟ್ಟೆ ಅಂತಾದರೆ ಹಾ ಆ ಹಸು ಗೂಸನ್ನು ತೊಟ್ಟಿನಲ್ಲಿ ಇಟ್ಟು ಜೋ 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 ಹೀಗೆ ತೂಗುವುದನ್ನು ಬಿಟ್ಟು ಇದನ್ನೆಲ್ಲ ಹಿಡಿದು ಬಂದ್ರೆ ಆಗ್ಲಿಕ್ಕಿಲ್ಲ. ನಡೆಯಾಚೆ. ಶಿಥಿಲ ತೊಟ್ಟಿಲ ತೂಗು ಕರದಿ ಸತ್ತಾದಿ ಸತ್ತಿನ ರಕ್ತಪ್ಪ ಸತ್ತಿನ ರಕ್ತಪ್ಪ ತೊಟ್ಟಿಲ ತೂಗುವ ಕರದಳು ಶರಗಳ ರೊಟ್ಟಿ ಸುರಿಸುವೆನು ಶರಗಳ ರೊಟ್ಟಿ ಸುರಿಸುವೆನು. ಏ ಭ್ರಷ್ಟ ಏ ಭ್ರಷ್ಟ ಬೆಟ್ಟದ ನೀರಿನ ತೊಟ್ಟಿಲ ಅಭಯ ಕೇಳುವಾಗಿಸುವೆ. ಹೆಣ್ಣಾದವಳು ಹೆರುವ ಯಂತ್ರ ಅಡುಗೆ ಮನೆಗೆ ಸೀಮಿತ ಅಂತ ಮಾಡಿಕೊಂಡ್ಯಾ? ಅದಕ್ಕಿಂತಲೂ ಹೆಚ್ಚಿಗೆ ಮತ್ತೇನು ಅಂತ ಬೇಡ. ನಾನು ಕ್ಷಾತ್ರಿಯ ರಾಣಿ, ಹಾ. ಧನುರ್ವಿದ್ಯೆಯನ್ನು ನಾನು ಕಲಿತಿದ್ದೇನೆ. ಓಹೋ, ಈಗ ಯುದ್ಧ ಹೇಗೆ ಮಾಡ್ತೇನೆ ಬಲ್ಲೆಯ? ಗೊತ್ತಿಲ್ಲ. ಅಪಜಯ ಎನ್ನುವಂತಹ ತೊಟ್ಟಿಲನ್ನ ಕಟ್ಟಿ ಹಾ. ಅದರಲ್ಲಿ ನಿನ್ನನ್ನ ಮಗುವಾಗಿ ಮಲಗಿಸಿ ಹಾ. ಕುಂಬಿನಿಯಿಂದ ಅಂಬರದವರೆಗೆ, ಹಾ. ಅಂಬರದಿಂದ ಕುಂಬಿನವರೆಗೆ ಹಾ. ಶರದಿಂದ ತೂಗುತ್ತೇನೆ. ಬಣ್ಣನ ನಿಲ್ಲಲು ಹೋಗುವುದೆಲ್ಲಿಗೆ? ಏಯ್ ನಿಲ್ಲು, ಏಯ್ ನಿಲ್ಲು, ಬಣ್ಣನ ನಿಲ್ಲಲು ಹೋಗುವುದೆಲ್ಲಿಗೆ? ಎಲ್ಲಿಗೆ ಹೋಗುವೆ? ಕಣ್ಣಿನ ನಿಲ್ಲಲು ಅಡಿಯನ್ನ ಮುನ್ನಡೆಸುವಂತಾದ ಜಾಗ್ರತೆ ಬೇಡ. ಶಿಥಿಲ ಯುದ್ಧ ಕ್ಷೇತ್ರದ ಹೆಣ್ಣೊಬ್ಬರನ್ನು ಎದುರಿಸುವುದಕ್ಕೆ ಮುಂದಾಗಿದ್ದೇನೆ ಎಂಬ ಕಾರಣಕ್ಕಾಗಿ ಹಾ. ಗರ್ವದ ಅಗ್ನಿಯನ್ನು ಏರಬೇಕಾದ ಅಗತ್ಯ ಇಲ್ಲ. ಈಗ ನಾನು ಬಂದಿದ್ದೇನೆ, ಹಿಡಿದ ಕೂರಸಿಯಿಂದ ನಿನ್ನ ಪ್ರಾಣವನ್ನು ಬಲಿ ತೆಗೆದುಕೊಳ್ತೇನೆ. ಊಟವಲ್ಲವೋ ಬಾಲಕ ಊಟ ಅಲ್ಲವೋ ಬಾಲಕ ಊಟ 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 ಅಲ್ಲವೋ ಬಾಲಕ ಚೆಂಡಾಟ ಅಲ್ಲ ಚೆಂಡಾಟ 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 ಅಲ್ಲವೋ ಕಲಿಗಲಡ ಹೋರಾಟ ಹೋರಾಟ ನೀರಿನ ಮುರಿದ ಎಣ್ಣೆ ಸಾಟಿ ಎಲ್ಲ ಏ ಮಗು, ಏನು ಅಷ್ಟು ಸುಲಭ ಅಂತ ಮಾಡಿದೀಯಾ? ಕಷ್ಟ ಏನು? ಹುಡುಗ ಹಾ ಎಳೆ ಅದೇ ಹರೆಯದವ ಹಾ ನಿನ್ನಂತವ ಈ ಕಾಲದಲ್ಲಿ ಮಾಡಬೇಕಾದದ್ದೇನು? ಏನು? ಊಟ. ಹೊಟ್ಟೆ ತುಂಬಾ ಊಟ. ಹಾ ಹಾ ಊಟ ಮಾಡಿದ್ದು ಜೀರ್ಣ ಆಯಿತು ಅಂತಾದ್ರೆ ಆದ್ರೆ ಹೃಷ್ಟಪುಷ್ಟವಾಗಿ ಬೆಳೆಯುತ್ತೀಯ. ಹಾ ಹಾಗೆ ಬೆಳೆದ ಮೇಲೆ ಹ್ಮ್ ಮಾಡಬೇಕಾದದ್ದು ಹ್ಮ್ ಆಟ, ಹಾ ಬುಗುರಿ ಆಟ, ಹಾ ಚಿಣಿಕೋಲಾಟ, ಹಾ ಚೆಂಡಾಟ, ಹಾ ಇದನ್ನೆಲ್ಲ ಮಾಡಿದ ಮೇಲೆ ಹಾ ಅಭ್ಯಾಸ ಕರಗತ ಆದ್ರೆ ಆದ್ರೆ ಈ ಶಸ್ತ್ರ ಹೋರಾಟ. ಓಹೋ ನಮ್ಮಂತವರಲ್ಲಿ ಹೋರಾಟ ಮಾಡುವುದು ಅಂದ್ರೆ ಹ್ಮ್ ಊಟ ಮಾಡಿದಷ್ಟು ಚೆಂಡಾಟ ಆಡಿದಷ್ಟು ಸುಲಭ ಅಲ್ಲ. ಜಾಗ್ರತೆ. ಬಲ್ಲಿದ ಯುದ್ಧವ ಬಲ್ಲಿದ ನಾನಯ ತಲ್ಲಣಗೊಳ್ಳಲ ದಿನ ತಾತೈ ದಿನ ತಾತೈ ದಿನ ತಾತೈ ತದ್ದಿಂ ದೀಪ್ತ ದಿನತ ದಿನ ದಿನ ತದ್ದಿಂ ದೀಪ್ತ ದಿನತ ದಿನ ದಿನ ತದ್ದಿಂ ದೀಪ್ತ ದಿನತ ದೀಪ್ತ ದಿನತೈ ದೀಪ್ತ ದಿನತ ದೀಪ್ತ ದಿನತ ದೀಪ್ತ ದಿನತ ಪದಂ ಗದಗದೀಂ ಪದಂ ಗದಗದೀಂ ಪದಂ ಗದಗದೀಂ ತೌದ ದಿನದ ತೌದ ದಿನತೈ ತೌದ ದಿನತ ದೀಪ್ತ ದಿನತ
ಊಟ ಆಟವನ್ನು ಮಾಡಬೇಕಾದ ವಯಸ್ಸು ನನ್ನದು, ಹೌದು. ಹಾಗಂತ ಇದು ಯುದ್ಧ ಕ್ಷೇತ್ರ ಎಂಬುದು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಅಲ್ಲೇ ಮಾಡಬೇಕಾದ ಕೆಲಸವನ್ನು ಯುದ್ಧ ಕ್ಷೇತ್ರ ಮಾಡಿ ತೋರಿಸ್ತೇನೆ. ಹೇಗೆ ಊಟದ ವ್ಯವಸ್ಥೆ, ನಿನ್ನ ತಲೆಯನ್ನು ಕಳೆದು ಆ ಬಿದ್ದಂತಹ ದೇಹವನ್ನ ಸೇರಿ ಕರುಳ ಮಾಲೆಗಳನ್ನ, ಮಾಂಸ ರಾಶಿಗಳನ್ನ ನರಿ ನಾಯಿಗಳಿಗೆ ಊಟವನ್ನಾಗಿ ಬಡಿಸ್ತೇನೆ. ಆಮೇಲೆ ಚೆಂಡಾಟ ಯಾವುದು ನೀನು ಹೇಳಿದೆಯಲ್ಲ, ಊಟ ಮಾಡಿದ್ರೆ ಶಕ್ತಿ ಬರ್ತದೆ, ಆಟ ಆಡಬೇಕು. ನಿನ್ ತಲೆ ಉಂಟಲ್ಲ, ಆ ತಲೆಯನ್ನು ಎಡಗಾಣದ ಜಾರಿಸಿ ತುಳಿತೇನೆ. ಕುಂಬಿನಿಂದ ಅಂಬರಕ್ಕೆ ಹೋಗುವಾಗ, ಅಂಬರದ ಕುಂಬಿನಿಗೆ ಹೋಗುವಾಗ ನನ್ನ ಪಾಲಿಗೆ ಅದು ಚೆಂಡಾಟ. ನೋಡ್ತೀಯಾ? ಎಷ್ಟು ಸಣ್ಣ ಬಾಯಲ್ಲಿ ಎಷ್ಟು ದೊಡ್ಡ ದೊಡ್ಡ ಮಾತಾಡ್ತೀಯ. ಹಾ ಮಗು, ಏನು ನಿನ್ನ ಹೆಸರೇನು? ಶೈತಿಲ್ಯ. ನಿನ್ನ ಅಪ್ಪ, ಅಮ್ಮನ ಗಂಡ, ಅಮ್ಮ, ಅಪ್ಪನಂತಿ. ಅಧಿಕ ಪ್ರಸಂಗಿ. ನಿನಗೆ ಇಷ್ಟೆಲ್ಲ ಹೇಳಿಕೊಟ್ಟ ನಿನ್ನ ಗುರು ಯಾರು? ನನ್ನ ಮಾವ. ಮಾವ. ನಿನ್ನ ಪರಾಕ್ರಮದ ಕುರಿತಾಗಿ ಪ್ರಶಸ್ತಿ ಪತ್ರ ಬೇಕಾದ್ರೆ ಬರೆದು ಕೊಡ್ತೇನೆ. ಬೇಡ, ನೀ ಸಿಟ್ಟು ಮಾಡ್ಕೊಳ್ಳಿಕ್ಕಿಲ್ಲ. ಅವನನ್ನ ವಿರೋಧ, ಅವನನ್ನು ಕಳೆದು ನಿಲ್ಲಿಕ್ಕಿಲ್ಲ. ಸುಮ್ಮನೆ ಇರಪ್ಪ. ದೊರೆಗಳೇ, ರಾಜದ್ರೋಹಿಗಳನ್ನು ದಯವಿಟ್ಟು ಕ್ಷಮಿಸಬೇಕು ಅಂತ ಪ್ರಾರ್ಥನೆ. ಗೆಳೆಯ, ಕ್ಷಮಿಸುವಂತ ನೈತಿಕ ಬಲವೇ ನನ್ನಲ್ಲಿಲ್ಲ. ಅಧಿಕಾರದ ಬಲದಿಂದಾಗಿ, ಪ್ರತಿಷ್ಠೆಯ ಪ್ರಶ್ನೆಯಾಗಿ ಏನು ತಪ್ಪು ವ್ಯವಹಾರವನ್ನು ಮಾಡಿಬಿಟ್ಟೆ. ಈಗ ಎಲ್ಲ ಅರ್ಥವಾಗ್ತಾ ಇದೆ. ನಾನು ಎಲ್ಲಿ ತಪ್ಪಿದೆ, ನಾನು ಯಾಕೆ ತಪ್ಪಿದೆ, ಹೇಗೆ ತಪ್ಪಿದೆ, ಆ ತಪ್ಪಿನ ಪರಿಣಾಮ ಏನು, ಅದನ್ನು ನಾನೀಗ ಜೀವಂತ ಅನುಭವಿಸ್ತಾ ಇದ್ದೇನೆ. ನನ್ನ ತಪ್ಪನ್ನೇ ಕ್ಷಮಿಸು ಗೆಳೆಯ. ನಿನ್ನ ತಪ್ಪನ್ನು ಕ್ಷಮಿಸುವಂತ ಅರ್ಹತೆ ಇರುವುದು ನನಗಲ್ಲ. ಆ ಕಡೆ ಇದ್ದಾಳೆ ನೋಡು. ಸ್ವಾಮಿ, ಹೋಯ್ತು ಹೋಯ್ತು. ಎಂತ ಕೇಳ ಹೋಯ್ತು ಅಂತ ಎಂತ ಹೇಳುದು? ನಾನು ಉಪದೇಶ ಮಾಡೋರು ನೀವು ಅವಳೆಲ್ಲ ಕೇಳ್ಕೊಳ್ಳುದಾ? ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಯ್ತು ಮಾಮ. ಏನಾಯ್ತು? ಎಲ್ಲಿತ್ತ? ಎಲ್ಲ ಎಲ್ಲಿತ್ತು ಕೇಳಿದ್ರ? ಇಷ್ಟು ದಿವಸ ಇದ್ದಿತ್ತು, ಇವತ್ತು ಅಮ್ಮ ಮದುವೆ ತೆಗೆದು ಬಿಟ್ಲು. ಅವ ನನ್ನ ವಿರೋಧಿ. ಹೋಗಿ ಹೋಗಿ ಸ್ವಾಮಿ ಅಂತ ಅವನ ಹೆಗಲ ಮೇಲೆ ಕೈ ಹಾಕ್ತಾಳೆ, ನಮಸ್ಕಾರ ಮಾಡ್ತಾಳೆ. ನಿನಗೆ ವಿರೋಧಿ ಆಗಿರ್ಬೋದು, ನಿನ್ನ ಅಮ್ಮನಿಗಲ್ವೋ? ಬಾರ ಇಲ್ಲಿ. ಎಷ್ಟು ದಿವಸ ಎಷ್ಟು ರಗಳೆ ಮಾಡಿದ್ದು ನೀನು. ಅಪ್ಪ ಎಲ್ಲಿದ್ದಾರೆ? ನನ್ನ ಅಪ್ಪ ಯಾರು? ನನ್ನ ಅಪ್ಪ ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಅಪ್ಪ ಸಿಗದೆ ನಾನು ಒದ್ದಾಡ್ತಾ ಇದ್ದಮ್ಮ. ಅಪ್ಪ ಸಿಕ್ಕು ಬಿದ್ದು ಒದ್ದಾಡ್ತಾ ಇದ್ದೇನೆ ಮಗನೇ. ನಿನ್ನ ಜನ್ಮಕ್ಕೆ ಕಾರಣ ನಿನ್ನ ಅಪ್ಪ, ಮತ್ತೆ ಯಾರು ಅಲ್ಲ, ಯಾರು? ಇವರೇ. ಅವರ ಅಮ್ಮ ನೋಡಿದ್ರೆ ಹೆದರಿಕೆ ಆಗ್ತದಮ್ಮ. ಹೆದರಿಕೆ ಆಗುದೇನು? ಹೋಗಿ ನೀನು ತಪ್ಪು ಮಾಡಿದ್ದೀಯ, ನಮಸ್ಕಾರ ಮಾಡ್ಬೇಕು. ಕರಡಿ ಕೊಂಡ್ಬಿಡ್ತಿದ್ದಾರೆ. ಮೀಸೆ ನೋಡು ಯಪ್ಪ, ಕಣ್ಣೆ ಹಾಗೆ. ಕಾಲ್ ನೋಡು, ಮೀಸೆ ನೋಡ್ಬೇಡ. ಅಪ್ಪ ನಮೋ ನಮಃ. ಒಳ್ಳೆಯದಾಗ್ಲಿ ನನ್ನ ಮಗನೇ. ತಪ್ಪಾಯ್ತಪ್ಪ, ಕ್ಷಮಿಸಿ ಅಪ್ಪ. ತಪ್ಪೇ ಆಗ್ಲಿಲ್ಲ, ಕ್ಷಮಿಸುವ ಮಾತಲ್ಲಿ ಬಂತು ಹೇಳು. ಇಲ್ವಾ? ಎಲ್ಲ ಸರಿ. ಅಂತೂ ಸ್ವಾಮಿ, ನಾವಿಬ್ರು ಒಂದಾದದ್ದು ಹೌದು, ಆದ್ರೆ ನಾವಿಬ್ರು ಒಂದಾಗುವುದಕ್ಕೆ ಇಷ್ಟು ಪ್ರಯತ್ನ ಪಟ್ಟ ನನ್ನ ಅಣ್ಣನಿಗೊಂದು ಸರಿಯಾದ ವ್ಯವಸ್ಥೆ ಆಗಬೇಕೋ ಬೇಡ? ಒಳ್ಳೆ ಹುಡುಗಿಯನ್ನ ಇನ್ನು ಮುಂದೆ ನಾನೇ ಸ್ವತಃ ಊರಿಗೆ ಹೋಗಿ ಹುಡುಕಿ ತಂದು ಮದುವೆ ಮಾಡಿ. ರಾಯ್ರೆ, ದಯವಿಟ್ಟು ನೀವು ಒಂದು ತಿರುಗಾಟ ಮಾಡೋದು ಬೇಡ. ನನ್ನ ಮೇಲೆ ಭರವಸೆ ಇಲ್ವಾ? ಖಂಡಿತವಾಗಿ ಹೌದು. ಭರವಸೆ ಇಲ್ಲದೆ ಹೋದೌದು. ಹೌದು. ಯಾಕೆ ಮೊದಲಿನ ತಿರುಗಾಟದವನ್ನ ನಾವು ನೋಡಿದವರಲ್ವಾ? ಅದನ್ನೆಲ್ಲ ಬಿಟ್ಟಾಯ್ತಲ್ಲ ನಾವೀಗ. ಆದ್ದರಿಂದ ಇವತ್ತು ನೀವು ಹೋದ್ರೆ ಯಾರು ನನಗೆ ಹೆಣ್ಣು ಕೊಡುವುದಿಲ್ಲ. ಈಗ ಅಮ್ಮಮ್ಮ, ಮಾವನಿಗೆ ಹೆಣ್ಣು ಹುಡುಕೋದು ಬೇಡ. ಯಾಕೆ? ಅಪ್ಪಯ್ಯ, ನೀವು ಹೋಗುದು ಬೇಡ. ನಾನು ಆಗ ನೋಡ್ತಾ ಇರೋದು ಹಿತ್ರ ಕಡೆಯಲ್ಲಿ ನನ್ನ ಮಾವ ಓ ಅವರು ಕುಸು ಕುಸು ಪಿಸು ಪಿಸು ಕುಸು ಕುಸು ಪಿಸು ಪಿಸು ಎಂತದೋ ಮಾತಾಡ್ತಿರ್ತಾರೆ. ಆಗ ಹಾಗಿದ್ರೆ ಪ್ರಕರಣ ಅದೇ ಇರ್ಬೇಕು. ಅಲ್ಲ, ನಿಮ್ಮ ಹಾಗಲ್ಲ, ನಿಮ್ಮಷ್ಟು ಮುಂದುವರಿಲಿಲ್ಲ. ಅಲ್ಲಿಂದ ಅಲ್ಲಿಗಿದ್ದೇವೆ ನಾವು. ಎಲ್ಲ ಕಡೆ ಎತ್ತಲು ಮುಂದುವರಿತದೆ ಅಂತ. ಹಾಗಾಗಿ ಈಗಲೇ ಗಂಟು ಹಾಕುವುದು ಒಳ್ಳೇದು. ಸರಿ ಅಲ್ವಾ? ನಾವು ಊರಿಗೆ ಹೋಗೋಣ. ನಮ್ಮ ಊರಿನಲ್ಲಿ ವಿಜೃಂಭಣೆಯಿಂದ ನಾನೇ ನಿಂತು ಮದುವೆ ಮಾಡಿಸ್ತೇನೆ. ಇದು ಹಳೆ ಜೋಡಿ, ನಿಮ್ಗೆ ವ್ಯವಸ್ಥೆ ಆಯ್ತು. ಇದು ಈಗ ಆಗುವ ಮದುವೆ, ಹೊಸ ಜೋಡಿ. ನನಗೆ ಯಾವಾಗ? ಅದೇ ಹಾಗೆ ಬೀಜದ ಗುಣ ಎಲ್ಲಿ ಹೋಗುತ್ತದ? ಅಪ್ಪಯ್ಯನ ಗುಣ ಯಾವಾಗ ಅಗ್ರಿಗೆ ಬಂದಿದೆ. ಇದು ಬರ್ಲಿ, ಸರಿ ಬರ್ಲಿ. ಎಂತ ಮೀಸೆ? ಮೀಸೆ ಅಲ್ಲ, ನಾನೆಂತ ಹೇಳಿದ್ದು? ನೀನು ಮದುವೆ ವಿಷಯ ಅಲ್ವಾ? ಅಲ್ಲಪ್ಪ, ಹೌದಲ್ವಾ? ನನಗೆ ಊಟ, ಪಾಯಸ, ಲಡ್ಡು. ಅಯ್ಯೋ, ಮದುವೆ ಆದ ಮರುಗಳಿಗೆ ಎಲ್ಲಿಯೇ ಊಟ? ಊಟ ಊಟ ಊಟ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದುದಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ
ನಾರಾಯಣ ದೇನು ಬಂದವ ನಾರಾಯಣ ಬಂದವ